ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅನ್ವಿತಾ ಉಡುಪಿ. ಹರೇ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಯ್ ಹಲೋ ಶರೀಫಣ್ಣ ಎನ್ಸೋಲ್ಲರ್ಬುಕ ಅನ್ವಿತಾ ಅವರೇ ಹೇಗಿದ್ದೀರಾ ಮೇಡಮ್ ಅಂತ ಕೇಳ್ತಿದ್ದಾರೆ. ಏನು ಸೂಪರ್ ಉಲ್ಲ ತಿಂಡಿ ಆಯ್ತಾ? ತಿಂಡಿ ಆಂಡ ಆಂಡ ನಿಖಲ್ ನಾಂಡೆ ದಾದಾ ಸ್ಪೆಷಲ್ ವಾಯ್ಸ್ ಒಂಚೂರು ಕ್ಲಾರಿಟಿ ಸಿ ತೋಜುಂಡು ತಿಲ್ಪುನ್ ಮಾರೆ ಜನ ಶಾ ಇನ್ನು ಫುಲ್ ಲೈವ್ ಅಂತ ಇಜ್ಜಿಜ್ಜಿ ಅನ್ಸದಾಲೆಜ್ಜಿ ಒಂತೆ ಪೊರ್ತು ತೂಕಂದ್ ಆಂಡ್ ಅಂದೆ ದಾದ ಸ್ಪೆಷಲ್. ಇನ್ನು ನಿಮ್ಮ ದೃಷ್ಟಿ ನೇರವಾಗಿ ವಾಟ್ಸವರ್ ಕಡೆಗೆ. ಹೌದೌದು ಸತ್ಯ, ಕರೆಕ್ಟ್ ಹೇಳಿದ್ರಿ ನೋಡಿ ನೀವು. ದಿಯಾ ಸಿಸ್ಟರ್ ಬಂದ್ರು, ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ದಿಯಾ ಸಿಸ್ಟರ್ ಎನ್ಸೋಲ್ಲರ್ಬುಕ ಥ್ಯಾಂಕ್ ಯು ಸೋ ಮಚ್ ಅನ್ನ ಲೈವ್ಗೆ ಬತ್ತಿನೇಕ್. ಉದಯಣ್ಣನವ್ರು ಬಂದ್ರು, ಎಬ್ಬೆ ಅಂದ್ ಪಣಂದುಲಿರು ದಾದೆ ಎಬ್ಬೆ ಶಕ್. ದಿಯಾ ಸಿಸ್ಟರ್ ಲೈಕ್ ಡನ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಚಾ ಅಂಡೆ ಚಾ ಹತ್ತುಂಡು ನಿಕಲ್ ನಾಂಡೆ ದಾದ ಸ್ಪೆಷಲ್ ದಿಯಾ ಸಿಸ್ಟರ್ ಎನ್ಸೋಲ್ಲರ್ಬುಕ. ಶರೀಫ್ ಅಣ್ಣ ಹೇಳ್ತಿದ್ರೆ ಉದಯಣ್ಣ ಅಂತ ನಗ್ತಾ ನಮಸ್ತೆ ಹಾಕ್ತಿದ್ದಾರೆ. ಯಪ್ಪ ಪನರೇ ಅಪ್ಪುಜ ಲೈವ್ ಉಂಡು ಪಂದೆ ಉದಯಣ್ಣ ದಾದೆ ಗೊತ್ತುಂಡ ಇತ್ತೆ ಎನ್ಸ ಪಂಡ ಒರವರ ಮನಸ್ಸಾಯಿನದಾಗ ಬರೋಂದೆಪ್ಪೆ ಅನಿತೆ ದಿಯಾ ಸಿಸ್ಟರ್ ಅಂದಿಯೇ ಪಣೊಂದುಲೆರು ಅಂದೆ ರೀಸೆಂಟ್ ವಿಡಿಯೋ ಪಾಡ್ದೆ ಏರ್ ಮತ್ತ ತುಯ್ಯರ್ ಪಣ್ಲೆ ಎಂಕ್ ತುಕ ಆ್ಯಂಡ್ ಐಟ್ ಒಂಜಿ ಕ್ವಶನ್ ಕೆನ್ವೆ ಒಂಜಿ ಗಿಫ್ಟ್ ಉಂಡು. ಸೊ ಯಾರೆಲ್ಲ ನನ್ನ ರೀಸೆಂಟ್ ವಿಡಿಯೋನ ನೋಡಿದಿರಿ, ಸೊ ಪ್ಲೀಸ್ ನನಗೆ ಹೇಳಿ. ಸೊ ಅದರಲ್ಲಿ ಒಂದು ಕ್ವಶನ್ ಕೇಳ್ತೇನೆ ಆ್ಯಂಡ್ ಅದರಲ್ಲಿ ಗಿಫ್ಟ್ ಕೂಡ ಉಂಟು, ಆಯ್ತಾ? ದಿಯ ಸಿಸ್ಟರ್ ಅಂದಿಯೇ ಪಣಂದುಲೆರು ಉದಯಣ್ಣೆ ದಿಯಕ್ಕ ಅಡ್ಡ ಬೂರೋಡ ಅಂದ ಕೇಳಿದ್ರು ಮರಕೆನೆ ಬೂರ್ಲೇರು. ದಿಯ ಸಿಸ್ಟರ್ ಹೇಳ್ತಿದ್ದಾರೆ ಹಾಯ್ ಉದಯಣ್ಣ ಅಂತ ಹೇಳ್ತಿದ್ದಾರೆ. ಹಾಗೆ ಉದಯಣ್ಣ ಅವರು ಶರೀಫ್ ಬ್ರೋ ಅಂತ ಕರಿತಾ ಇದ್ದಾರೆ. ಶರೀಫ್ ಅಣ್ಣ ಅವರು ನಾನು ಹೇಳಿದ್ದು ಅವರಿಗೆ ಉದಯಣ್ಣ ನಿಮ್ಮ ತಂಗಿಯರು ಬಂದ್ರು ಲೈವಿಗೆ ಅಂತ ಹೇಳ್ತಾರೆ ಅಂದ. ಅದೆಂತ ಮರೆ ಜನನೇ ಕಾಣಿಸುದಿಲ್ಲ ನನ್ಗೆ ಮೇಲೆ. ನೀವು ಇಷ್ಟು ಜನ ಇದ್ದೀರಿ, ಒಂದ್ 3 ಜನ ಇದ್ದೀರಲ್ವಾ?
ಶರೀಫಣ್ಣ ಹೇಳ್ತಿದ್ದಾರೆ, ಇನ್ನು ಅವರಿಗೆ ನಿದ್ದೆ ಇಲ್ಲ ಉದಯಣ್ಣ ಅಂತ ಹೇಳ್ತಿದ್ದಾರೆ. ಶರೀಫಣ್ಣ ಹೇಳ್ತಿದ್ದಾರೆ, ನಾನು ನೋಡಿದ್ದೇನೆ ಕೇಳಿ ಕ್ವಶನ್ ಏನು ಅಂತ. ಹೌದಾ, ಫುಲ್ ನೋಡಿದ್ರಾ? ಫುಲ್ ನೋಡಿದ್ರಾ? ಅಂಡ್ ತುಂಬಾ ಜನ ಬರ್ಲಿ ನೋಡುವ, ಮತ್ತೆ ನಾನು ಕ್ವಶನ್ ನ ಕೇಳ್ತೇನೆ, ಮತ್ತೆ ಅದಕ್ಕೆ ಗಿಫ್ಟ್ ಇದೆ ಆಯ್ತಾ. ನೀವು ಕೂಡ ನನ್ನ ರೀಸೆಂಟ್ ವಿಡಿಯೋವನ್ನು ನೋಡಿ, ಇವತ್ತು ಮಧ್ಯಾಹ್ನ ರಿಲೀಸ್ ಮಾಡಿದ್ದೇನೆ ಒಪ್ಪ. ಹೌದಾ, ನೋಡ್ತೇನೆ. ಉದಯಣ್ಣವರು ಹೇಳ್ತಿದ್ದಾರೆ, ಶರೀಫು ಶರೀಫ್ ಬ್ರೋ ಹೇಳಿದ್ದಕ್ಕೆ ಗೊತ್ತಾಯ್ತು ನಿಮ್ಮ ಲೈವ್ ಉಂಟು ಅಂತ. ಹೌದಾ, ಚೆಕ್. ಉದಯಣ್ಣ ಪಾಪ ಮರ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ ಅಲ್ವಾ. ದಿ ಸಿಸ್ಟರ್ ಬುಗ ದಾದಾ ಸ್ಪೆಷಲ್ ದಾದಾ ಗಜ್ಫಮ್ ಅಂತಾರೆ. ಅಲ್ಲ, 3 ಜನ ಇದ್ದೀರಿ, ಯಾಕೆ ಒಂದು ಲೈಕ್ ನ ಕೊಟ್ಟಿದ್ದೀರಿ? ಪ್ಲೀಸ್ ಒಂದು ಬೇಗ ಬೇಗ ಒಂದು ಲೈಕ್ ನ ಮಾಡಿ ಬನ್ನಿ ನೋಡುವ. ಫುಲ್ ನೋಡ್ತೀನಿ ನಿಮ್ಮ ವಿಡಿಯೋಸ್ ಎಲ್ಲವೂ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಅನ್ವಿತಾ 1000 ಗಿಫ್ಟ್ ಇಡು. ಆಯ್ತಾಯ್ತು, 1000 ಇದು ಗಿಫ್ಟ್ ಇಡ್ತೇನೆ ನಾನು. ಉದಯಣ್ಣ ಆಯ್ತು. MD ಕುಕಿಂಗ್ ಚಾನಲ್ಸ್ ಅವರು ಹಾಯ್ ಸಿಸ್ಟರ್ ಅಂತ ಹೇಳ್ತಿದ್ದಾರೆ. ಹಾಯ್ MD ಅವರೇ, ಹೇಗಿದ್ದೀರಾ? ಮತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ಶರೀಫ್ ಅಣ್ಣ ಹೇಳ್ತಿದ್ದಾರೆ, ನಿಮ್ಮ ವಾಯ್ಸ್ ಮತ್ತು ನಿಮ್ಮ ಒಂದು ಕಾಮಿಡಿ ಇದೆ ಅಲ್ಲ, ಫನ್ನಿ ಸೂಪರ್ ಆಗುತ್ತದೆ ಅಂತ ಹೇಳ್ತಿದ್ದಾರೆ. ಹೌದಾ, ಥ್ಯಾಂಕ್ ಯು ಸೋ ಮಚ್ ಶರೀಫ್ ಬ್ರದರ್. MD ಅವರು ಹೇಳ್ತಿದ್ದಾರೆ ಲೈಕ್ ಡನ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಉದಯಣ್ಣ ಅವರು ಹೇಳ್ತಿದ್ದಾರೆ, ನಾನು ನಿನಗೆ ಕಲಿಸುತ್ತೇನೆ, ನೀನು ಅವರಿಗೆ ಕೊಡು ಅಂತ ಹೇಳ್ತಾರೆ. ಅಯ್ಯೋ ದೇವ, ಉದಯಣ್ಣ ಬೊರ್ಚಿ. ಬೇಡ ಉದಯಣ್ಣ, ಬೇಡ. ನಿಮ್ಮ ಮನಸ್ಸು ದೊಡ್ಡದು, ನನಗೆ ಗೊತ್ತುಂಟು ನಿಜವಾಗ್ಲೂ ಸಹ. ಶರೀಫ್ ಅಣ್ಣ ಹೇಳ್ತಿದ್ದಾರೆ, ನಾನು ಎಲ್ಲರ ವಿಡಿಯೋನು ಫುಲ್ ಆಗಿ ನೋಡುತ್ತೇನೆ ಅಂತ ಹೇಳ್ತಿದ್ದಾರೆ. ಹೌದೌದು, ಶರೀಫ್ ಅಣ್ಣ ನೋಡ್ತಾರೆ, ಯಾಕಂದ್ರೆ ಕಮೆಂಟ್ ಕೂಡ ಅದೇ ರೀತಿ ಮಾಡ್ತೀರಲ್ವಾ ನೀವು. MD ಸಿಸ್ಟರ್, ಮತ್ತೆ ಏನ್ ವಿಶೇಷ ಎಲ್ಲ, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ಹಾಗೆ ರೀಸೆಂಟ್ ವಿಡಿಯೋ ನೋಡಿಲ್ಲ ಅಂದ್ರೆ ಪ್ಲೀಸ್ ನೋಡಿ ಬನ್ನಿ. ಹಾಗೆ ಅದ್ರಲ್ಲಿ ಒಂದು ಕ್ವಶನ್ ಕೇಳ್ತೇನೆ, ಸೊ ಅದಕ್ಕೆ ಆನ್ಸರ್ನ ಮಾಡಿ, ಗಿಫ್ಟ್ ಕೂಡ ಇದೆ, ಓಕೆನಾ? ಅಂಡ್ 3 ಜನ ಇದ್ದೀರಾ ಲೈವ್ ಅಲ್ಲಿ, ಮೆಸೇಜ್ ಯಾಕೆ ಬರ್ತಾ ಇಲ್ಲ ನನ್ಗೆ? MD ಅವರು ಹೇಳ್ತಿದ್ದಾರೆ, ಸಿಸ್ಟರ್ ಕಾಫಿ ಆಯ್ತಾ ಅಂತ ಕೇಳ್ತಿದ್ದಾರೆ. ಹಾ ಹೌದು, ನಿಮ್ದು ಆಯ್ತಾ? ಸಾರಿ ನಿಮ್ಮ ಹೆಸರು ಗೊತ್ತಾಗ್ತಾ ಇಲ್ಲ ನನಗೆ, ಬಟ್ ನಿಮ್ಮ ಲೈವಿಗೆ ಏನೋ ಬಂದಿದ್ದೆ ನಾನು. ನಿಮ್ಮ ಲೈವಿಗ ಯಾರ ಲೈವಲ್ಲೂ ನಿಮ್ಮನ್ನು ನೋಡಿದ್ದೇನೆ ನಾನು. ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ಉದಯಣ್ಣ ಅವರು ಹೇಳ್ತಿದ್ದಾರೆ, 100 ರುಪೀಸ್ ಎಂತ ಅದು? 100 ರುಪೀಸ್ ಅಲ್ಲ, ಈಗ ಜಾಸ್ತಿ ರೇಟ್ ಇಟ್ಟಿದ್ದೇನೆ. MD ಅವರು ಹೇಳ್ತಿದ್ರೆ, ಓಕೆ ಸಿಸ್ಟರ್ ನೋಡ್ತೀನಿ ವಿಡಿಯೋ ಅಂತ ಹೇಳ್ತಿದ್ರೆ. ಆಯ್ತು ಸರಿ, ನೋಡಿ ಫುಲ್ ವಿಡಿಯೋನ ನೋಡಿ. ಹಾಗೆ ನಾನು ಕ್ವಶನ್ ಕೇಳ್ತೇನೆ, ಸೊ ಅದಕ್ಕೆ ಆನ್ಸರ್ನ ಮಾಡಿ, ಓಕೆನಾ? ನಾಳೆ ಸಹ ಲೈವ್ ಇರ್ಬೋದು, ನಾಳೆ ಲೈವ್ ಅಲ್ಲಿ ಕೇಳ್ತೇನೆ. ಆದ್ರೆ ಯಾಕಂದ್ರೆ ಜನ ಇವತ್ತು ಫುಲ್ ಬಂದ್ರೆ ಇವತ್ತೇ ಕೇಳ್ತೇನೆ, ಇಲ್ಲ ಅಂದ್ರೆ ನಾಳೆ, ಓಕೆನಾ? ಆಯ್ತಾ ಮಾರೆ, ಎಲ್ಲಿ ಹೋದ್ರು ದಿಯಾ ಸಿಸ್ಟರ್, ಎಲ್ಲಿ ಹೋದ್ರು? ಆ ರಟೇಲ್ ಮಲ್ತೊಂದುಲ್ಲೆರಾ ನಂಗೆ ಡೌಟ್ ಒಂದುಂಡು. MD ಸಿಸ್ಟರ್ ಹೇಳ್ತಿದ್ದಾರೆ, ಖುಷಿ ಲವ್ ಅಲ್ಲಿ ಎಂತ ಖುಷಿ? ಅಯ್ಯೋ, ಖುಷಿಯಲ್ಲಿದ್ದೀರಾ? ಎಂತ ಕತೆ, ನನ್ಗೆ ಅರ್ಥ ಆಗ್ಲಿಲ್ಲ ನಿಮ್ಮ ಮೆಸೇಜ್. 2000 ಇಡು, ನಾನು ಕೊಡ್ತೀನಿ. ಉದಯಣ್ಣ ನನ್ಗೆ ಪಾಪ ಮರ ಸಪೋರ್ಟ್ ಮಾಡುದು ತುಂಬಾ ತಂಗಿಗೆ. ಉದಯಣ್ಣ ಬೇಡ, ಎಂತಕ್ಕೆ ಅಷ್ಟೆಲ್ಲ. ನಾವು ಮೊದ್ಲು ಎಂತ ಗೊತ್ತುಂಟ, ಈಗ ಒಂದು ಮನೆ ಕಟ್ಬೇಕಾದ್ರೂ ಸಹ ಬೇಡ, ಒಂದು ಶಾಪ್ನ ಹಾಕ್ಬೇಕಾದ್ರೂ ಸಹ ನಾವು ಫಸ್ಟ್ಗೆ ಕಡಿಮೆ ಬಂಡವಾಳ ಹಾಕ್ಬೇಕಂತೆ, ಅದ್ರ ನಂತರ ಗ್ರೋ ಆದ್ಮೇಲೆ ಬೇಕಾದ್ರೆ ನಾವು ಜಾಸ್ತಿ ಹಣನ ಇಡ್ಬೇಕು. ಉದಯಣ್ಣ ಹೇಳ್ತಿದ್ದಾರೆ, ಆವಾಗ ತುಂಬಾ ಜನ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಹೌದಾ, ನನ್ನ ವಿಡಿಯೋ ಫುಲ್ ಯಾರು ವಾಚ್ ಮಾಡ್ತಾರೆ ನೋಡಿ. ಸೊ ನಾನು ಯಾವಾಗ ಕ್ವಶನ್ ಕೇಳ್ತೀನಿ ಅಂತ ಹೇಳಿ ನಂಗೆ ಗೊತ್ತಿಲ್ಲ. ಸೊ ಕ್ವಶನ್ ಕೇಳುವಾಗ ಆನ್ಸರ್ ಮಾಡಿದ್ರೆ ಖಂಡಿತವಾಗಿಯೂ ಸಹ ನಾನು ನಿಮ್ಗೆ ಗಿಫ್ಟ್ ಕೊಡ್ತೇನೆ. MD ಸಿಸ್ಟರ್ ಹೇಳ್ತಿದ್ರೆ, ಸಿಸ್ಟರ್ ಖುಷಿ ಲೈವ್ ಅಲ್ಲಿ ನಾವು ನಿಮ್ಮ, ಹೌದೌದು, ಗೊತ್ತಾಯ್ತು ನನ್ಗೆ, ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್. ಖುಷಿ ಸಿಸ್ಟರ್ ಬರ್ಲಿಲ್ಲ ಅಲ್ಲ? ಖುಷಿ ಸಿಸ್ಟರ್ ಎಲ್ಲಿ ಹೋದ್ರು? ಬರ್ಲಿಲ್ಲ ಅನ್ಸುತ್ತಲ್ಲ. ಉದಯಣ್ಣ ಹೇಳ್ತಿದ್ರೆ, ನಾನು ರೈಡರ್ ಅಣ್ಣಗೆ ಕಳಿಸ್ತೀನಿ, ನೀನು ಮುಬೀನಾ ಅಕ್ಕ ಹತ್ರ ತಕ್ಕು ಅಂತ ಹೇಳ್ತಾರೆ. ಏ ಬೇಡ, ಸುಮ್ಮನಿರಿ ಉದಯಣ್ಣ, ಬೇಡ. ಥ್ಯಾಂಕ್ ಯು ಸೋ ಮಚ್. ಇಷ್ಟಾದ್ರೂ ಹೇಳ್ತಿರಲ್ಲ ನೀವು, ನಿಮ್ಮ ಮನಸ್ಸು ದೊಡ್ಡದು ಆಯ್ತಾ.
ಮನಸ್ಸು ಮೈದಾನ ನಮ್ಮ ಉದಯಣ್ಣನದ್ದು. ಎಂ ಡಿ ಸಿಸ್ಟರ್ ಮತ್ತೆ ಏನ್ ಸ್ಪೆಷಲ್ ನಾ ಮಾಡಿದಿರಿ? ಶರೀಫಣ್ಣ ಓಲ್ನರು ಬುಕ್ಕ ದಾದ ಸ್ಪೆಷಲ್ ದಾದ ರಾತ್ರಿಗೆ ಉದಯಣ್ಣನಿಗೆ ಎಂತ ಸ್ಪೆಷಲ್? ಪಾಪ ನಮ್ಮ ಉದಯಣ್ಣ ಆಯ್ತಾ. ಎಂ ಡಿ ಸಿಸ್ಟರ್ ಏನ್ ಗೊತ್ತಾ, ಇಲ್ಲಿ ಉದಯಣ್ಣ ಇದಾರಲ್ಲ ಅವರಿಗೆ ನೀವು ಸಪೋರ್ಟ್ ಮಾಡ್ತಾ ಹೋಗಿ, ಖಂಡಿತ ನಿಮ್ಗೆ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ತುಂಬಾ ಒಳ್ಳೆ ಜನ ಉದಯಣ್ಣ ಕೂಡ. ಇಲ್ಲಿ ಉದಯ್ ಪೂಜಾರಿ ಅಂತ ಇದಾರಲ್ವಾ ನಮ್ಮ ಬ್ರದರ್ ಅವರು, ಎಂ ಡಿ ಅವರು ಹೇಳ್ತಿದ್ದಾರೆ, ಗೊತ್ತಿಲ್ಲ ಸಿಸ್ಟರ್ ನಿಮ್ಗೆ ಗೊತ್ತಿರಬೇಕು ಅಂತ ಹೇಳ್ತಿದ್ದಾರೆ. ಹೌದಾ, ಗೊತ್ತಿಲ್ಲ ನನ್ಗೆ ಸಹ, ನನ್ಗೇನ್ ಮೆಸೇಜ್ ಹಾಕ್ಲಿಲ್ಲ. ಶರೀಫ್ ಅಣ್ಣ ಹೇಳ್ತಿದ್ದಾರೆ ಉದಯಣ್ಣ ಬೇಡ ನನಗೆ ಕೊಡಿ. ಉದಯಣ್ಣ ಬೇಡ ನನ್ಗೆ ಕೊಡಿ ಅಂತ ಹೇಳ್ತಿದ್ದೀರಾ? ಪೂಜೆ ಆಗ್ತಾ ಉಂಟು ಮಾರಿ ಇಲ್ಲಿ, ನಿಮ್ಗೆ ಕೇಳ್ತಿರ್ಬೋದಲ್ಲ. ಏನು 1,000 ಜನ ಇದ್ದೀರಾ, ಯಾಕೆ ನನ್ನ ಲೈವಿಗೆ ಬರ್ತಾ ಇಲ್ಲ? ಅಥವಾ ನೀವು ಲೈವ್ ನ ಮಾಡ್ತಿದ್ದೀರಾ? ಎಂತ ಕತೆ ಮಾರೆ? ಎಂ ಡಿ ಸಿಸ್ಟರ್ ಹೇಳ್ತಿದ್ದಾರೆ, ಸಿಸ್ಟರ್ ಇವತ್ತು ನಾನು ವೆಜ್ ಮಟನ್ ಮತ್ತೆ ಚಿಕನ್. ಯಪ್ಪ ಭಯಂಕರ ಮಾರ್ರೆ ನೀವು. ಪಟ ಪಟ ಮಾತನಾಡುವ ರೇಡಿಯೋ ಮಿರ್ಚಿ ತರ ಮಾತನಾಡುವ ನಮ್ಮ ಅನ್ವಿತಾ ತಂಗೀರಿಗೆ ಓ ಸ್ವಾಗತ ಸುಸ್ವಾಗತ ಅಂತ ನಮ್ಮ ಶರೀಫಣ್ಣ ಹೇಳ್ತಿದ್ದಾರೆ. ಹಾಗೆ ಎನರ್ಜಿ ಇಲ್ಲ, ಸ್ವಲ್ಪ ಕಮ್ಮಿ ಇದೆ, ಆದ್ರೂ ಸಹ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಹೇ ನಮ್ಮ ಜೀತಣ್ಣ ಬಂದ್ರು, ಜೇರೆನ್ ಕ್ರಿಯೇಷನ್ಸ್ ಜೀತಣ್ಣ ಅವ್ರು ಬಂದ್ರು, ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಬ್ರದರ್ ಬುಕ ಎಂಚೊಲ್ಲರು. ಸಾರಿ ಒಂಚೂರು ಡಿಸ್ಟರ್ಬ್ ಆವೊಂದಿಪ್ಪು, ದಾಯಿಗ್ ಪಂಡ ಮುಲ್ಪ ಪೂಜೆ ಅವನುಂಡು ಬರೀತೆ ಇಲ್ಲಡು. ಜಿತಣ್ಣ ಹೇಳ್ತಿದ್ರೆ ಅನ್ವಿಯನ್ ಬತ್ತೆ ಪಣೊಂದುಲ್ಲೇರು ಅಂದೆ. ಥ್ಯಾಂಕ್ ಯು ಸೋ ಮಚ್ ಜಿತಣ್ಣ ಬುಕ್ಕ ಎಂಚೊಲ್ಲರು. ಎಲ್ರು ಸಹ ಹೇಗಿದ್ದೀರಿ? ಜಿತಣ್ಣ ರೀಸೆಂಟ್ ವಿಡಿಯೋ ಉಂಟಲ್ಲ ಫುಲ್ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ನಿಮ್ಗೆ ನಾನೊಂದು ಕ್ವಶನ್ ನ ಕೇಳ್ತೇನೆ, ಸೊ ಆನ್ಸರ್ ಮಾಡಿದ್ರೆ ಗಿಫ್ಟ್ ಇದೆ ಅದರಲ್ಲಿ. ಜಿತಣ್ಣ ಹೇಳ್ತಿದ್ರೆ ಗೈಸ್ ನನ್ನ ತಂಗಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜಿತಣ್ಣ. ಎಲ್ರು ಕೂಡ ಜೀತಣ್ಣನಿಗೂ ಸಪೋರ್ಟ್ ಮಾಡ್ತಾ ಹೋಗಿ, ಯಾಕಂದ್ರೆ ಇಲ್ಲಿ ನನ್ನ ಅಣ್ಣಂದಿರೇ ಜಾಸ್ತಿ ಇದ್ದಾರೆ ನನಗೆ ವೈಟಿಯಲ್ಲಿ. ಶರೀಫ್ ಅಣ್ಣ ಹೇಳ್ತಿದ್ದಾರೆ ಸುಮಾ ಮಾಮಿ ಗುರುತ ಇಜ್ಜ ಗುರುತ ಇಜ್ಜಿ ಗುರ್ತ ಇಜ್ಜಿ ಆರ್ ಇಜ್ಜಾಂಡಲ್ಲ ಗುರ್ತ ಇಜ್ಜಾಂಡ್ ಬಟ್ ಎನ್ನ ಅರ್ನ ಲೈವ್ ಮತ್ತೆ ಪೋಪುಜಿ ಬಟ್ ಆರ್ ಒಂಜಿ ದಿನದನೆ ಕಮೆಂಟ್ ಪಾರ್ದಿತ್ತಿರ್ತೋಜು ನನ್ನ ವಿಡಿಯೋಗು. ಜೀತಣ್ಣ ಹೇಳ್ತಿದ್ದಾರೆ ಎಸ್ ನೋಡ್ತೀನಿ ಅಂತ ಹೇಳ್ತಿದ್ದಾರೆ. ಓಕೆ ಮಾ ಸರಿ, ಥ್ಯಾಂಕ್ ಯು ಸೋ ಮಚ್. ಆಯ್ತಾ, ಜನ ಇಲ್ಲ ಅಲ್ಲ, ತುಂಬಾ ಜನ ಇಲ್ಲ, ಸ್ವಲ್ಪ ಜನ ಇದ್ದೀರಿ ಅಷ್ಟೇ. ನನ್ನ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇರ್ಬೋದು, ಹಾಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಫ್ಯಾನ್ ಕೂಡ ಹಾಕಿದ್ದೇನೆ. ಹಾಗೆ ರೀಚಾರ್ಜ್ ವೇಸ್ಟ್ ಆಗ್ಬಾರ್ದು ಅಂತ ಮತ್ತೆ ಪುನಃ ಲೈವ್ಗೆ ಬಂದೆ ಅಂದೆ ಅಂತ ಹೇಳ್ತಿದ್ದಾರೆ ನಮ್ಮ ಶರೀಫ್ ಅಣ್ಣ. ಹೌದು, ಜನರೇ ಬನ್ನಿ ಅಂತ ಕರೀತಾ ಇದ್ದಾರೆ ನಮ್ಮ ಜೀತಣ್ಣ. ಹಾಗೆ ಮನೋಜ್ ಅಣ್ಣ ಅವ್ರು ಬರ್ಲಿಲ್ಲಲ್ಲ ಜೀತಣ್ಣ. ಮನೋಜ್ ಒಲ್ಪೋತೇರು, ಮನೋಜ್ ಬ್ರದರ್ ಉಲ್ಲೇರತ್ತೆ ಯಾರು ಓಲ್ಪೋತೇರು ಎಂಚ ಉಲ್ಲರಿಗೆ ಸುದ್ದಿ ಇಜ್ಜಾಂಡ್. ಶರೀಫ್ ಅಣ್ಣ ಹೇಳ್ತಿದ್ದಾರೆ ವರ ಪೋಲೆ ಅಂತ ಹೇಳ್ತಿದ್ದಾರೆ. ಯಾರು ವರ ಪೋಲೆ ಏರು? ನಮ್ಮ ಮಾಮಿ. ಓಕೆ, ನಮ್ಮ ಮಾಮಿ ನಮ್ಮ ಹೆಮ್ಮೆ ಅಂದೆ. ಅರ್ನ ಲೈವ್ ಪೋಡನಮ್ಮ. ಸರಿ ತೂಕ ಸಾಧ್ಯ ಅಂಡ ಪೋಪೆಯನ್. ಓಕೆನಾ. ಜೇರನ್ ಹೇಳ್ತಿದ್ರೆ ಮನೋಜು ಹುಷರಿಜ್ಜಿ ಜ್ವರ ಅಂತ ಪಣ್ ಅಂದೆ ದಾದಂಡಿಯೇ. ಉದಯ್ ಬ್ರದರ್ ಸಾಂಗ್ ತುಂಬಾ ಚೆನ್ನಾಗಿ ಇದೆ, ನಿಮ್ಮ ಮನೆಗೆ ಹೋಗಿ ಬಂದೆ ನಾನು ಅಂತ ಹೇಳ್ತಿದ್ದಾರೆ. ಉದಯಣ್ಣ ಉಲ್ಲಾರ ಮೂಲು ಉದಯಣ್ಣ ಇದ್ರೆ ನೀವು MD ಕುಕ್ಕಿಂಗ್ ಚಾನಲ್ಸ್ ಅವರ ಮನೆಗೆ ಹೋಗಿ, ನಿಮ್ಮ ಮನೆಗೆ ಅವ್ರು ಬಂದಿದ್ದಾರಂತೆ. ಪ್ಲೀಸ್ MD ಕುಕ್ಕಿಂಗ್ ಚಾನಲ್ಸ್ ಅವರೇ ಪ್ಲೀಸ್ ಒಂದು ಕಮೆಂಟ್ ನ ಮಾಡಿಡಿ, ಖಂಡಿತ ಅವ್ರು ನಿಮ್ಗೆ ರಿಟರ್ನ್ ಆಗ್ತಾರೆ. ಓಕೆನಾ. ಶರೀಫ್ ಅಣ್ಣ ಹೇಳ್ತಿದ್ರೆ ಯಾಕೆ ಮತ್ತೆ ಬರ್ತೀನಿ, ಸ್ವಲ್ಪ ಕೆಲಸ ಇದೆ ನನಗೆ. ಓಕೆ ಮಾ ಸರಿ ಓಕೆ ಕೆಲಸ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜೀತಣ್ಣ ಹೇಳ್ತಿದ್ದಾರೆ ಯಾನ್ ಇಜ್ಜಿ ಈರಿಜ್ಜಿ ದಾನಿ ವಾಯ್ಸ್ ಪೋತುಂಡು ಜೀತಣ್ಣ ಎನ್ನ ಫುಲ್ ವಾಯ್ಸ್ ಪೋತುಂಡು ಬೊಕ್ಕ ಅರ್ಧಂಬರ್ಧ ಪಾತ್ರೊಂದುಲ್ಲೆ. ಶರೀಫ್ ಅಣ್ಣ ಹೇಳ್ತಿದ್ರೆ ಅಲ್ಲಿಯವರೆಗೆ ನೋಡ್ತಾ ಇರಿ ನಮ್ಮ ಅನ್ವಿತಾ ಅವರ ಲೈವ್, ಖುಷಿಯಾಗಿರಿ ಎಲ್ಲರೂ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಆಯ್ತಾ, ಒಂದು ಜನ ಲೈವ್ ಅಲ್ಲಿ ಕಾಣಿಸ್ತಿದ್ದಾರೆ, ಎಷ್ಟು ಜನ ಇದ್ದಾರೆ ಅಂತಾನೂ ಗೊತ್ತಾಗ್ತಾ ಇಲ್ಲ ನನಗೆ. MD ಸಿಸ್ಟರ್ ಹೇಳ್ತಿದ್ದಾರೆ ಸಿಸ್ಟರ್ ನಿಮ್ಮ ಹೆಸರು ಹೇಳಿ ಪ್ಲೀಸ್ ಮಾ. ಕಮೆಂಟ್ ಮಾಡಿದ್ದೀನಿ ಸಿಸ್ಟರ್ ಅಂತ ಹೇಳ್ತಾರೆ. ಆಯ್ತು ಮಾ ಸರಿ, ನಾ ಹೇಳ್ತೇನೆ ಉದಯಣ್ಣನಿಗೆ. ಆಯ್ತಾ,
MD ಕುಕಿಂಗ್ ಚಾನಲ್ಸ್ ಯಾವ ವಿಡಿಯೋಗೆ ಕಮೆಂಟ್ನ ಮಾಡಿದ್ದೀರಿ? ಶರೀಫ್ ಅಣ್ಣ ಹೇಳ್ತಿದ್ದಾರೆ, MD ಕುಕಿಂಗ್ ನೀವು ನಮ್ಮ ಮನೆಗೆ ಬನ್ನಿ, ನಿಮ್ಮ ಆ, ಎರಡೆರಡು ಕುಕ್ಕರ್ ಕೊಡ್ತೀನಿ. ಎರಡೆರಡು ಕುಕ್ಕರ್ ಕೊಡ್ತಾರಂತೆ ಶರೀಫ್ ಅಣ್ಣ. MD ಕುಕಿಂಗ್ ಚಾನಲ್ಸ್ ಇಲ್ಲಿ ಶರೀಫ್ ವ್ಲಾಗ್ಸ್ ಅಂತ ಇದ್ದಾರಲ್ವಾ, ಅವರ ಮನೆಗೆ ಹೋಗಿ ಬನ್ನಿ, ಅವ್ರು ನಿಮ್ಗೆ 2 ಕುಕ್ಕರ್ ಕೊಡ್ತಾರಂತೆ. MD ಅವರು ಹೇಳ್ತಿದ್ರೆ, ಸಿಸ್ಟರ್ ನಿಮ್ಮದು ಸಂಡೇ ಸ್ಪೆಷಲ್ ಏನು ಅಂತ ಹೇಳ್ತಿದ್ರೆ, ಸಂಡೇ ಸ್ಪೆಷಲ್ ಫಿಶ್ ಇದೆ, ಹಾಗೆ ಸ್ವಲ್ಪ ಇದು ಕೂಡ ಇದೆ, ಚಿಕನ್ ಕೂಡ ಇದೆ. ಉದಣ್ಣ ಹೇಳ್ತಿದ್ರೆ, ಯಾರು ನನ್ನ ಮನೆಗೆ ಹೋಗಿದ್ದು ನನ್ನ ಕೇಳದೆ. ಹೌದು, ಇಲ್ಲಿ MD ಕುಕಿಂಗ್ ಚಾನಲ್ಸ್ ಅವರು ಹೋಗಿದಾರಂತೆ. ಪ್ಲೀಸ್ ಅವರ ಮನೆಗೆ ಒಂಚೂರು ಹೋಗಿ ಬನ್ನಿ ಉದಯಣ್ಣ. ಉದಯಣ್ಣ ನಿಮ್ಗೆ ಸಪೋರ್ಟ್ ಮಾಡ್ತಾರೆ, MD ಸಿಸ್ಟರ್ ತುಂಬಾ ಒಳ್ಳೆ ಸಪೋರ್ಟರ್. ಹಾಗೆ ಜೀತಣ್ಣ ಇದ್ದಾರೆ, ಅವರು ಸಹ ನಿಮ್ಗೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಜೀತಣ್ಣ ಹೇಳ್ತಿದ್ರೆ, ಎನ್ನ ಮೆಗ್ದಿನ ಲೈವ್ ಮಿಸ್ ಮಲ್ಪರೆ ಆಪುಂಡ ಅಂತ ಕೇಳ್ತಿದ್ರೆ, ಅಂದಂದು ಜೀತಣ್ಣ ಮಸ್ತ್ ಮಿಸ್ ಯಾನ್ ನಿಖಲೇನ್ ಮಲ್ತೊಂದಿಲ್ಲ ನಿಜವಲ್ಲ. ಜೀತಣ್ಣ ಹೇಳ್ತಿದ್ರೆ, ಉದಯಣ್ಣ ಇರು ಉಂಡರೆ ಅಂತ ಕೇಳ್ತಿದ್ದಾರೆ. ಹಾಗೆ MD ಸಿಸ್ಟರ್ ಅವರು ಹೇಳ್ತಿದ್ರೆ, ಶರೀಫ್ ಬ್ರದರ್ ಕುಕ್ಕರ್ ಎಷ್ಟು ಲೀಟರ್ ಕೊಡಿಸ್ತೀರಾ ಅಂತ. ಓಹೋ, ನನ್ಗೆ ಒಂದು ಆಪ್ಷನ್ ಬಂದಿದೆ ಮರ್ರೆ, ಭಯಂಕರ. ಇದು ಯಾವಾಗಿಂದ ಬಂದದ್ದು? ಸಾರಿ, ಮ್ಯೂಟ್ ಮಾಡಿದೆ, ಯಾಕಂದ್ರೆ ಕರೆಂಟ್ ಹೋಯ್ತು. ಶರೀಫ್ ಅಣ್ಣ ಹೇಳ್ತಿದ್ರೆ, ಅದು ಕೂಡ 10 kg ಕುಕ್ಕರ್ ನಮ್ಮಲ್ಲಿ ಮಾತ್ರ ಅದು ಲಭ್ಯ. ಮದುವೆ ಇನ್ನಿತರ ಕಾರ್ಯಕ್ರಮಕ್ಕೆ ನಮ್ಮ ಉಪಯೋಗಕ್ಕೆ ಬರಬಹುದು ಅಂತ, ನಿಮಗೆ ಉಪಯೋಗಕ್ಕೆ ಬರಬಹುದು ಅಂತ ಹೇಳ್ತಿದ್ದಾರೆ. ಜೀತಣ್ಣ ರೋಸ್ ಕೊಡ್ತಾ ಇದ್ದಾರೆ ಹೊಸಬರಿಗೆ. ಉದಯಣ್ಣವರು ಶರಣ್ಯ ಬರ್ತಾಳೆ ಈಗ ಅಂತ ಹೇಳ್ತಿದ್ದಾರೆ. ಹೌದಾ, ಥ್ಯಾಂಕ್ ಯು ಸೋ ಮಚ್. ನೋಡಿ, ಈಗ ನನ್ಗೂ ಕೂಡ ಒಂದು ಆಪ್ಷನ್ ಬಂದಿದೆ ನೋಡಿ, ಫುಲ್ ಬಬಲ್ಸ್ ಹಾಕ್ತಾ ಇದ್ದಾನೆ ನೋಡಿ. ಶರೀಫ್ ಅಣ್ಣ ಹೇಳ್ತಿದ್ರೆ, 10 ಲೀಟರ್ ಕುಕ್ಕರ್ ಮೇಡಮ್ ಅಂತ ಹೇಳ್ತಿದ್ರೆ. ಉದಯಣ್ಣ ಹೇಳ್ತಿದ್ರೆ, ಶರಣ್ಯ ಬರ್ತಾಳೆ ಈಗ ಅಂತ ಹೇಳ್ತಿದ್ರೆ. ಹೌದಾ, ಉದಯಣ್ಣ ಹೇಳ್ತಿದ್ರೆ, ಓಕೆ ಈಗ 2 ಕೊಡ್ತೀನಿ MD ಅಂತ ಹೇಳ್ತಿದ್ದಾರೆ. ಶರಣ್ಯ ಅವರು ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಶರಣ್ಯ ಸಿಸ್ಟರ್, ಹೇಗಿದ್ದೀರಾ? ಮತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ಎಂತ ಸ್ಪೆಷಲ್ ಮಾಡಿದ್ದೀರಿ ಶರಣ್ಯ ಸಿಸ್ಟರ್? ಹಾಗೆ ಜೀತಣ್ಣ ಹೇಳ್ತಿದ್ದಾರೆ, 2.2 ಮಂತ್ ನಂತರ ನನ್ನ ತಂಗಿಗೆ ಲೈವ್. ಹೌದಾ, ಯೊಬ್ಬ ಇರ್ಲ ಲೆಕ್ಕ ಮಂತಿ ನಾವು ಜೀತಣ್ಣ. ಶರಣ್ಯ ಅವ್ರು ಹೇಳ್ತಿದ್ದಾರೆ, ನಿಮ್ಗೆ ಹೇಗೆ ಗೊತ್ತಾಯ್ತು ಉದಯ್ ಅಂತ ಹೇಳ್ತಿದ್ದಾರೆ. ಅಯ್ಯೋ ದೇವ. ಜೀತಣ್ಣ ಹೇಳ್ತಿದ್ರೆ, ಹಾಯ್ ಶರಣ್ಯ ಅಂತ ಹೇಳ್ತಿದ್ರೆ. ಉದಯಣ್ಣವರು ಬಂದಳು ಅಂತ ಹೇಳ್ತಿದ್ದಾರೆ. ಹೌದೌದು, ಥ್ಯಾಂಕ್ ಯು ಸೋ ಮಚ್ ಉದಯಣ್ಣ ಕರ್ಕೊಂಡ್ ಬಂದದಕ್ಕೆ. ಉದಯಣ್ಣ ಶರಣ್ಯ ಅಂತ ಕರಿತಾ ಇದ್ದಾರೆ. ಶರಣ್ಯ ಅವರು ಹಾಯ್ ಜೀತು ಬ್ರೋ ಅಂತ ಕರಿತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಸಾರಿ, ಶರೀಫ್ ಅಣ್ಣ ಶರಣ್ಯ ಸಿಸ್ ಅಂತ ನಮಸ್ತೆ ಆಗ್ತಿದ್ದಾರೆ. ಹಾಯ್ ಅಂತ ಹೇಳ್ತಿದ್ದೀರಾ ಹೇಗೆ? ಉದಯಣ್ಣವರು ನಂಗೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ನೀವು ಭಯಂಕರ ಮಾರೆ. ಶರಣ್ಯ ಅವರು ಹೇಳ್ತಾರೆ, ಶರೀಫ್ ಅಣ್ಣ ಹಾಯ್ ಅಂತ ನಗ್ತಾ ಇದ್ದಾರೆ. ಶರಣ್ಯ ಅವರು ಉದಯ್ ಅಂತ ನಗ್ತಾ ಇದ್ದಾರೆ. ಜೀತಣ್ಣ ಹೇಳ್ತಿದ್ದಾರೆ, ತುಂಬಾ ದಿನಗಳ ನಂತರ ಶರಣ್ಯ ನನ್ನ ಭೇಟಿ ಅಂತ. ಹೌದಾ ಮಾರ್ರೆ. ಶರೀಫಣ್ಣ ಹೇಳ್ತಿದ್ರೆ, ನಿಮ್ಮ ಮನೆಯಲ್ಲಿ ಏನಿದು ಜಾತ್ರೆ? ಜಿಗಿ 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 ಬಲ್ಬ್ ಓಡ್ತಾ ಇದೆ ಅನ್ವಿತಾ, ಏನಿದು ಅಂತ ಹೇಳಿದ್ರು. ಹೌದೌದು, ನಮ್ಮ ಮನೆಯಲ್ಲಿ ಇವತ್ತು ಮತ್ತೆ ಪುನಃ ದೀಪಾವಳಿ. ಶರಣ್ಯ ಸಿಸ್ಟರ್ ಹೇಳ್ತಿದ್ರೆ, ಹೌದು ಜೀತು ಅಣ್ಣ ಅಂತ ಹೇಳ್ತಿದ್ದಾರೆ. ಮತ್ತೆ ಎಂತೆಲ್ಲ ಸ್ಪೆಷಲ್ ಮಾಡಿದ್ರಿ? ಹೇಗೆಲ್ಲ ಆಯ್ತು ಸಂಡೇ ಸ್ಪೆಷಲ್ ನಿಮ್ಮದು? ಹೇಳಿ ನೋಡುವ ನನ್ನ ಜೊತೆ. ವಾಚ್ ಅವರ್ ಬೇಗ ಕಂಪ್ಲೀಟ್ ಮಾಡ್ಬೇಕಂತಿದ್ದೇನೆ. ಹಾಗೆ ಸದ್ಯಕ್ಕೆ ಸ್ವಲ್ಪ ಸ್ವಲ್ಪ ಲೈವ್ ನ ಮಾಡ್ತಾ ಇರ್ತೇನೆ, ಆಯ್ತಾ? ವಾಚ್ ಅವರ್ ಬೇಗ ಕಂಪ್ಲೀಟ್ ಆಗ್ಬೇಕು ಮಾರೆ. ಮೋನ್ ಆಗ್ಲಿ ಅಂತ ಹೇಳಿ ಕಾಯ್ತಾ ಇದ್ದೇನೆ.
ಶರಣ್ಯ ಸಿಸ್ಟರ್ ಹೇಳ್ತಿದ್ದಾರೆ, ಹೌದು ಜೀತು ಬ್ರೋ, ಜೀತು ಅಣ್ಣ ಅಂತ ಹೇಳ್ತಿದ್ದಾರೆ. ಹಾಗೆ ನನ್ನ ರೀಸೆಂಟ್ ವಿಡಿಯೋನ ನೋಡಿ ಬನ್ನಿ. ಹಾಗೆ ಒಂದು ಕ್ವಶನ್ ಕೇಳ್ತೇನೆ, ಒಂದು ಗಿಫ್ಟ್ ಇದೆ ಆಯ್ತಾ. ಶರಣ್ಯ ಅವರು ಹೇಳ್ತಿದ್ದಾರೆ, ಹೌದು ಜೀತು ಅಣ್ಣ ಅಂತ ಹೇಳ್ತಿದ್ದಾರೆ. ಏನಯ್ಯವು ಚಿಕ್ಕೆ ಏನಯ್ಯ ಒಂದ್ ಮಲ್ಪುರ್ಚಿ ಸುರುಟೆ ಮುಲ್ ಕರೆಂಟ್ ಇಜ್ಜಿ ತೋಜುಜಿಲ್ಲ. ಟಾಟಾ ಬಾಯ್ ಬಾಯ್ ಬನ್ಪುಜನ್ ಅತ್ತಿತ್ತೆ ಸೌಂಡ್ ಮಲ್ಪುರ್ಚಿಯಾ ಎಲ್ಲಿ ಮರ್ಚಿ ಅವಸ್ಥೆ ಮಾರೆ. ಶರಣ್ಯ ಅವರು ಹೌದು ಜೀತು ಅಣ್ಣ ಅಂತ ಹೇಳ್ತಿದ್ದಾರೆ. ಸಾರಿ, ಅದು ನನ್ನ ಚಿಕ್ಕಮ್ಮ ಎಂತ ಗೊತ್ತುಂಟಾ, ಕರೆಂಟು ಹೋದ್ರು ಸಹ ಉಂಟಲ್ಲ, ಅವರ ಗೋದ್ರೇಜ್ ಅಲ್ಲಿ ಎಂತ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಓಪನ್ ಮಾಡ್ತಿರುದಾಯ್ತಾ, 24 ಗಂಟೆ ಓಪನ್ ಮಾಡ್ತಿರ್ತಾರೆ. ಎಂತ ನಿಧಿ ಉಂಟು ಗೊತ್ತಿಲ್ಲ ಮಾರೆ. ಜೀತಣ್ಣ ಹೇಳ್ತಿದ್ರೆ, ಎನ್ನ ಸ್ವಂತ ಮೆಗ್ದಿಯತ ನೆನ್ಪು ದೀವೋಡು ಆಪುಂಡು ಇಜ್ಜಿಂಡ ಆಪುಂಡ ಅಂತ ಅಂದತೆ. ಸರಿ ಸರಿ, ಥ್ಯಾಂಕ್ ಯು ಸೋ ಮಚ್ ಜೀತಣ್ಣ. ಟಿ ಅವರು ಹೇಳ್ತಿದ್ದಾರೆ, ಶರೀಫ್ ಬ್ರದರ್ ನಿಮ್ಮ ಮನೆಗೆ ಹೋಗಿ ಬಂದೆವು, ಕುಕ್ಕರ್ ಪಾರ್ಸೆಲ್ ಮಾಡ್ಬೇಕಂತೆ ಅವರಿಗೆ. ಶರೀಫ್ ಅಣ್ಣ ಕುಕ್ಕರ್ ಪಾರ್ಸೆಲ್ ಮಾಡಿ ಆಯ್ತಾ. ಜೀತಣ್ಣ ಹೇಳ್ತಿದ್ದಾರೆ, ಸಂಡೇ ಸ್ಪೆಷಲ್ ಏನಿಲ್ಲ, ಕೋಳಿ ತಿಂದು ಮಲಗಿದ್ದು. ಹೌದಾ, ನಗ್ತಾ ಇದ್ದಾರೆ ಮತ್ತೆ ಪುನಃ. ಉದಯಣ್ಣ ಹೇಳ್ತಿದ್ದಾರೆ, ನಾನು ಕರೀಲಿಲ್ಲ, ನಾನು ಹೇಗೆ ಕರೆಯೋದು ಅಂತ ಹೇಳ್ತಿದ್ದಾರೆ. ಹೌದಾ, ಮತ್ತೆ ಏನ್ ಮಾರೆ ಅವ್ರು ಬಂದದ್ದು. ಕೋಸ್ಟಲ್ ವೈಬ್ಸ್ ಸಚಿನ್ ಅವರು ಬಂದ್ರು, ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ಹೆಲೋ ಸಿಸ್ ಅಂತ ಹೇಳ್ತಿದ್ದಾರೆ. ಹೆಲೋ ಬ್ರದರ್, ಏನ್ ಚೊಲ್ಲಿರ್ಬೇಕಾ ಸಚಿನ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬತ್ತೀನೈಕ್ ಬುಕ್ಕದಾದ ಸ್ಪೆಷಲ್ ಸಂಡೇ. ಶರಣ್ಯ ಸಿಸ್ಟರ್ ಹೇಳ್ತಿದ್ದಾರೆ, ಯಾರನ್ನ ಉದಯ್ ಅಂತ ಹೇಳ್ತಿದ್ದಾರೆ. ಜೀತಣ್ಣ ಹೇಳ್ತಿದ್ದಾರೆ, ದಾದಾ ಅಂಡ್ ಚಿಕ್ಕಿ ದಾದ ಮಲ್ತಿರು ಅಂತ ಹೇಳ್ತಿದ್ದಾರೆ. ಆರುಂಡತಿ ಗೋದ್ರೇಜ್ ಸೌಂಡ್ ಮಲ್ಪುನ್ ಮರ ನರಕ್ಕ. ಶರಣ್ಯ ಅವರು ಹೇಳ್ತಿದ್ದಾರೆ, ನಾನೇ ನೋಡಿ ಬಂದಿದ್ದು, ಯಾರು ಕರ್ದಿಲ್ಲಪ್ಪ ಅಂತ ಹೇಳ್ತಿದ್ದಾರೆ. ಹೌದಾ ಶರಣ್ಯ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್ ಮಾ. ಶರೀಫಣ್ಣ ಹೇಳ್ತಿದ್ದಾರೆ, ನಿಮಗೆ 20 kg 2 ಕುಕ್ಕರ್ ಇದೀಗ ಬರ್ತಾ ಇದೆ, ಒಂದು ಕುಕ್ಕರ್ ಇದೀಗ ಬರ್ತಾ ಇದೆ, ಒಂದು ಪಿಕಪ್ ಅಲ್ಲಿ ಕಳಿಸ್ತಾ ಇದ್ದೇನೆ, ಇನ್ನೊಂದು ಕುಕ್ಕರ್ ಅರ್ಧ ಗಂಟೆ ಬಿಟ್ಟು ಬರುತ್ತದೆ, ಡ್ರೈವರ್ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. ಅಯ್ಯೋ ದೇವ ಮಾರೆ, ಅವಸ್ಥೆ ಮಾರೆ ಶಕ್. ಉದಯಣ್ಣ ಹೇಳ್ತಿದ್ದಾರೆ, MD 1 ಡನ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಉದಯಣ್ಣ, ಅವ್ರು ಸಹ ನಿಮ್ಗೆ ಡನ್ ಆಗಿದ್ದಾರೆ ಆಯ್ತಾ. ಜೀತಣ್ಣ ಹೇಳ್ತಿದ್ರೆ, ಓ ಚಿಕ್ಕಿ ಸೌಂಡ್ ಮಲ್ಪೊರ್ಚಿ ಅಂದಿ ಯಾರು ಸೌಂಡ್ ಮನ್ಪುನ್ ಮಾರ್ರೆ. ಆನಂದಣ್ಣ ಬಂದ್ರು, ಥ್ಯಾಂಕ್ ಯು ಸೋ ಮಚ್ ಆನಂದಣ್ಣ. ಏನ್ ಸೊಲ್ಲಿರ್ಬೇಕ, ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬತ್ತಿನಕ್. ತುಂಬಾ ದಿನಗಳ ನಂತರ ನನ್ನ ಲೈವ್ಗೆ ಬಂದಿದ್ದೀರಾ ಎಲ್ಲರೂ ಸಹ. ಆನಂದಣ್ಣ ಉಡುಪಿ ಹಾಯ್ ಅಂತ ನಮಸ್ತೆ ಹಾಕ್ತಾರೆ. ಥ್ಯಾಂಕ್ ಯು ಸೋ ಮಚ್. ಶರಣ್ಯ ಅವರು ಕಿರ್ಚಿತಾ ಇದ್ದಾರೆ, ಅಯ್ಯೋ ಶರಣ್ ಸಿಸ್ಟರ್ ಕೂಗ್ಬೇಡಿ. MD ಸಿಸ್ಟರ್ ಅವರು ಹೇಳ್ತಿದ್ದಾರೆ, ಪಾತೆರೆ ಗಿಜ್ಜಿ ನಿಕ್ಕಲ್ಲ. MD ಸಿಸ್ಟರ್ ಹೇಳ್ತಿದ್ದಾರೆ, ಉದಯ್ ಬ್ರದರ್ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಉದಯಣ್ಣ, ನನ್ಗೆ ಗೊತ್ತಿತ್ತು ನೀನ್ ಬರ್ತೀಯಾ ಅಂತ, ಅದಕ್ಕೆ ನಾನು ಹೇಳಿದ್ದು ಅಂತ ಹೇಳ್ತಿದ್ದಾರೆ. ಉದಯ್ ದೇವರೇ ಅಂತ ನಮಸ್ತೆ ಆಗ್ತಿದ್ದಾರೆ ಆನಂದಣ್ಣ. ಹಾ ಉದಯ್ ಅಂತ ಶರಣ್ಯ ಅವರು ಹೇಳ್ತಿದ್ದಾರೆ. ಆನಂದಣ್ಣ ಹಾಯ್ ಅಂತ ಹೇಳಿ ಶರಣ್ಯ ಅವರು ಹೇಳ್ತಿದ್ದಾರೆ. ಆನಂದಣ್ಣ ಹೇಳ್ತಿದ್ದಾರೆ, ಶರು ಹಾಯ್ ಅಂತ ಹೇಳ್ತಿದ್ದಾರೆ. ಉದಯಣ್ಣ ಅವರು ಇನ್ನೊಂದು ಕೊಡ್ತೀನಿ ವೇಟ್ MD ಅಂತ ಹೇಳ್ತಿದ್ದಾರೆ. ಓಕೆ ಮಾ, ಕೊಡ್ತಾ ಹೋಗಿ. ಜೀತಣ್ಣ ಅವರು ಬಂದ್ರು, ಹೊಸಬರಿಗೆ ಫ್ಲವರ್ ಕೊಡ್ತಾ ಇದ್ದಾರೆ, ರೋಸ್ ನ ಕೊಡ್ತಾ ಇದ್ದಾರೆ. ಉದಯಣ್ಣ ಅವರು ಹೇಳ್ತಾರೆ, ಚಿನ್ನ ಇರ್ಬೇಕು ಅದ್ರಲ್ಲಿ. ಚಿನ್ನವನ್ನು ಇಡುದಾಯ್ತಾ, ಹಾಕುದು ಚಿನ್ನವನ್ನು ಇಡುದು, ಯಾಕಂದ್ರೆ ನಮ್ಮ ರಿಲೇಟಿವ್ಸ್ ಅದೊಂದು ಫಂಕ್ಷನ್ ಇತ್ತು, ಹಾಗಾಗಿ ಅದು ಇವತ್ತು ಓಪನ್ ಆಯ್ತಾ.
MD ಸಿಸ್ಟರ್ ಹೇಳ್ತಿದ್ದಾರೆ ಓಕೆ ಉದಯ್ ಬ್ರದರ್ ಅಂತ ಹೇಳ್ತಿದ್ದಾರೆ. ಯತೀಶ್ ಅಣ್ಣ ಬಂದ್ರು, ಥ್ಯಾಂಕ್ ಯು ಸೋ ಮಚ್ ಯತೀಶ್ ಬ್ರದರ್. ಎಂಚೊಲ್ ಇರ್ಬೇಕ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಲೈವ್ಗೆ ಬತ್ತಿನಕ್ ಅಪರೂಪಕ್ಕೆನ್ನ ಒಂಜಿ ಲೈವ್ ಮಧ್ಯಾಹ್ನ ಮಲ್ತಿತ್ತೆ, ಮಸ್ತ್ ಜನ ಇತ್ತು ಜೇರಿ. ಹೆಲೋ ಅಕ್ಕ ಪಣಂದುಲ್ರಿ ಯತೀಶ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಲೈವ್ಗೆ ಬತ್ತಿನಕ್ ಎಂಚೊಲ್ ಇರ್ಬೇಕ. ಶರಣ್ಯ ಸಿಸ್ಟರ್ ಡ್ಯಾನ್ಸ್ ಅಲ್ಲಿ ಇದ್ದಾರೆ, ಓಪ ಭಯಂಕರ ಮಾರೆ. ದುರ್ಗಾ ವಿಶು ವ್ಲಾಗ್ಸ್ ಅವರು ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ದುರ್ಗಾ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ಉದಯಣ್ಣ ಅವರು ನಮ್ಮ ಶರಣ್ಯ ನಮ್ಮ ಹೆಮ್ಮೆ ಅಂತ ಹೇಳ್ತಿದ್ದಾರೆ. ಹೌದು, ನಮ್ಮ ಶರಣ್ಯ ನಮ್ಮ ಹೆಮ್ಮೆಯ ಸಿಸ್ಟರ್ ಅಂತ ನಾನು ಹೇಳ್ತೇನೆ. ಹಾಗೆ ದುರ್ಗಾ ಸಿಸ್ಟರ್ ಹೇಳ್ತಾರೆ ಲೈಕ್ ಡನ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಾ. ಹೀಗೆ ನನ್ನ ಲೈವ್ಗೆ ಬರ್ತಾ ಇರಿ ದುರ್ಗಾ ಸಿಸ್ಟರ್. ಮತ್ತೆ ಹೇಗಿದ್ದೀರಾ? ಜೀತಣ್ಣ ಹೇಳ್ತಿದ್ದಾರೆ ಅನ್ವಿ ಉಂತಲೆ ಬರ್ಪ ಗೋದ್ರೇಜ್ ಕಿ ನಡ ಉಂಡು ಅಂದೆ. ಸೊ ಬಾಕಿಲ್ ಪಾಡ್ದ್ವಲೆವಾ ಪೂರಲ ಸೌಂಡ್ ವರ್ರಗಿಜ್ಜಿ. ಶರಣ್ಯ ಅವರು ಹೇಳ್ತಿದ್ದಾರೆ ಉದಯ್ ಅಂತ ನಗ್ತಾ ಇದ್ದಾರೆ. ದುರ್ಗಾ ಸಿಸ್ಟರ್ ಅವರು ಹೊಸಬರು ನಮ್ಮ ಮನೆಗೆ ಬನ್ನಿ ಅಂತ ಕರೀತಾ ಇದ್ದಾರೆ. ಹೊಸಬರು ದುರ್ಗಾ ಸಿಸ್ಟರ್ ಅವರ ಮನೆಗೆ ಹೋಗಿ ಆಯ್ತಾ, ಅವ್ರು ಸಹ ನಿಮ್ಗೆ ನಿಮ್ಮ ಮನೆಗೆ ಬರ್ತಾರೆ. MD ಅವರು ಹೇಳ್ತಿದ್ದಾರೆ ಹಾಯ್ ದುರ್ಗಾ ಸಿಸ್ಟರ್ ಕಾಫಿ ಆಯ್ತಾ ಅಂತ ಹೇಳ್ತಿದ್ದಾರೆ. ದುರ್ಗಾ ಸಿಸ್ಟರ್ ಅವರು ಬ್ಲೂ ಡ್ರೆಸ್ ಕೊಟ್ಟಿದ್ದೇನೆ ಸಿಸ್ಟರ್, ನಿಮ್ಗೆ ಬರ್ಲಿಲ್ಲ ಅನ್ಸುತ್ತಲ್ಲ. ಕೊಟ್ಟಿದ್ದೇನೆ, ಬರ್ತದೆ ಈಗ ಆಯ್ತಾ. MD ಸಿಸ್ಟರ್ ಹೇಳ್ತಿದ್ದಾರೆ ಶರಣ್ಯ ಸಿಸ್ಟರ್ ಹಾಯ್ ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಶರಣ್ಯ ಸಿಸ್ಟರ್ ನಮ್ಮ ಮನೆಗೆ ಬನ್ನಿ, ಹಾಯ್ ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ತಿದ್ದಾರೆ MD ಅವರು. ದುರ್ಗಾ ಸಿಸ್ಟರ್ ಹೇಳ್ತಿದ್ದಾರೆ ಆಯ್ತು ಸಿಸ್ ಅಂತ ಹೇಳ್ತಿದ್ದಾರೆ. ಏನ್ ಸ್ಪೆಷಲ್ ಮಾಡಿದೀರಾ ಸಿಸ್ಟರ್? ಶರಣ್ಯ ಅವರು MD ಓಕೆ ಅಂತ ಹೇಳ್ತಾರೆ. MD ಅವರು ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಮನೆಗೆ ಬಂದಿಲ್ಲ ಪ್ಲೀಸ್ ಬನ್ನಿ ಬನ್ನಿ ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ನೋಡಿ ಇಲ್ಲಿ MD ಕುಕಿಂಗ್ ಚಾನಲ್ಸ್ ಅವರ ಮನೆಗೆ ಯಾರು ಹೋಗ್ಲಿಲ್ಲ ಪ್ಲೀಸ್ ಹೋಗಿ, ಅವ್ರಿಗೆ ಕೂಡ ಸಪೋರ್ಟ್ ಮಾಡಿ, ಅವ್ರು ಸಹ ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ತುಂಬಾ ಒಳ್ಳೆ ಸಪೋರ್ಟರ್ ಅವರು. ಉದಯಣ್ಣ ಹೇಳ್ತಿದ್ದಾರೆ MD ಗೋಂಕ್ರಪ್ಪ MD ಗೋಂಕ್ರಪ್ಪ ಮತ್ತೆ ಗೋಡಂಬಿ ID ನಂದೇ ಆಯ್ತಾ, ಅದ್ರಲ್ಲಿ ಕೊಟ್ಟಿದ್ದೇನೆ ಅನ್ವಿತಾ, ಸ್ವಲ್ಪ ಹೇಳು. ನೋಡಿ MD ಸಿಸ್ಟರ್, ಅದ್ ನಿಮ್ಗೆ ಒಂದು ಕಮೆಂಟ್ ಬಂದಿರ್ಬೋದು ಗೋಂಕ್ರಪ್ಪ ID ಮತ್ತೊಂದು ಗೋಡಂಬಿ ಅಂತ ಹೇಳಿ. ಸೊ ಅದು ಉದಯಣ್ಣಂದೇ ID ಆಯ್ತಾ, ಅವ್ರು ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಸಪೋರ್ಟ್ ಐಡಿಯಲ್ಲಿ ಎಲ್ಲ ಐಡಿಯಲ್ಲಿ ಸಹ ಅವ್ರು ನಿಮ್ಗೆ ನಿಮ್ಮ ಮನೆಗೆ ಬರ್ತಾರೆ. ಜೀತಣ್ಣ ಹೇಳ್ತಿದ್ದಾರೆ ಶರಣ್ಯ ಬನ್ನಿ ಹೋಗೋಣ, ಚಿನ್ನ ಬೇಕಾದ್ರೆ ಕೊಡಿಸ್ತೀನಿ. ಯಪ್ಪಾ ದೇವರೇ, ಎಂಕಲ್ ಇಲ್ಲದ ಚಿನ್ನಗ್ ಈರ್ ಶರಣ್ಯ ಸಿಸ್ಟರ್ ಲೆತರ್ ಪುನಃ ಅವಸ್ಥೆ ಮಾರ್ರೆ ಒಂಜಿ ದೆತ್ತುಗೊರ್ಪೆ ಮಣ್ಪರ ತಂಗಿಗ್. ಉದಯಣ್ಣ ಹೇಳ್ತಾರೆ ಅನ್ನಂದಣ್ಣ ನಮಸ್ತೆ ಅಡ್ಡಬುರಿ ಅಂತ ಹೇಳ್ತಿದ್ದಾರೆ. ಸೌಖ್ಯಕ್ಕ ಪಣಂದಲಿರ್ ನಮ್ಮ ಯತೀಶ್ ತಮ್ಮ ಸಾರಿ ತಮ್ಮ ಎನ್ನವು ಅಣ್ಣ ಎತ್ತ ತಮ್ಮ ಎನ್ನ. MD ಸಿಸ್ಟರ್ ಹೇಳ್ತಿದ್ದಾರೆ ಓಕೆ ಉದಯ್ ಬ್ರದರ್ ಥ್ಯಾಂಕ್ ಯು ಟು ಗಿಫ್ಟ್ ಕೊಟ್ಟಿದ್ದೀನಿ. ಆಯ್ತಾಯ್ತು ಸರಿ ಎಂಚ ಈರೆಂಚ ಉಲ್ಲರು ಯಾನ್ ಒಂತೆ ಆರಾಮುಲ್ಲ ಬ್ರದರ್ ದಾಯಪಂಡ ವಾಯ್ಸ್ ಪೂರ ಪೋತುನು ಒಂತೆ ರಿಕವರಿ ಆವೊಂದುಲ್ಲ ಆತೆ. ಥ್ಯಾಂಕ್ ಯು ಸೋ ಮಚ್ ಯತೀಶ್ ಬ್ರದರ್. ಉದಯಣ್ಣ ಹೇಳ್ತಿದ್ರೆ ಶರಣ್ಯ ಅಡ್ಡ ಬಿದ್ದೆ ಅಂತ ಹೇಳ್ತಿದ್ರೆ. ಜೀತಣ್ಣ ಅವರು ನಮ್ಮ ಅನ್ವಿ ನಮ್ಮ ಹೆಮ್ಮೆ ಅಂತ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶರಣ್ಯ ಸಿಸ್ಟರ್ ಹೇಳ್ತಾರೆ MD ಡನ್ ಲಾಂಗ್ ವಿಡಿಯೋ ಅಲ್ಲಿ ಕಮೆಂಟ್ ಬಾಕ್ಸ್ ಓಪನ್ ಇಲ್ಲ, ಸೊ ಚಿಕ್ಕದಕ್ಕೆ ಕಮೆಂಟ್ ಮಾಡಿದ್ವಿ. MD ಸಿಸ್ಟರ್ ನೋಡಿ ಶರಣ್ಯ ಸಿಸ್ಟರ್ ನಿಮ್ಮ ಮನೆಗೆ ಬಂದಿದ್ದಾರಂತೆ, ಪ್ಲೀಸ್ ಅವರ ಮನೆಗೆ ಬನ್ನಿ ಓಕೆನಾ. ಶರಣ್ಯ ಸಿಸ್ಟರ್ ಕೂಡ ತುಂಬಾ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಆಯ್ತಾ, ನಮ್ಮ ಸಿಸ್ಟರ್ ಅವ್ರು ಸಹ. ಜೀತಣ್ಣ ಹೇಳ್ತಿದ್ದಾರೆ ಅನ್ವಿ ಡೋರ್ ದೆಪ್ಪಲೆ ಅಂತ ಹೇಳ್ತಿದ್ದಾರೆ. ಈರ್ ಬೈದರತ್ತೆ ಇಲ್ಲಗೆ. ಉದಯಣ್ಣ ಹೇಳ್ತಿದ್ದಾರೆ ನಮ್ಮ ಅನ್ವಿ ನಮ್ಮ ಯವ್ವ ಏ ಉದಯಣ್ಣ ದಾದ ಅವಸ್ಥೆರೇನ ಈ ನಮೂನಿ ಪುನ. ಅನಂತಣ್ಣ ಹೇಳ್ತಿದ್ದಾರೆ ಉದಯ್ ಬ್ರದರ್ ಅಂತ ಕಿರ್ಚುತ್ತಿದ್ದಾರೆ. ಅಯ್ಯೋ ಉದಯಣ್ಣ ಕರೀತಿದ್ದಾರೆ ನಿಮ್ಮನ್ನು ಆನಂದಣ್ಣ. ಶರಣ್ಯ ಸಿಸ್ಟರ್ ಹೇಳ್ತಿದ್ದಾರೆ ಜೀತು ಬ್ರೋ ಎಂತ ಚಿನ್ನದ ವ್ಯಾಪಾರನ ಅಂತ ಕೇಳ್ತಿದ್ದಾರೆ. ಹೌದೌದು ಚಿನ್ನದ ವ್ಯಾಪಾರ. MD ಅವರು ಹೇಳ್ತಿದ್ದಾರೆ ಓಕೆ ಶರಣ್ಯ ಸಿಸ್ಟರ್ ಥ್ಯಾಂಕ್ ಯು, ನಾವು ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಓಕೆ ಮಾ ಹೋಗಿ ಬನ್ನಿ ಆಯ್ತಾ, ಫುಲ್ ವಿಡಿಯೋನ ನೋಡಿ. ಶರಣ್ಯ ಸಿಸ್ಟರ್ ಹೇಳ್ತಿದ್ದಾರೆ ಓಕೆ MD ಸಿಸ್ ಅಂತ ಹೇಳ್ತಿದ್ದಾರೆ. ಜೀತಣ್ಣ ಹೇಳ್ತಿದ್ದಾರೆ ಶರಣ್ಯ ಅನ್ವಿದು ಗೋಲ್ಡ್ ಚೈನ್ ಇದೆ, ಅದು ನಾನು ನಿಮ್ಗೆ ಕೊಡಿಸ್ತೇನೆ. ಅಯ್ಯೋ ದೇವ ಎನ್ನ ಗೋಲ್ಡ್ ಚೈನ್ ಅನ್ನು ನೀರಾರೆ ಕೊರ್ಪವನ. ಶರಣ್ಯ ಸಿಸ್ಟರ್ ಹೇಳ್ತಿದ್ದಾರೆ ಬೇಡಪ್ಪ ಪಾಪ ಅನ್ವಿಸಿಸ್ ಅಂತ ಹೇಳ್ತಿದ್ದಾರೆ. ತೂಲೆ ಜೀತಣ್ಣ ತೂಲೆ ಒಂಚೂರು. ಜೀತಣ್ಣ ಹೇಳ್ತಿದ್ದಾರೆ ಅನ್ವಿ ಡೋರ್ ಓಪನ್ ಮಾಡಿ ನಾನು ಬಾಗಿಲಲ್ಲಿ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಹೌದಾ, ಬಾಗಿಲಲ್ಲಿ ಇದ್ದೀರಾ ನೀವು? ಆಯ್ತಾಯ್ತು, ನಾನು ಡೋರ್ ಓಪನ್ ಮಾಡ್ತೇನೆ. ಬಿಂದು ಕಿಚ್ಚ ಹಾಯ್ ಅಂತ ಹೇಳ್ತಿದ್ರೆ. ಹಾಯ್ ಬಿಂದು ಸಿಸ್ಟರ್ ಹೇಗಿದ್ದೀರಾ? ಮತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ಹಾಗೆ ಸಂಡೇ ಸ್ಪೆಷಲ್ ಎಲ್ಲ ಏನ್ ಮಾಡಿದ್ದೀರಾ?
ಶರಣ್ಯ ಅವರು ಬಂದ್ರು. ಶರಣ್ಯ ಸಿಸ್ಟರ್ ಹೇಳ್ತಿದ್ದಾರೆ, ಉದಯ್ ನೀವು ಅಡ್ಡ ಬೀಳೋದು ಒಂದು ವಿಡಿಯೋ ಮಾಡಿ ಹಾಕಿ ಅಂತ ನಗ್ತಾ ಇದ್ದಾರೆ. ಉದಯಣ್ಣ ಒಂಜಿ ಅಡ್ಡಪೂರ್ನ ವಿಡಿಯೋ ಮಲ್ತು ಪಾಡು ಹುಡ್ಗೀರು. MD ಅವರು ದಾಸವಾಳ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆನಂದ್ ಅಣ್ಣ ಅವರು ಶರು ಅಂತ ಕಿರ್ಚಿತಾ ಇದ್ದಾರೆ. ಜೀತು ಅಣ್ಣ ಅವರು ಅನ್ವಿ ನನ್ನ ತಂಗಿ ಶರಣ್ಯ ಪರವಾಗಿಲ್ಲ, ಅವಳು ಬೇಡ ಹೇಳಲ್ಲ ಅಂತ ಹೇಳ್ತಿದ್ದಾರೆ. ಹೌದೌದು, ಎಲ್ಲರಿಗೂ ಕೂಡ ಕೊಡುವ ಚಿನ್ನ, ಆಯ್ತಾ. ರೀಸೆಂಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ, ಸೊ ಪ್ಲೀಸ್ ಹೋಗಿ ನೋಡಿ ಬನ್ನಿ. ಸೊ ಒಂದು ಗಿಫ್ಟ್ ನ ಕೊಡ್ತೇನೆ, ಒಂದು ಕ್ವಶನ್ ನ ಕೇಳ್ತೇನೆ. ಒಂದು ಕ್ವಶನ್ ಕೇಳಿ ಆದ್ಮೇಲೆ ಗಿಫ್ಟ್ ನಿಮ್ಗೆ ಕೊಡ್ತೇನೆ. ಆನ್ಸರ್ ನ ಕರೆಕ್ಟ್ ಆಗಿ ಹೇಳಿದವರಿಗೆ ಮಾತ್ರ ಗಿಫ್ಟ್ ಇದೆ. ಸೊ ಫುಲ್ ವಿಡಿಯೋನ ನೋಡಿ ಬನ್ನಿ. ಒಂದು 3-4 ವಿಡಿಯೋಸ್ ಇದೆ, ಮೊನ್ನೆಯಿಂದ ಅಪ್ಲೋಡ್ ಮಾಡಿದ್ದೇನೆ. ಸೊ ಕ್ವಶನ್ ಕೇಳ್ತೇನೆ ಅಂತ ಇಲ್ಲ, ಇವತ್ತಿನ ವಿಡಿಯೋ ಕೂಡ ಕೇಳ್ಬೋದು ಅಥವಾ ಮೊನ್ನೆ ವಿಡಿಯೋದಲ್ಲಿ ಸಹ ಕೇಳ್ಬೋದು. ಓಕೆನಾ. ವಾಯ್ಸ್ ಬ್ರೇಕ್ ಆಗ್ತಿದೆ ನಂದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಬಿಂದು ಸಿಸ್ಟರ್ ಹೇಳ್ತಾರೆ, ಸಿಸ್ಟರ್ ಬ್ಲೂ ಟಿಕ್ ಕೊಡಿ. ಕೊಟ್ಟಿದ್ದೇನೆ ಅಮ್ಮ, ಬರ್ತದೆ ನಿಮ್ಗೆ, ಆಯ್ತಾ. ಸ್ವಲ್ಪ ಅದು ಸ್ಲೋ ಆಗ್ತಾ ಇದೆ, ನನ್ನ ತರನೇ ಸ್ಲೋ ಇದೆ ಅದು ಮೊಬೈಲ್ ಸಹ ಸ್ಲೋ ಇದೆ, ನೆಟ್ವರ್ಕ್ ಕೂಡ ಸ್ಲೋ ಇದೆ. ಶರಣ್ಯ ಸಿಸ್ಟರ್ ಹೇಳ್ತಿದ್ರೆ ಅಲ್ವಾ ಆನಂದಣ್ಣ ಅಂತ ನಗ್ತಾ ಇದ್ದಾರೆ. ಉದಯಣ್ಣ ಹೇಳ್ತಿದ್ರೆ ಶರಣ್ಯ ಅಡ್ಡ ಬಿದ್ದು ಕೈನು ಸರಿಯಾಗ್ಲಿ. ಉದಯಣ್ಣ ಅಡ್ಡ ಕಮ್ಮಿ ಮಲ್ಪೊಲೆ. ಯತೀಶ್ ಬ್ರದರ್, ಸಾರಿ ಯತೀಶ್ ತಮ್ಮ ಹೇಳ್ತಿದ್ರೆ ಇರೆಗ್ ಮರಪುನ್ ಜಾಸ್ತಿ ಇತ್ತೆ ಕುಡ ಅಣ್ಣ ಮನ್ಪರ್ ಮಾರೆ. ನಗ್ತಾ ಇದ್ದಾರೆ. ಅಂದಿ ಹೌದಾದೇ ಗೊತ್ತನೆ ಮಾತೇನ ಅಣ್ಣ ಪಂದ್ ಇರೆನ್ನ ಅಣ್ಣನೇ ಅದು ಗೊತ್ತು. ಮಲ್ಲೆಗೆ ಎಂತಲ್ಲ ನಮಕ್ ಬ್ರದರ್ ನಕ್ಕಲೆ ನಿಕ್ಕಲ್. ಜೀತಣ್ಣ ಹೇಳ್ತಿದ್ರೆ ಎಲ್ಲಿ ನನ್ನ ಪಾರಿವಳ ಪ್ರೀತಿಯ ಪಾರಿವಳ ಹರಿವೋಯ್ತು ಗೆಳೆಯ ವಾಯ್ಸಲ್ಲ ಇಜ್ಜಿ ಚೂರು ಪದ್ಯ ಪಣೊಂದುಲ್ಲ. ಶರಣ್ಯ ಸಿಸ್ಟರ್ ಹೇಳ್ತಾರೆ ಅದೇ ಇನ್ನೊಮ್ಮೆ ಬೀಳುವಾಗ ಒಂದು ವಿಡಿಯೋ ಮಾಡಿ. ಉದಯಣ್ಣ ನೀವು ಬೀಳುವಾಗ ಉಂಟಲ್ಲ ಒಂದು ವಿಡಿಯೋ ಮಾಡಿ, ಆಯ್ತಾ. MD ಸಿಸ್ಟರ್ ಹೇಳ್ತಿದ್ದಾರೆ ದಾಸವಾಳ ಕಳಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ಮಂಡೆಗೆ ಹಾಕೊಳ್ತೇನೆ, ಆಯ್ತಾ, ಅಂದ್ರೆ ಮುಟ್ಕೊಳ್ತೇನೆ. ಉದಯಣ್ಣ ಹೇಳ್ತಿದ್ದಾರೆ ಓಕೆ ಶರಣ್ಯ ಅಂತ ಹೇಳ್ತಿದ್ದಾರೆ. ಬಿಂದು ಸಿಸ್ಟರ್ ಅವರು ಬ್ಲೂ ಟಿಕ್ ಕೊಡಿ ಅಕ್ಕ ಅಂತ ಹೇಳ್ತಿದ್ದಾರೆ. ಕೊಟ್ಟಿದ್ದೇನೆ ಸಿಸ್ಟರ್. ಹೇಗಿದ್ದೀರಾ ಮತ್ತೆ ಬಿಂದು ಸಿಸ್ಟರ್? ಉದಯಣ್ಣ ಅವರು ಹೇಳ್ತಿದ್ದಾರೆ ಎಮ್ಮೆ ಬನ್ನಿ. ಸ್ಪೆಲ್ಲಿಂಗ್ ಮಿಸ್ಟೇಕ್. ಸರಿ ಅಡ್ಜಸ್ಟ್ಮೆಂಟ್ ತುಂಬೊಪ್ಪೆ ಪೊಕ್ಕಡಿಜಿಡಲ್ಲ ಉದಯಣ್ಣ. ಶರಣ್ಯ ಅವರು ನಗ್ತಾ ಇದ್ದಾರೆ. ಉದಯಣ್ಣ ಅವರು ಹೇಳ್ತಾರೆ ಶರಣ್ಯ ಹತ್ರ ದೊಡ್ಡ ನೆಕ್ಲೆಸ್ ಇದೆ. ಹೌದಾ ಶರಣ್ಯ ಸಿಸ್ಟರ್? ಇವ್ರು ಉದಯಣ್ಣ ಈಗ ಯಾವಾಗ ನೋಡಿದ್ ಮಾರ ಇದು? ಅವ್ರು ವಿಡಿಯೋ ಹಾಕಿದಾಗ ಅನ್ಸುತ್ತಲ್ಲ. ಬಿಂದು ಸಿಸ್ಟರ್ ಹೇಳ್ತಿದ್ರೆ ಶರಣ್ಯ ಶೃಂಗೇರಿ ಮನೆಗೆ ಹೋಗಿ ಬಂದೆ ಅಂತ ಹೇಳ್ತಾರೆ. ಹೌದಾ ಶರಣ್ಯ ಸಿಸ್ಟರ್, ನಿಮ್ಮ ಮನೆಗೆ ಹೋಗಿ ಬಂದ್ರಂತೆ ಬಿಂದು ಸಿಸ್ಟರ್, ಅವರ ಮನೆಗೆ ಕೂಡ ನೀವು ಹೋಗಿ ಬನ್ನಿ, ಓಕೆನಾ. ಜೀತಣ್ಣ ಹೇಳ್ತಿದ್ರೆ ಅನ್ವಿ ಎಲ್ಲಿದ್ದೀರಾ, ನಾನು ಬಂದು ಡಿಸ್ಟರ್ಬ್ ಮಾಡ್ಲಾ? ಎಂಚಿ ನೀರು ಡಿಸ್ಟರ್ಬ್ ಮನ್ಪುನಿ ಎಂಕ್. ಬಿಂದು ಸಿಸ್ಟರ್ ಹೇಳ್ತಿದ್ರೆ ಉದಯಣ್ಣನ ಮನೆಗೆ ಹೋಗಿ ಬಂದೆ. ಉದಯಣ್ಣ ಬಿಂದು ಸಿಸ್ಟರ್ ನಿಮ್ಮ ಮನೆಗೆ ಬಂದ್ರಂತೆ, ಸೊ ಅವರ ಮನೆಗೆ ಹೋಗಿ ಬನ್ನಿ ಪ್ಲೀಸ್. ನೋಡಿ ಯಾರೆಲ್ಲ ಉದಯಣ್ಣನ ಮನೆಗೆ ಹೋಗ್ಲಿಲ್ಲ, ಪ್ಲೀಸ್ ಉದಯಣ್ಣನ ಮನೆಗೆ ಹೋಗಿ ಬನ್ನಿ. ಯಾಕಂದ್ರೆ ನಿಮ್ಗೆ 3-4 ಗಿಫ್ಟ್ ಕೂಡ ಕೊಡ್ತಾರ ಅವ್ರು, ಆಯ್ತಾ. ಶರಣ್ಯ ಶೃಂಗೇರಿ ಅವರು ಹೇಳ್ತಾರೆ ಹೌದು ಬೇಕಾ ಉದಯ್ ಅಂತ ಹೇಳ್ತಿದ್ದಾರೆ. ಶರಣ್ಯ ಸಿಸ್ಟರ್ ಹೇಳ್ತಿದ್ದಾರೆ ಇಂದು ಕಿಚನ್ಸ್ ಥ್ಯಾಂಕ್ ಯು, ನಾನು ಬರುವೆ ನಾಳೆ ಅಂತ ಹೇಳ್ತಿದ್ದಾರೆ. ಖಂಡಿತ ಶರಣ್ಯ ಸಿಸ್ಟರ್ ಬರ್ತಾರೆ, ಆಯ್ತಾ. ಉದಯಣ್ಣ ಹೇಳ್ತಿದ್ದಾರೆ ಹೌದಾ ಬಿಂದು, ನಾನು ಮನೇಲಿಲ್ಲ ದುಬೈಲಿದ್ದೀನಿ. ಅಯ್ಯೋ ದೇವ. ಶರಣ್ಯ ಸಿಸ್ಟರ್ ಹೇಳ್ತಿದ್ದಾರೆ ಉದಯ್ ಅಂತ ನಗ್ತಾ ಅದಕ್ಕೆ ಅವರು ವಾಪಸ್ ಬಂದಿದ್ದಾರೆ. ಹೌದಲ್ಲ. ಜೀತಣ್ಣ ಹೇಳ್ತಿದ್ರೆ ಬಿಂದು ನಾನು ಇವಾಗ ಬರುವೆ ಅಂತ ಹೇಳ್ತಿದ್ರೆ. ವಾಣಿ ಸಿಸ್ಟರ್ ಬಂದ್ರು. ಥ್ಯಾಂಕ್ ಯು ಸೋ ಮಚ್ ವಾಣಿ ಸಿಸ್ಟರ್. ಹಾಯ್ ಅಂತ ಹೇಳ್ತಿದ್ರೆ. ಹಾಯ್. ಹೇಗಿದ್ದೀರಾ? ಮತ್ತೆ ನನ್ನ ವಾಯ್ಸ್ ಕೂಡ ಹೋಗಿದೆ. ರೀಸೆಂಟ್ ವಿಡಿಯೋನ ನೋಡಿಲ್ಲ ಅಂದ್ರೆ ಪ್ಲೀಸ್ ವಾಣಿ ಅವರೇ ನೋಡಿ ಬನ್ನಿ. ಹಾಗೆ ಒಂದು 3-4 ವಿಡಿಯೋ ಇದೆ. ಸೊ ಯಾವ ವಿಡಿಯೋಕ್ಕೆ ನಾನು ಕ್ವಶನ್ ಕೇಳ್ತೇನೆ ಅಂತಿಲ್ಲ, ಒಂದು ವಿಡಿಯೋಗೆ ನಾನು ಕ್ವಶನ್ ಕೇಳ್ತೇನೆ. ಸೊ ಅದ್ರಲ್ಲಿ ಗಿಫ್ಟ್ ಇದೆ, ಓಕೆನಾ. ಉದಯಣ್ಣ ಹೇಳ್ತಿದ್ರೆ ಬಿಂದು ಸೀಸ್ ನಾನು ಆರೆಂಜ್ ಕೊಟ್ಟೆ ಗೋಡಂಬಿ ಐಡಿಯಿಂದ ಅಂತ ಹೇಳ್ತಿದ್ದಾರೆ. ಇದೊಂದು ಸ್ವಲ್ಪ ಚೆನ್ನಾಗಿದೆ ಅಲ್ಲ. ವಾಣಿ ಸಿಸ್ಟರ್ ಹೇಳ್ತಿದ್ರೆ ಸಿಸ್ ನಾನು ಬಂದೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮಾ ನೀವು ಬಂದದಕ್ಕೆ. ಹಾಗೆ ಹೇಗಿದ್ದೀರಾ ನೀವು? ವಾಯ್ಸ್ ಎಲ್ಲ ಬ್ರೇಕ್ ಆಗ್ತಾ ಇದೆ ನಂದು, ಸ್ವಲ್ಪ ಅಡ್ಜಸ್ಟ್ ಆಗಿ, ಓಕೆನಾ. ವಾಣಿ ಸಿಸ್ಟರ್ ಹೇಳ್ತಿದ್ರೆ ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಉದಯಣ್ಣ ಇನ್ನು 6 ಅಂತ ಹೇಳ್ತಿದ್ದಾರೆ. ಎಂತ 6? ವಾಣಿ ಸಿಸ್ಟರ್ ಅಂತ ಯಾಕೆ? ಉದಯಣ್ಣ ಏನ್ ದಾದಂಡ್? ನಿನ್ಗೆ ಬೇಡ ಶರಣ್ಯ ಅಂತ ಹೇಳ್ತಿದ್ದಾರೆ. ದಾದಂಡ್
ವಾಣಿ ಸಿಸ್ಟರ್ ಕಿರ್ಚುತ್ತಾ ಇದ್ದಾರೆ. ಜಿತ್ತು ಅಣ್ಣವರು ಹೋ ಬಿಂದು ಇವಾಗ ಬರೋಕೆ ಆಗ್ತಾ ಇಲ್ಲ, ನನ್ನ ಅನ್ವಿ ತಂಗಿ ಬಿಡ್ತಾ ಇಲ್ಲ, ನಾಳೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಶಿವಾಂಶಿ ಅವ್ರು ಬಂದ್ರು. ಹಾಯ್ ಅನ್ವಿತ್ ಸಿಸ್ ಅಂತ ಹೇಳ್ತಿದ್ರೆ. ಶಿವಾಂಶಿ ಯಪ್ಪ ಕರೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತುಂಟು. ಶಿವ ಅಂತ ಕರೀಲ, ಸೋನಿ ಅಂತ ಕರೀಲ, ಸೋನಿ ಅಂತ ಕರಿತೇನೆ, ಓಕೆನಾ? ಸೋನಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ಹೇಗಿದ್ದೀರಾ? ಮತ್ತೆ ಸಂಡೇ ಏನ್ ಸ್ಪೆಷಲ್ ಮಾಡಿದ್ದೀರಾ? ವಾಣಿ ಸಿಸ್ಟರ್ ಹೇಳ್ತಿದ್ರೆ ಉದಯಣ್ಣ ಕೋಪವಂತ ಅಂತ ಹೇಳ್ತಿದ್ದಾರೆ. ಶರಣ್ಯ ಅವರು ವಿಡಿಯೋ ಅಲ್ಲಿ ಕ್ವಶನ್ ಕೇಳೋದಾ ಅಂತ ಕೇಳ್ತಿದ್ರೆ. ವಿಡಿಯೋದಲ್ಲಿ ಕ್ವಶನ್ ಕೇಳಲಿಲ್ಲ. ಸೊ ಇದ್ರಲ್ಲಿ ನಾನು ಕ್ವಶನ್ ಕೇಳ್ತೇನೆ. ಇವತ್ತಲ್ಲ ಅಂದ್ರೆ ನಾಳೆ ಲೈವ್ ಅಲ್ಲಿ ನಾನು ಕ್ವಶನ್ ನ ಕೇಳ್ತೇನೆ. ಸೊ ವಿಡಿಯೋನ ಫುಲ್ ನೋಡಿ. 3-4 ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಖಂಡಿತ ಒಂದು ಗಿಫ್ಟ್ ಕೊಡ್ತೇನೆ ನಾನು ನಿಮ್ಗೆ. ಆ ಗಿಫ್ಟ್ ಏನು ಅಂತ ಹೇಳಲ್ಲ ನಾನು. ವಾಣಿ ಅವರು ಹೇಳ್ತಿದ್ದಾರೆ ಸಾರಿ ಅಂತ ಹೇಳ್ತಿದ್ದಾರೆ. ವಾಣಿ ಅವರು ಸೂಪರ್ ಅಂತ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಉದಯಣ್ಣ ಅವರು ಹೇಳ್ತಿದ್ದಾರೆ 10 ಫಿನಿಶ್ ವಾಣಿ ಸಿಸ್ ಎಲ್ಲ ಕೊಟ್ಟೆ, ಇನ್ನು ಎಂತ ಕೊಡುದು? ಅಯ್ಯೋ ದೇವ. ವಾಣಿ ಸಿಸ್ಟರ್ ಹೇಳ್ತಾರೆ ಅನ್ವಿತಾ ನನ್ನ ಎಲ್ಲಾ ವಿಡಿಯೋ ನೋಡಿದ್ದೇನೆ. ಓಕೆ ನನ್ನ ವಿಡಿಯೋ ನೋಡಿದ್ದೀರಾ ನೀವು? ಥ್ಯಾಂಕ್ ಯು ಸೋ ಮಚ್ ಮಾ. ಹಾಗೆ ಕ್ವಶನ್ ಕೇಳ್ತೇನೆ, ನಾಳೆ ರೆಡಿ ಇರಿ, ಓಕೆನಾ? ನಾಳೆ ಒಂದು 10 ಗಂಟೆಗೆ ಲೈವ್ ಮಾಡುವ ಚಾನ್ಸಸ್ ಇದೆ, ಆದ್ರೆ ಮಾಡ್ತೇನೆ. ಯಾಕಂದ್ರೆ ನಾಳೆ ನನಗೆ ಟೆಂಪಲ್ಗೆ ಹೋಗ್ಲಿಕ್ಕಿದೆ. ಶಿವನ್ಶಿ ಅವರು ನಗ್ತಾ ಇದ್ದಾರೆ. ಅಯ್ಯೋ ದೇವ, ಯಾಕೆ ನಗ್ತಾ ಇದ್ದೀರಿ ಮಾ? ಯತೀಶ್ ಬ್ರದರ್ ಅವರು ಹೇಳ್ತಾರೆ ಈರ್ದ ಆನೆಲೆ ಲೈವ್ ಬನ್ನಾಗ ಸಾರಿ ಏನ್ ಪಂಡ ಅರ್ಜೆಂಟ್ ಇಡ್ಬತ್ತೀನಿ, ನೆಕ್ಸ್ಟ್ ಟೈಮ್ ಲೆಪ್ಪಮ್ಮ, ಓಕೆನಾ? ಬೇಜಾರ್ ಮಂತುಚಿ ತಮ್ಮ. ಶಿವಾಂಶಿ ಅವರು ಹೇಳ್ತಿದ್ರೆ ಸೋನಿ ಅಣ್ಣ ಅಂತ. ಓಕೆ ಸೋನಿ ಅನ್ಯ, ಓಕೆ ಮಾ, ಸರಿ ಸೋನಿ ಅಂತೇನೆ, ಓಕೆನಾ? ವಾಣಿ ಅವರು ಹೇಳ್ತಾರೆ ಸುಮ್ನೆ ಕಾಣಿಸ್ತಾ ಇದ್ದೀನಿ ಉದಯಣ್ಣ. ಹೌದಾ, ಎಂತ ಕಾಣಿಸ್ತದು? ಹೇ ನಮ್ಮ ಡಿ ಬಾಸ್ ಬಂದ್ರು ಮಾರೆ. ಡಿ ಬಾಸ್ ಅವ್ರು ಬಂದ್ರು ಮತ್ತೆ ಪುನಃ ನನ್ನ ಲೈವ್ ಅಲ್ಲಿ. ಡಿ ಬಾಸ್ ಬಂದಿದ್ದಾರೆ ಅಂದ್ರೆ ಭಯಂಕರ ಮಾರೆ. ಹೆಲೋ ಅಂತ ಹೇಳ್ತಾರೆ. ಬ್ಲೂ ಕೊಟ್ಟಿದ್ದೇನೆ. ವಾಣಿ ಅವರು ಹೇಳ್ತಾರೆ ಬೇಜಾರಾಗಿದ್ರೆ ಸಾರಿ ಅಂತ ಕೇಳ್ತಿದ್ದಾರೆ. ವಾಣಿ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜೀತು ಅಣ್ಣ ಅವರು ನಾಳೆ ಲೈವ್ ಅಲ್ಲಿ ಕೇಳು ಅಂತ ಹೇಳ್ತಾರೆ. ಖಂಡಿತ ನಾಳೆ ಲೈವ್ ಅಲ್ಲಿ ಕೇಳ್ತೇನೆ. ಯಾರೆಲ್ಲ ಆನ್ಸರ್ ಮಾಡ್ತಾರೆ ಸೊ ಅವರಿಗೆ ಗಿಫ್ಟ್ ಇದೆ. 4-5 ವಿಡಿಯೋನ ನೋಡ್ಬೇಕು ಮಾತ್ರ. ಫುಲ್ ನೋಡಿದ್ರೆ ಮಾತ್ರ ನಿಮ್ಗೆ ಆ ಕ್ವಶನ್ಗೆ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ. ಯಾವ ವಿಡಿಯೋದಲ್ಲಿ ನಾನು ಕ್ವಶನ್ ಕೇಳ್ತೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಪ್ಲೀಸ್, ಓಕೆನಾ? ಅನ್ವಿತಾ ಬೇಗ ಅಂತ ಹೇಳ್ತಿದ್ದಾರೆ. ಬಿಂದು ಅವರು ಬಂದ್ರು. ಶಿವಾಂಶಿ ಅವರ ಮನೆಗೆ ಹೋಗಿ ಬಂದೆ. ಶಿವಾಂಶಿ ಅವರೇ, ನಿಮ್ಮ ಮನೆಗೆ ಬಿಂದು ಅವರು ಹೋಗಿ ಬಂದ್ರಂತೆ. ಸೊ ಪ್ಲೀಸ್ ಅವರ ಮನೆಗೆ ಹೋಗಿ ಬನ್ನಿ. ಹಾಗೆ ಜಿತ್ತಣ್ಣ ಹೇಳ್ತಿದ್ದಾರೆ ಇವಾಗ ನಾನು ಫ್ರೆಶ್ ಆಗಿ ಬರ್ತೀನಿ. ಓಕೆ ಮಾ, ಸರಿಮಾ. ಥ್ಯಾಂಕ್ ಯು ಸೋ ಮಚ್ ಜಿತ್ತಣ್ಣ, ಇಷ್ಟೊತ್ತು ನೀವು ನನಗೆ ಸಪೋರ್ಟ್ ಮಾಡಿದ್ರಿ. ಸೋನಿ ಅವರು ಥ್ಯಾಂಕ್ ಯು ಬಿಂದು ಸಿಸ್ ಅಂತ ಹೇಳ್ತಿದ್ದಾರೆ. ಡಿ ಬಾಸ್ ಅವರು ಎಂಕ್ ಗಿಫ್ಟ್ ಕೊರ್ಲೆ 400 ಬೋರ್ಡ್ 400 ಗಿಫ್ಟ್ ಬೋರ್ಡೆ ಭಯಂಕರ. ಸೋನಿ ಅವರು ಹೇಳ್ತಿದ್ರೆ ಚೆನ್ನಾಗಿ ಮಾತಾಡ್ತೀರಾ ಸಿಸ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ವಾಣಿಯವರು ಹೇಳ್ತಿದ್ದಾರೆ ನನ್ಗೆ 26 ಗಿಫ್ಟ್ ಬೇಕಾಗಿದೆ, 500 ಆಗೋಕೆ ಸಪೋರ್ಟ್ ಮಾಡಿ ಪ್ಲೀಸ್. ಇಲ್ಲಿ ನೋಡಿ ವಾಣಿ ಆಲ್ ವ್ಲಾಗ್ಸ್ ಅವರು ಇದಾರಲ್ಲ, ಪ್ಲೀಸ್ ಅವರ ಮನೆಗೆ ಯಾರು ಹೋಗ್ಲಿಲ್ಲ, ಪ್ಲೀಸ್ ಅವರ ಮನೆಗೆ ಹೋಗಿ ಬನ್ನಿ. ಅವರಿಗೆ 500ಗೆ 26 ಬೇಕಂತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡ್ತಾ ಹೋಗಿ. ಉದಯಣ್ಣ ಹೇಳ್ತಿದ್ರೆ ಅನ್ವಿತಾ ಮತ್ತೆ ಶರಣ್ಯ ಹತ್ರ ಕೇಳಿ ವಾಣಿ ಸಿಸ್, ನಾನು ಕೊಡ್ತೇನೆ ಅಂದ ಮೇಲೆ ನಾನು ಕೊಡುತ್ತೇನೆ, ಮೋಸ ಮಾಡಲ್ಲ ಅಂತ ನಮ್ಮ ಉದಯಣ್ಣ ಅವರು ಹೇಳ್ತಿದ್ದಾರೆ. ಹೌದೌದು, ಉದಯಣ್ಣ ಯಾವತ್ತು ಮೋಸ ಮಾಡಲ್ಲ, ಅವರು ಸಮೋಸ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಉದಯಣ್ಣ, ನಮ್ಮೆಲ್ಲರ ಸಪೋರ್ಟರ್, ತುಂಬಾ ದೊಡ್ಡ ಸಪೋರ್ಟರ್ ನಮ್ಮ ಉದಯಣ್ಣ. ಹಾಗೆ ಆನಂದಣ್ಣ ಅವ್ರು ಸಹ ಇದ್ದಾರೆ, ಆಯ್ತಾ? ಬಿಂದು ಅವರು ಹೇಳ್ತಿದ್ರೆ ವಾಣಿ ಸಿಸ್ಟರ್ ಮನೆಗೆ ಹೋಗಿ ಬಂದೆ ಅಂತ ಹೇಳ್ತಿದ್ರೆ. ಆಯ್ತಾಯ್ತು, ಮನೆಗೆ ಹೋಗಿ ಬನ್ನಿ, ನನ್ನ ಮನೆಗೆ ಸಹ ಬನ್ನಿ, ಬರ್ಲಿಲ್ಲ ಅಂದ್ರೆ. ಜೀತಣ್ಣ ಹೇಳ್ತಿದ್ರೆ ಶಿವಾಂಶಿ 2 ರೋಸ್ ಕೊಡ್ತಾ ಇದ್ದಾರೆ ಶಿವಾಂಶಿ ಅವರಿಗೆ. ಯತೀಶ್ ಅವರು ಓಕೆ ಅಂತ ಹೇಳ್ತಿದ್ರೆ. ಆವುಮಾ, ಸರಿ. ವಾಣಿ ಸಿಸ್ಟರ್ ಹೇಳ್ತಾರೆ ಹೌದು ಉದಯಣ್ಣ ಅವರೇ 10 ಗಿಫ್ಟ್ ಕೊಟ್ಟಿದ್ದಾರೆ ನನ್ಗೆ ಅಂತ ಹೇಳ್ತಿದ್ದಾರೆ. ಹೌದಾ? ಸೋನಿ ಅವ್ರು ಹೇಳ್ತಾರೆ ಥ್ಯಾಂಕ್ ಯು ಜೇರನ್ ಅಂತ ಫ್ಲವರ್ ಅವ್ರು ಕೂಡ ಬೊಕ್ಕೆ ಕೊಡ್ತಾ ಇದ್ದಾರೆ ನಿಮ್ಗೆ. ವಾಣಿ ಅವ್ರು ಹೇಳ್ತಿದ್ದಾರೆ KKJH ಎಂದು ತಿಳಿಸಿದವರು ಅದನ್ನು ಬರೆದಂತೆ ಅಂತ ಹೇಳ್ತಿದ್ದಾರೆ. ನೋಡಿ, KKJ ಅಂತ ಹೇಳಿ ತಿಳಿಸ್ಬೇಕಂತೆ, ಆಯ್ತಾ? ವಾಣಿ ಅವ್ರು ಹೇಳ್ತಾರೆ ಪಗ್ ನಾಯಿ ಮರಿ ತಿಂಡಿ ಕೊಟ್ಟಾರೆ ಒಂದಷ್ಟು ಜನರಿಗೆ ಅಂತ ಹೇಳ್ತಾರೆ. ಎಂತದು ಅರ್ಥ ಆಗ್ಲಿಲ್ಲ ಸಿಸ್ಟರ್. ಜೇರನ್ ಹೇಳ್ತಿದ್ದಾರೆ ನನ್ನ ತಂಗಿ ನಂಗೆ ಗಿಫ್ಟ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಕೊಡುವ ನೀವು ಸಹ ಆನ್ಸರ್ ಮಾಡಿದ್ರೆ ಖಂಡಿತ ಕೊಡ್ತೇನೆ. ವಾಣಿಯವರು ಹೇಳ್ತಾರೆ ಡಿ ಬಾಸ್ ಅವರಿಗೆ ನಮಸ್ಕಾರ ಅಂತ ಹೇಳ್ತಿದ್ದಾರೆ. ವಾಣಿಯವರು ಡಿ ಬಾಸ್ ನಮಗೊಂದು ನೀಲಿ ಡ್ರೆಸ್ ಕೊಡಿ ಅಂತ ಹೇಳ್ತಿದ್ದಾರೆ.
ಶರಣ್ಯ ಸಿಸ್ಟರ್ ಹೇಳ್ತಾರೆ, ನನಗೆ ಉದಯ್ ಒಂದು ಗೋಡಂಬಿ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಅಯ್ಯೋ ದೇವಾ, ಉದಯಣ್ಣ ಶರಣ್ಯ ಅವರಿಗೆ ಉಂಟಲ್ಲ ಗೋಡಂಬಿ ಕೊಡ್ಲಿಲ್ಲ ಅಂತಲ್ಲ. ನನ್ನದು ಇವತ್ತು ಮಾತ್ರ ವಾಯ್ಸ್ ಬೆಬ್ಬೆಬ್ಬೆ ಆಗ್ತಾ ಉಂಟು ಮಾರೆ. ಸೋನಿ ಸಿಸ್ಟರ್ ಹೇಳ್ತಾರೆ, ಹಾ ಸಿಸ್ ನಾಳೆ ರಿಟರ್ನ್ ಕೊಡ್ತೀನಿ, ಯಾರ್ದು ಇಟ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ಹೌದೌದು, ಎಲ್ಲರದ್ದು ಸಹ ರಿಟರ್ನ್ ಕೊಟ್ಟು ಬಿಡಿ ಆಯ್ತಾ. ವಾಣಿಯವರು ಹೇಳ್ತಿದ್ರೆ, ನಿಮ್ಮ ಮನೆಗೆ ಬಂದು 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 ವಾಪಸ್ ಬಂದೆ. ವಿಡಿಯೋ ನೋಡ್ಲಿಕ್ಕೆ ಹೋದ್ರಲ್ಲ, ನಂಗೆ ಗೊತ್ತು. ಜೀರನ್ ಅವರು ಹೇಳ್ತಿದ್ದಾರೆ, ಒಂದೇ ಮನೆಗೆ ಗಿಫ್ಟ್ ಬಂದ್ರೆ ಹೇಗೆ ಅಂತ ಹೇಳ್ತಿದ್ದಾರೆ. ಹೌದೌದು. ವಾಣಿಯವರು ಹೇಳ್ತಿದ್ದಾರೆ, ನಾಕ ನರಕ ಚತುರ್ದಶಿ ಎಂದು ತಿಳಿಸಿದರು, ಅದನ್ನು ಬರೆದಂತೆ ಆದರೆ ಅಂತ ಹೇಳ್ತಿದ್ದಾರೆ. ಹೌದಾ? 7 ಜನ ನನ್ನ ಲೈವಿಗೆ ಬರ್ತೀರಿ, 5 ಜನ ಆಗ್ತೀರಿ, ಎಂತ ಕತೆ ಗೊತ್ತಾಗಲ್ಲ ಮರ್ರೆ. ತುಂಬಾ ಜನರಿಗೆ ಇದೊಂದು ಎಫೆಕ್ಟ್ ಬರ್ತಾ ಇದೆಯಾ? ನನಗೆ ಕಮೆಂಟ್ ಮಾಡಿ ನೋಡುವ. ಈಗ ಮೆಸೇಜ್ ಅಲ್ಲಿ ಹೇಳಿ, ನಿಮ್ಗೆ ಕೂಡ ಈ ತರ ಆಪ್ಷನ್ಸ್ ಬಂದಿದ್ಯಾ ಫಿಲ್ಟರ್ ಇದು? ಪೂಜೆ ಆಗ್ತಾ ಇದೆ ಆಯ್ತಾ, ಇಲ್ಲಿ ಒಂದ್ ಮನೆಯಲ್ಲಿ ಪೂಜೆ ಆಗ್ತಾ ಇದೆ, ಹಾಗಾಗಿ ಕೇಳಿಸ್ತದೆ ನಿಮ್ಗೆ. ಪಟಾಕಿ ಬಿಡ್ತಾ ಇದ್ದಾರೆ, ಮತ್ತೆ ಪೂಜೆ ಮಾಡ್ತಾ ಇದ್ದಾರೆ. 1K ತುಂಬಾ ಬೇಗ ನಂದು ಕಂಪ್ಲೀಟ್ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು WH ಕೂಡ ಕಂಪ್ಲೀಟ್ ಆಗ್ಬೇಕು ಅಂತ ಹೇಳಿ ಅನ್ಕೊಳ್ತಾ ಇದ್ದೇನೆ. ಸೊ ನೀವು ಬೇಗ ಬೇಗ ವಿಡಿಯೋನ ನೋಡಿ, ಸೊ ನನಗೆ ಸಪೋರ್ಟ್ ಮಾಡಿ. ಖಂಡಿತ ನಾನು ಸಹ ನಿಮ್ಗೆ ಸಪೋರ್ಟ್ ಮಾಡ್ತೇನೆ, ಓಕೆನಾ? 7 ಜನ ಎಂತ ಮಾಡುದು ಮಾರೆ ಮೇಲೆ, ಸ್ವಲ್ಪ ಮಾತಾಡಿ ನೋಡುವ. ಅಲ್ಲ, ಮೆಸೇಜ್ ಎಂತ ಆಗಿದೆ ಗೊತ್ತಿಲ್ಲ, ಸ್ಟ್ರಕ್ ಆಯ್ತಾ ಎಂತ ಕತೆ? ಇಲ್ಲ, ಮೆಸೇಜ್ ಆಲ್ ಇದೆಯಲ್ಲ. ಒಬ್ಬೋ, ಎಷ್ಟು ಮೆಸೇಜ್ ಬಂತು ಮಾರ್ರೆ, ಇದೆಂತ ಇಷ್ಟು ಮೆಸೇಜ್? ಮೆಸೇಜ್ ಎಲ್ಲ ಸ್ಟ್ರಕ್ ಆಗಿದೆ ಆಯ್ತಾ, ಇದೆಂತ ಅವಸ್ಥೆ ಮಾರ್ರೆ. ಎಷ್ಟು ಮೆಸೇಜ್ ಬರ್ತಾ ಉಂಟು, ಯಾಕೆ ಹೀಗೆ ಆಗ್ತದೆ? ಎಲ್ರಿಗೂ ಕೂಡ ಹೀಗೇನ ಪ್ರಾಬ್ಲಮ್? ವಾಣಿಯವರು ಹೇಳ್ತಾರೆ, JK ಬಾರವಿ ಕನ್ನಡಿಗರು ತುಳಿತಕ್ಕೆ ಒಳಗಾದ ಅಂತ ಹೇಳ್ತಿದ್ದಾರೆ. ಎಂತ ಹೇಳ್ತೀರಿ ಗೊತ್ತಾಗ್ತಿಲ್ಲ ಸಿಸ್ಟರ್. ದಾದಿ ಕ್ವಶನ್ ಅಕ್ಕ ಅಂತ ಕೇಳ್ತಿದ್ದಾರೆ. ಪನ್ಪೆ ಎಲ್ಲದ ಲೈವ್ ಹುಡ್ಕೇನ್ವೆ ಅನ್ ಕ್ವಶನ್ ಮುಜಿನಾಲ್ ವಿಡಿಯೋ ಉಂಡು. ಸೊ ಪ್ಲೀಸ್ ತೂದ್ಬಲೆ ನೋಡಿ. ಮತ್ತೊಂದು ಗಿಫ್ಟ್ ಒಬ್ರಿಗೆ ಹೋಗ್ತದೆ ಆಯ್ತಾ, ಯಾರು ಫಸ್ಟ್ ಆನ್ಸರ್ ಕೊಡ್ತಾರೆ ಅವರಿಗೆ ಮಾತ್ರ ಗಿಫ್ಟ್ ಹೋಗ್ತದೆ, ಅಂಡ್ ನೆವರ್ ಬೇರೆಯವರಿಗೆ ಯಾರಿಗೂ ಹೋಗುದಿಲ್ಲ. ವಾಣಿಯವರು ಹೇಳ್ತಿದ್ರೆ, ಜೊತೆ ಕೈ ಜೋಡಿಸಿ ಕೆಲಸ ನಿರ್ವಹಿಸುವಂತೆ ಜಿಲ್ಲಾಧಿಕಾರಿ. ಇವ್ರು ಎಂತ ಬರೀತಿದ್ದಾರೆ ಗೊತ್ತಾಗ್ತಿಲ್ಲ ಸಿಸ್ಟರ್, ಏನಿದು? ಶರಣ್ಯ ಅವರು ಹೇಳ್ತಿದ್ದಾರೆ, ಉದಯ್ ಮೋಸ ಮಾಡಲ್ಲ, ತುಂಬಾ ಪೇಷನ್ಸ್ ಅಲ್ಲಿ, ಅಷ್ಟು ಐಡಿಯಲ್ಲೂ ಫುಲ್ ವಿಡಿಯೋ ನೋಡ್ತಾರೆ. ಹೌದೌದು, ಸತ್ಯವಾಗ್ಲೂ ಹೌದು. ಉದಯಣ್ಣ ಯಾರಿಗೂ ಕೂಡ ಮೋಸ ಮಾಡುದಿಲ್ಲ. ಉದಯಣ್ಣನಿಗೆ ನೀವು ಸಪೋರ್ಟ್ ಮಾಡಿ, ಉದಯಣ್ಣ ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಓಕೆನಾ? ವಾಣಿಯವರು ಹೇಳ್ತಿದ್ರೆ, ಜೈ ಜನಾರ್ದನ ಕೃಷ್ಣ ರಾಧಿಕಾಪತಿ ಜಯ ವಿಮೋಚನ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಹಾಗೆ ನಮ್ಮ MD ಅವರು ದಾಸವಾಳ ಕೊಡ್ತಾ ಇದ್ದಾರೆ. ಆಯ್ತು, ಥ್ಯಾಂಕ್ ಯು ಸೋ ಮಚ್. ನಾಳೆ ದೇವರಿಗೆ ಇಡ್ತೇನೆ, ಓಕೆನಾ? ವಾಣಿಯವರು ಹೇಳ್ತಾರೆ, ಜಪಾನ್ ಅಮೆರಿಕ ದೇಶವನ್ನು ಹೋಗಿ ಬಂದೆ ನಾನು. ಯಾರ್ದು ಜಪಾನ್ ಅಮೆರಿಕ ದೇಶ? ಬಿಂದು ಅವರು ಹೇಳ್ತಾರೆ, ಡಿ ಬಾಸ್ ಮನೆಗೂ ಹೋಗಿ ಬಂದೆ ಅಂತ ಹೇಳ್ತಿದ್ದಾರೆ. ನೋಡಿ, ಒಬ್ಬೊಬ್ರ ಮನೆಗೆ ಹೋಗ್ತಾ ಇದ್ದಾರೆ. ಪ್ಲೀಸ್ ನೀವು ಸಹ ಹೋಗಿ ಬನ್ನಿ ಅವರ ಮನೆಗೆ, ಓಕೆನಾ? ಸಿ ಅಶ್ವಥ್ ಜೀವಂತ ಉದಾಹರಣೆ ಅಂತ ಹೇಳ್ತಿದ್ದಾರೆ ವಾಣಿಯವರು. ಆಯ್ತು. ಥ್ಯಾಂಕ್ ಯು ಶರಣ್ಯ ಅಂತ ನಮಸ್ತೆ ಆಗ್ತಿದ್ದಾರೆ ಉದಯಣ್ಣ ಅವರು. ಅನ್ವಿಸಿಸ್ ಲೈವ್ ಟೈಮಿಂಗ್ ಹೇಳಿ ಅಂತ ಹೇಳ್ತಾರೆ. ಖಂಡಿತ ನಾಳೆ ಎಷ್ಟು ಗಂಟೆಗೆ ಲೈವ್ ಮಾಡ್ತೇನೆ ಗೊತ್ತಿಲ್ಲಮ್ಮ, ಯಾಕಂದ್ರೆ ನನಗೆ ಬೆಳಿಗ್ಗೆ ಪೂಜೆಗೆ ಹೋಗ್ಲಿಕ್ಕುಂಟು, ದೇವಸ್ಥಾನದಲ್ಲಿ ಪೂಜೆ ಉಂಟು ಒಂದು. ಸೊ ಅದಕ್ಕೆ ಹೋಗ್ಲಿಕ್ಕುಂಟು. ಅದರ ನಂತರ ನಾನು ಹೇಳ್ತೇನೆ ನಿಮ್ಗೆ ಎಂತ ಅಂತ. ಜೇರನ್ ಅವರು ಹೇಳ್ತಿದ್ರೆ, ನನ್ಗೂ ಒಂದು ರೋಸ್ ಕೊಡಿ ಅಂತ ಹೇಳ್ತಿದ್ದಾರೆ. ಆಯ್ತಾಯ್ತು, ನಿಮ್ಗೆ ಸಹ ಒಂದು ರೋಸ್ ನ ಕೊಡುವ ಆಯ್ತಾ. ವಾಣಿಯವರು ಹೇಳ್ತಿದ್ರೆ, ಅದು ಸಪೋರ್ಟ್ ಮೆಸೇಜ್ ಸಿಸ್ಟರ್ ಅಂತ ಹೇಳ್ತಾರೆ. ಹೌದಮ್ಮ, ಸರಿ, ಥ್ಯಾಂಕ್ ಯು ಸೋ ಮಚ್.
ವಾಣಿಯವರು ಸೂಪರ್ ಅಂತ ಹೇಳ್ತಿದ್ದಾರೆ. ಶರಣ್ಯವರು ಅಡ್ಡ ಬೀಳಿ ಉದಯ ಅಂತ ಹೇಳ್ತಿದ್ದಾರೆ. ಓಹೋ ದೇವಾ. ವಾಣಿಯವರು ಓಂ ಅಂತ ಹೇಳ್ತಿದ್ದಾರೆ. ವಾಣಿಯವರು ಶ್ರೀ ಬಸವೇಶ್ವರ ದೇವಾಲಯ ಅತ್ಯಂತ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಜೀತಣ್ಣ ಹೇಳ್ತಾರೆ ನಾಳೆ ರಿಟರ್ನ್ ರೋಸ್ 2 ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಹೌದಾ? ನೋಡಿ, ಜೀತಣ್ಣನಿಗೆ 1 ರೋಸ್ ಕೊಟ್ಟರೆ ನಿಮ್ಗೆ 2 ರೋಸ್ ಕೊಡ್ತಾರಂತೆ, ಆಯ್ತಾ? ವಾಣಿಯವರು ಹೇಳ್ತಿದ್ದಾರೆ ಶ್ರೀ ಗುರು ರಾಘವೇಂದ್ರ ನಮಃ. ರಾಯರಿದ್ದಾರೆ. ಹಾ, ಬಂದೇ ಇದ್ದೆ ಅಂತ ಹೇಳ್ತಿದ್ದಾರೆ ಜೀತಣ್ಣ. ಹಾಗೆ ಉದಯಣ್ಣ ಹೇಳ್ತಿದ್ದಾರೆ ಕೊಡ್ಲಿಲ್ವಾ ಶರಣ್ಯ ಅಂತ ಹೇಳ್ತಾರೆ. ಕೊಟ್ಟಿದ್ದೀರಿ ಅನ್ಸುತ್ತೆ ಉದಯಣ್ಣ. ಅವ್ರಿಗೆ ಪಾಪ ಗೊತ್ತಾಗ್ಲಿಲ್ವೋ ಎಂತ ಗೊತ್ತಿಲ್ಲ. ಮತ್ತೊಂದ್ಸರಿ ಕೊಡಿ ನೋಡುವ. ಅಂದ್ರೆ ಚೆಕ್ ಮಾಡಿ, ಓಕೆನಾ? ಸಾರಿ, ವಾಣಿಯವರು ಶ್ರೀರಾಮ್ ಜೈ ರಾಮ್ ಅಂತ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೇಟ್ ನೋಡ್ತೀನಿ ಅಂತ ಉದಯಣ್ಣ ಹೇಳ್ತಿದ್ದಾರೆ. ವಾಣಿಯವರು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅಂತ ಹೇಳ್ತಾರೆ. ಹೌದು, ಥ್ಯಾಂಕ್ ಯು ಸೋ ಮಚ್. ಶರಣ್ಯವರು ಹೇಳ್ತಾರೆ ಕೊಟ್ಟಿದ್ದೀರಾ, ಸುಮ್ಮನೆ ಹೇಳಿದೆ ಅಂತ ಹೇಳ್ತಿದ್ದಾರೆ. ಶರಣ್ಯವರು ನಗ್ತಾ ಇದ್ದಾರೆ. ಅಯ್ಯೋ ಶರಣ್ಯ ಸಿಸ್ಟರ್. ವಾಣಿಯವರು ಹೇಳ್ತಾರೆ ಜೈ ಕರ್ನಾಟಕ ಅಂತ ಹೇಳ್ತಾರೆ. ಜೈ ಕರ್ನಾಟಕ. ಹಾಗೆ ವಾಣಿಯವರು ಹೇಳ್ತಾರೆ ಜೈ ಜನಾರ್ದನ ಅಂತ ಹೇಳ್ತಿದ್ದಾರೆ. ಜೈ ಜನಾರ್ದನ. ಜೇರನ್ ಅವ್ರು ಹೇಳ್ತಾರೆ ನನ್ನ ಸಪೋರ್ಟ್ ಯಾವಾಗ್ಲೂ ಇರುತ್ತೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಎಷ್ಟು ಮೆಸೇಜ್ ಹೈಡ್ ಆಗಿದೆ ನೋಡಿ. ನನ್ಗೆ ಯಾಕೆ ಹೀಗೆ ಆಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ವಾಣಿಯವರು ಹಾ ಅಂತ ನಗ್ತಾ ಇದ್ದಾರೆ. ವಾಣಿಯವರು ಬಜಾಜ್ ಆಟೋ ಚಾಲಕರು ಅಂತ ಹೇಳ್ತಿದ್ದಾರೆ. ಗೋಡಂಬಿಯಿಂದ ಬಂತು ಮತ್ತೆ ಪುನಃ. ಕೊಟ್ಟಿದ್ದೆ ಶರಣ್ಯ ಇದ್ರಲ್ಲಿ ಅಂತ ಹೇಳ್ತಿದ್ದಾರೆ. ಶರಣ್ಯವರು ಸುಮ್ಮನೆ ಹೇಳಿದ್ದು ಅಂತ ಹೇಳ್ತಿದ್ದಾರೆ. ಹಾಗೆ ಗೋಡಂಬಿ ಅಂದ್ರೆ ಉದಯಣ್ಣ ಅವರು ಹೇಳ್ತಿದ್ದಾರೆ ನಿನ್ಗೆ ಕೊಡ್ದೆ ಇರ್ತೀನ ಅಯ್ಯೋ ದೇವ ಅಂತ ಹೇಳ್ತಿದ್ದಾರೆ. ಪಾಪ ಮಾರೆ. ವಾಣಿಯವರು ಹೇಳ್ತಿದ್ದಾರೆ ಸಿಸ್ಟರ್ ನಿಮ್ಗೆ ಕಂಗ್ರಾಚುಲೇಷನ್ 1K ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ. ನಾನ್ ಸಹ ನಿಮ್ಗೆ ಸಪೋರ್ಟ್ ನ ಮಾಡ್ತಾ ಇರ್ತೇನೆ. ಶರಣ್ಯ ಸಿಸ್ಟರ್ ಹೇಳ್ತಾರೆ ಮತ್ತೆ ಯಾಕೆ ಚೆಕ್ ಮಾಡಿದ್ದು ಅಂತ ಹೇಳ್ತಿದ್ದಾರೆ. ಯತೀಶ್ ಬ್ರದರ್ ಹೇಳ್ತಾರೆ ಈರ್ದಾನೆ ಟೀಚರ್ ಲೆಕ್ಕ ಪಾತಿರ್ನು ಅಂತ ಹೇಳ್ತಿದ್ದಾರೆ. ಯಾನು ಟೀಚರ್ ಲೆಕ್ಕ ಪಾತಿರ್ನು ಬಂಡ ಯಾನು ಟೀಚರ್ ಆದಿತ್ತೆ ಅಂಚ. ಯತೀಶ್ ಬ್ರದರ್ ಹೇಳ್ತಿದ್ದಾರೆ ನಗ್ತಾ ಇದ್ದಾರೆ. ಯಾಕೆ ನಗು. ಹಾಗೆ ಡಿ ಬಾಸ್ ಅವರು ಹೆಲೋ ಅಂತ ಹೇಳ್ತಿದ್ದಾರೆ. ವಾಣಿ ಅವರು ಡಿ ಬಾಸ್ ಅಂತ ಹೇಳ್ತಿದ್ದಾರೆ. ಗೋಡಂಬಿ ಅಂದ್ರೆ ಉದಯಣ್ಣ ನೀನು ಹೇಳಿದ್ದಕ್ಕೆ ಚೆಕ್ ಮಾಡಿದ್ದು ಅಂತ ಹೇಳ್ತಾರೆ. ಹೌದು ಮಾರೆ ಪಾಪ. MD ಅವರು ಹೇಳ್ತಾರೆ ಜೇರನ್ನ ನಿಮ್ಮ ಮನೆಗೆ ಹೋಗಿ ಬಂದಿದ್ದೇವೆ, ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಶರಣ್ಯ ಅವರು ನಗ್ತಾ ಇದ್ದಾರೆ. ಡಿ ಬಾಸ್ ಅವರು ಹೆಲೋ ವಾಣಿ ಅಕ್ಕ ಅಂತ ಹೇಳ್ತಿದ್ದಾರೆ. ಗೋಡಂಬಿ ಅಂದ್ರೆ ಇವರು ಉದಯಣ್ಣ ಅವರು ಡಿ ಬಾಸ್ ನಮಸ್ತೆ ಅಂತ ಹೇಳ್ತಿದ್ರೆ. ವಾಣಿಯವರು ನಿಮ್ ಲೈವ್ಗೆ ಬಂದಿದ್ದೆ, ನೀವು ನೀಲಿ ಡ್ರೆಸ್ ಕೊಟ್ಟಿಲ್ಲ ನನ್ಗೆ ಅಂತ ಹೇಳ್ತಿದ್ರೆ. ಹೌದಾ? ನಮ್ಮ ದೇವಕಿ ಅಮ್ಮ ಬಂದ್ರು. ದೇವಕಿ ಅಮ್ಮ ನಮಸ್ತೆ. ಅಡ್ಡಬುರಿ ಇರೇಗ ಹಾಯ್ ಅನ್ವಿ ಅಂತ ಹೇಳ್ತಿದ್ರೆ. ಹಾಯ್ ದೇವಕಿ ಅಮ್ಮ ಇನ್ಸೋಲರ್ ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ಇನ್ಸೋಲರ್ ಬುಕ್ಕ ದಾದ ಸ್ಪೆಷಲ್ ಮಾಡ್ತಿದ್ದಾರೆ. ಬಾರಿ ಶೋಕದ ವಿಡಿಯೋ ಪಾಡೋದಿಲ್ಲರು. ತುಂಬಾ ಒಳ್ಳೆ ವಿಡಿಯೋಸ್ನ ಹಾಕ್ತಾ ಇರ್ತಾರೆ ದೇವಕಿ ಅಮ್ಮ, ನೋಡ್ತಾ ಇರಿ. ನೀವು ಬಿಗಿನರ್ ಆಗಿದ್ರೆ ಉಂಟಲ್ಲ, ಅಡುಗೆಯಲ್ಲಿ ಬಿಗಿನರ್ ಆಗಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುವಂತಹ ವಿಡಿಯೋಸ್ನ ಹಾಕ್ತಾರೆ. ಪ್ಲೀಸ್ ಅವರ ಚಾನೆಲ್ಗೆ ಒಮ್ಮೆ ಭೇಟಿ ಕೊಡಿ. ಒಳ್ಳೊಳ್ಳೆ ವಿಡಿಯೋಸ್ನ ಹಾಕ್ತಾ ಇರ್ತಾರೆ. ಹಾರ್ಟ್ ನ ಕೊಡ್ತಾ ಇದ್ದಾರೆ ಸೈಡ್ ಇಂದ. ಥ್ಯಾಂಕ್ ಯು ಸೋ ಮಚ್. ಜೇರನ್ ಅವ್ರು ಹೇಳ್ತಾರೆ MD ನಾಳೆ ನಿಮ್ಗೆ ರೋಸ್ 2 ಕೊಡ್ತೇನೆ ಅಂತ ಹೇಳ್ತಿದ್ದಾರೆ. ವಾಣಿಯವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವಾಣಿ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. ಮಗನೇ ಉದಾಯಿ ಅಂತ ನಮ್ಮ ದೇವಕಿ ಅಮ್ಮ ಹೇಳ್ತಿದ್ದಾರೆ. ಯಾಲ್ಲ ಯಕ್ಷಗಾನ ಟೈಪ್ ಬಂತೈತೆ. ಗೋಡಂಬಿ ಉದಯಣ್ಣ ಹೇಳ್ತಿದ್ರೆ ಅಮ್ಮ ಎನ್ನಲು ಏನು ಸಡಗರ ಅಂತ ಹೇಳ್ತಿದ್ರೆ. ಅಮ್ಮ ಎಂಚಿನ ಒಂಜಿ ಸಾಂಗ್ ಉಂಡತ ನೆನಪೋಣೆಂಕ್. ಅಮ್ಮ ಎನ್ನಲು ಬಗ ಗೊತ್ತುಜ್ ಮರೆಂಕ್ ಸಾಂಗ್ ಇತ್ತು ನ ಬರೆಗ್ದು ಪಾಡ್ಲೆ ಆಂಡ ಸಾಂಗ್ ಪನ್ಪೆ. MD ಅವರು ಹೇಳ್ತಿದ್ರೆ ಜೇರನ್ ಲಾಂಗ್ ವಿಡಿಯೋ ಕಮೆಂಟ್ ಓಪನ್ ಆಗ್ತಾ ಇರ್ಲಿಲ್ಲ, ಅದಕ್ಕೆ ಶಾರ್ಟ್ ವಿಡಿಯೋಗೆ ಕಮೆಂಟ್ ಹಾಕಿದ್ದೇನೆ ಅಂತ ಹೇಳ್ತಿದ್ದಾರೆ. ನೋಡಿ ಫುಲ್ ಕಮೆಂಟ್ ಮಾಡಿರ್ತಾರಲ್ವಾ, ಒಂದ್ಸರಿ ಚೆಕ್ ಮಾಡಿ ಮತ್ತೊಂದು ಬ್ಲೂನ ಕೊಟ್ಟಿಡಿ ಆಯ್ತಾ. ಯಾಕಂದ್ರೆ ನಿಮ್ಮ ಲೈವ್ಗೆ ಬರ್ಲಿಕ್ಕೆ ಅವರಿಗೆ ಈಸಿ ಆಗ್ತದೆ, ಮೆಸೇಜ್ ಶೋ ಆಗ್ತದೆ. ಕೆಲವರದ್ದು ಮೆಸೇಜ್ ಇಲ್ಲಿ ಶೋ ಕೂಡ ಆಗ್ತಿಲ್ಲ ನನಗೆ. ಸೊ ಐ ಆಮ್ ರಿಯಲಿ ಸಾರಿ, ಅದಕ್ಕೆ ನಾನು ಕ್ಷಮೆ ಕೇಳ್ತಾ ಇರ್ತೇನೆ. ಬಟ್ ನೀವು ಒಂದು ಐಡಿಯಾ ಮಾಡಿ ನನ್ನ ರೀಸೆಂಟ್ ವಿಡಿಯೋಗೆ ಕಮೆಂಟ್ನ ಮಾಡಿಡಿ, ನಾನು ಖಂಡಿತ ನಿಮಗೆ ಬ್ಲೂನ ಕೊಡ್ತೇನೆ. ಹಾಗೆ ನನ್ನ ಲೈವ್ಗೆ ನೀವು ಬರ್ತಾ ಇರಿ. ವಾಣಿಯವರು ಹೇಳ್ತಾರೆ ಮನಸ್ಸೇ ಥ್ಯಾಂಕ್ ಯು, ನಿನಗೂ ಮನಸ್ಸಾಯಿತು ಅಷ್ಟೇ ಬರೋದು ಸಿಸ್ಟರ್. ಕನಸೆ ಥ್ಯಾಂಕ್ ಯು, ನಿನಗೂ ವರವಾಯಿತು, ಭೂಮಿಗೆ
ಮಳೆ ಹನಿ ಬರಲು ಸೂಚನೆ ನೂರಿದೆ ಮನಸ್ಸಿಗೆ ಪ್ರೀತಿಯು ಬರಲು ಸೂಚನೆ ಏನಿದೆ. ಐ ಆಮ್ ರಿಯಲಿ ಸಾರಿ ಯಾಕಂದ್ರೆ ವಾಯ್ಸ್ ಕೂಡ ಹೋಗಿದೆ, ಹಾಗೆ ನಗು ಸಿಂಬಲ್ ಕೂಡ ಬರ್ತಾ ಇದೆ. ಇನ್ಮೇಲೆ ನಾನು ಸಾಂಗ್ ಆಡಲ್ಲ ಆಯ್ತಾ. ವಾಯ್ಸ್ ಹೋದ್ರು ಸಹ ನಾನು ನಿಮ್ಗೆ ಸಾಂಗ್ ಹಾಡಿದ್ದೇನೆ. ಸೊ ಡಬ್ಬಾ ವಾಯ್ಸಲ್ಲಿ ಸಾಂಗ್ ನ ಹಾಡಿದ್ದೇನೆ. ವಾಣಿಯವರು ಸಪೋರ್ಟ್ ಮೆಸೇಜ್ ನ ಹಾಕ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ ಬಾನ ನೆರಳಲ್ಲಿ ನನ್ಗೆ ಬರಲ್ಲ, ಆ ಸೂರ್ಯನ ಎದುರಲ್ಲಿ ಅದು ನನ್ಗೆ ಗೊತ್ತುಂಟು ರಾಗ, ಬಟ್ ಬರ್ತಾ ಇಲ್ಲ ನನ್ಗೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಶರಣ್ಯವರು ನಗ್ತಾ ಇದ್ದಾರೆ, ಶರಣ್ಯವರು ಬೇಜಾರಲ್ಲಿದ್ದಾರೆ. ಯತೀಶ್ ಬ್ರದರ್ ಹೇಳ್ತಾರೆ ಈ ಸಾಂಗ್ ಪಲ್ಲೆ ಬೃಂದಾವನ ಬ್ಲಾಗ್ಸ್ದ ಅಕ್ಕ ಪನ್ಪೆರತ್ತೆ ಅಂಚಿನ ಏನಡ ಅವನ್ ಮಾರ ಅರ್ಲಕ್ಕ ಅರೇನ್ ಬೀಟಕ್ಕೆ ಸಾಧ್ಯನೇ ಇಜ್ಜೆನಡ. ಡಿ ಬಾಸ್ ಅವರು ಹೇಳ್ತಾರೆ ಎನ್ ಡಿ ಎತ್ತವು ಎಂ ಡಿ ಕುಕ್ಕಿಂಗ್ ಅವರೇ, ನಿಮ್ಮ ಒಂದು ಕುಕ್ಕರ್ ಬಂದಿದೆ 10 kgದು, ಇನ್ನೊಂದು ಬರ್ತಾ ಇದೆ, ಸ್ವಲ್ಪ ಲೇಟ್ ಆಗಬಹುದು. ಬರುತ್ತೆ ನಾಳೆ ದೊಡ್ಡದಾದ ಒಂದು 25 kg ಪಾತ್ರೆ ಬರುತ್ತದೆ ಅಂತ ನಗ್ತಾ ಇದ್ದಾರೆ. ಗೋಡಂಬಿ ಅವರು ವಾಣಿ ಸಿಸ್ಟರ್ ಕೊಟ್ಟೆ ಎಲ್ಲ ಆಯ್ತಾ ಅಂತ ಹೇಳ್ತಿದ್ರೆ. ನೋಡಿ ವಾಣಿ ಸಿಸ್ಟರ್ ಒಮ್ಮೆ ಚೆಕ್ ಮಾಡಿ, ಓಕೆನಾ. ದೇವಕೆಮ್ಮ ಹೇಳ್ತಿದ್ರೆ ಯಾರೆಲ್ಲ ಪ್ರಾನ್ಸ್ ಗೀ ರೋಸ್ಟ್ ಯಾರಿಗೆಲ್ಲ ಬೇಕು ನೀರು ದೋಸೆ ಜೊತೆ ಅಂತ ಹೇಳ್ತಾರೆ. ನನ್ಗೆ ಬೇಕು ಖಂಡಿತ ನಾಳೆ ಮಾಡಿ ಕಳ್ಸಿಮ್ಮ. ಗೋಡಂಬಿ ಹೇಳ್ತಿದ್ರೆ ಅನ್ವಿತಾ ಮಂಗಳವಾರ ಮಾಸ್ತಿಕಟ್ಟೆಗೆ ಹೋಗು ಅಂತ ಹೇಳ್ತಿದ್ರೆ. ದಾಯಿಗ್ಮ ಪಣ್ಣ ಮಂಗಳವಾರ ಪೂಜೆ ಪುಣ್ಣ ತೆಲ್ಪ ದುಮ್ಮು ಪೋಂದಿತ್ತೆ ಒಂತೆ ಕಮ್ಮಿ ಬೋಡಣ ಕೃಷ್ಣ ಮಠ ಸುತ್ತು ಬರ್ಪೆ. ಡಿ ಬಾಸ್ ಅವರು ಹೇಳ್ತಿದ್ರೆ ಯಾವ ಉದಯಣ್ಣ ಆ ಪೊಂಜವು ಈರು 1,000 ಕೊರಂಡಲ್ಲ ಬಂದು ಉದಯಣ್ಣ ಅಂತಲೇ ಜೀತಣ್ಣ ಬಾಯ್ ಹೇಳ್ತಿದ್ದಾರೆ ಬೊಕ್ಕ ಬರ್ಪೆ ಅವಮ್ಮ ಸರಿ ಇವ್ರ ಮೀದು ಬಲ್ಲಿ ಪೋಲಿ ಉದಯಣ್ಣ ಮೇರೆ ಜೀತಣ್ಣ. ಎಂ ಡಿ ಅವರು ಹೇಳ್ತಾರೆ ಹೌದಾ ಡಿ ಬಾಸ್ ಬ್ರದರ್, ಕುಕ್ಕರ್ ಬಂದಿದ್ಯಾ, ಪಾತ್ರೆ ಬರುತ್ತಾ? ಓಕೆ ಥ್ಯಾಂಕ್ ಯು. ನಮ್ಮ ಮನೆಯಲ್ಲಿ ಮುಂದೆ ಫಂಕ್ಷನ್ ಯೂಸ್ ಆಗುತ್ತೆ ಬಿಡಿ ಪಾತ್ರೆ ಅಂತ ಹೇಳ್ತಿದ್ದಾರೆ. ಅಯ್ಯೋ ದೇವ, ಇದೊಂದು ಗಮ್ಮತ್ ಆಯ್ತಾ ಪಾತ್ರೆ ಕೊಡುದು. ಗೋಡಂಬಿ ಅವರು ಹೇಳ್ತಾ ಇದ್ದಾರೆ ಡಿ ಬಾಸ್ ಅಂತ ನಗ್ತಾ ಇದ್ದಾರೆ. ಡಿ ಬಾಸ್ ಅವರು ಉದಯಣ್ಣ ಯಾನು ಕೊರ್ತೆ ಪೂರ ಬುಕ್ಕಕ್ಕೆ ಏನುಡು ಯಾವ ಕೊರೋಡ್ಚಿನನ್ನ ಅಂತ ಹೇಳ್ತಿದ್ದಾರೆ. ಎಂ ಡಿ ಅವರು ಅನ್ವಿತಾ ಸಿಸ್ಟರ್ ಕಂಗ್ರ್ಯಾಚುಲೇಷನ್, ನಾನು ವಿಡಿಯೋ ನೋಡಿ ಬಂದೆ, ಕಮೆಂಟ್ ಓಪನ್ ಆಗ್ತಾ ಇಲ್ಲ, ಕಮೆಂಟ್ ಹಾಕ್ಲಿಕ್ಕೆ ಅಂತ ಹೇಳ್ತಿದ್ದಾರೆ. ನೋಡಿ ಸಿಸ್ಟರ್, ಎಂ ಡಿ ಸಿಸ್ಟರ್ ಇದ್ದೀರಾ ಲೈವ್ ಅಲ್ಲಿ ನೋಡಿ, ಬೇರೆಯವರ ಕಮೆಂಟ್ಗೆ ಕ್ಲಿಕ್ ಮಾಡಿ, ಬೇರೆಯವ್ರು ಮಾಡಿದಾರಲ್ಲ ಕಮೆಂಟ್ ಅದರ ಕೆಳಗಡೆ ನಿಮ್ಗೆ ಒಂದು ಬಾಕ್ಸ್ ತರ ಕಾಣಿಸ್ತದೆ, ಕಮೆಂಟ್ ಬಾಕ್ಸ್. ಸೊ ಅದಕ್ಕೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಗೆ ಹಿಂದೆ ಬಂದ್ರೆ ಉಂಟಲ್ಲ ನಿಮ್ಗೆ ಕಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ನಮ್ಮ ರನ್ನರ್ ಸುಂದರಣ್ಣ ಅವ್ರು ಬಂದ್ರು. ಹಾಯ್ ಮುದ್ದು ಮೆಗ್ದಿ ಸೊಲ್ಮೆಲ್ಲ ಅಂತ ಹೇಳ್ತಿದ್ರೆ. ಹಾಯ್ ಸುಂದರಣ್ಣ, ಥ್ಯಾಂಕ್ ಯು ಸೋ ಮಚ್. ಎನ್ನ ಲೈವ್ ಬರ್ತೀನಿ. ಏನ್ ಸೊಲ್ಲರ್ ಸುಂದರಣ್ಣ ಬುಕ್ ನೋಡಿ. ಯಾರೆಲ್ಲ ನನ್ನ ರೀಸೆಂಟ್ ವಿಡಿಯೋ ಹಾಗೆ ಒಂದು 3-4 ವಿಡಿಯೋಸ್ ಇದೆ, ಸೊ ಅದು ರೀಸೆಂಟ್ ವಿಡಿಯೋನ ಫುಲ್ ವಾಚ್ ಮಾಡಿ. ಹಾಗೆ ಅದರಲ್ಲಿ ಒಂದು ಕ್ವಶನ್ ನ ಕೇಳ್ತೇನೆ. ಸೊ ಒಂದು ಬ್ಯೂಟಿಫುಲ್ ಗಿಫ್ಟ್ ಇದೆ ನಿಮ್ಗೆ. ಸೊ ನಿಮ್ಮ ಮನೆಗೆ ತಲುಪಿಸಿ ಕೊಡ್ತೇನೆ ನಾನು, ಅಥವಾ ಯಾವ ರೀತಿ ತಲುಪಿಸಬೇಕು ಅಂತ ಹೇಳಿ ಯೋಚನೆ ಕೂಡ ಮಾಡ್ತೇನೆ, ಓಕೆನಾ. ಸ್ವಲ್ಪ ಬೆಬ್ಬೆಬ್ಬೆ ಆಗ್ತಾ ಇದೆ, ನನ್ನ ವಾಯ್ಸ್ ಕೂಡ ಹೋಗಿದೆ, ಹಾಗಾಗಿ. ದೇವಕಿ ಅಮ್ಮ ಹೇಳ್ತಿದ್ದಾರೆ ರನ್ನರ್ ಸುಂದರಣ್ಣ ಬುಕ್ಕ ಎಂಚೊಲ್ಲರ್ ಸುಂದರಣ್ಣ ದಾದೆ ಸ್ಪೆಷಲ್ ಮಾಡ್ತಿದ್ದಾರೆ ನೀ ಸಂಡೇ ಆಯ್ತಾ. ದೇವಕಿ ಅಮ್ಮ ಹೇಳ್ತಿದ್ದಾರೆ ಇವತ್ತು ಎಟ್ಟಿ ಗೀ ರೋಸ್ಟ್ ಬುಕ್ಕ ಬಂಗುಡೆ ಗಸಿ ಯಾವ ಯಾಂಬರ್ಪೆ ಇತ್ತೇನೆ ಬರ್ಪೆ. ಉದಯಣ್ಣ ಹೇಳ್ತಿದ್ದಾರೆ ಶರಣ್ಯ ಅಪ್ಪ ಬಂದ್ರ ತಿಂಡಿ ತಂದ್ರೆ ಕೇಳ್ತಿದ್ದಾರೆ. ಉದಯಣ್ಣದ ತಿಂಡ್ರಿ ಒಪ್ಪರಿ ಇರುತ್ತೆ. ದೇವಕ್ಕೆಮ್ಮ ಹೇಳ್ತಿದ್ರೆ ಮನಸ್ಸಿದ್ದರೆ ಮಾರ್ಗ ಎಂದು ಒಂದು ಮಾತಿದೆ ಅಂತ ಹೇಳ್ತಿದ್ರೆ. ಹೌದು ಸರಿ. ಸಾಂಗ್ ಪಂಡೆ ಯಾನ್ ಜಪ್ಪು ಅಂತ ಹೇಳ್ತಿದ್ರೆ ಸುಂದರಣ್ಣ. ಇಜ್ಜಿ ಸಾಂಗ್ ಪನ್ಪುಜಿ ವಾಯ್ಸ್ಲ ಇಜ್ಜಿ ಪೊಕ್ಕಡಿಜಿನಲ್ಲ ದಾಯಿ ಪಂಡ ಒಂಚೂರು ಸಾಂಗ್ ಪನ್ಪುನು ನಿಕ್ಲೆ ಬೇಜಾರ ಅವ್ರಿ ಬಲ್ಲಿ ಅತ್ತ. ಉದಯಣ್ಣ ಹೇಳ್ತಿದ್ರೆ ಪೋಲಿ ಎಡ್ಡೆ ಎತ್ತ ಮಾಸ್ತಿ ಕಟ್ಟೆಗ ಅಮ್ಮನ ಪೋಪೆ ಸರಿ ಥ್ಯಾಂಕ್ ಯು ಸೋ ಮಚ್. ಉದಯಣ್ಣ ಅಮ್ಮ ಅಂತ ಹೇಳ್ತಾರೆ. ಅವಮ್ಮ ಸರಿ ಗೊತ್ತಾ ನಿಂಕ್ ಪೋಪೆನ್. ಡಿ ಬಾಸ್ ಅವರು ಹೇಳ್ತಾರೆ ಅಣ್ಣನಿಗೆ ಜೈ, ನನ್ನ ಅಮ್ಮ ಅಣ್ಣನಿಗೆ ಜೈ, ಉದಯಣ್ಣನಿಗೆ ಜೈ ಅಂತ ಹೇಳ್ತಿದ್ದಾರೆ. ಉದಯಣ್ಣ ಹೇಳ್ತಾರೆ ಅಯ್ಯೋ ಶರೀಫಣ್ಣ ಅರೆಗೆ 10 ಕೊಡ್ತೆ ಪೂರ ಲೈವ್ ಇಡು ಪನ್ಪಿನ ಇನ್ನು 6 ಬಾಕಿ ಇದೆ ಎಂದು. ಶರೀಫಣ್ಣದ ಆಯಿಗಿ ಪಾಪ ಉದಯಣ್ಣ ಗಂಚ ಪಣ್ಪುನು.
ಸುಂದರಣ್ಣ ಹೇಳ್ತಿದ್ರೆ ಎಂಕಲ್ನ ಊರದ ಪ್ರೋ ಕಬಡ್ಡಿ ಅಕ್ಕ ಈತೆ ಜಸ್ಟ್ ಬತ್ತೀನಿ ಇಲ್ಲಗ್ ಅಮ್ಮನ ನೆರಡೆ ಅಂತ ಹೇಳ್ತಾರೆ. ಅಯ್ಯೋ ದೇವರೇ, ಉದಯಣ್ಣ ನೆರೋಡ್ ಚಮ್ಮ ಪ್ಲೀಸ್, ನಮ್ಮ ಉದಯಣ್ಣ ಸಾರಿ ಸುಂದರಣ್ಣಗೆ ನೆರೋಡ್ ಚಮ್ಮ ಪಾಪ ನಮ್ಮ ಸುಂದರಣ್ಣ. ಜಾಲಿ ಜಾಲಿ ಅತ್ತೆ ಸುಂದರಣ್ಣ. ಅಮ್ಮನ ನೆರಡಡ್ಲ ಒಂಜಿ ಖುಷಿ ಉಂಡು ಗೊತ್ತುಂಡು ಇರೆಗ್. ಯತೀಶ್ ಬ್ರದರ್ ಪಣದುಲೆರ್ ಇರೆಗ್ ಅಡಿಗೆ ಬರ್ಪುಜಿ ಅಕ್ಕ ಪಣದುಲೆರ್ ಎಂಕ್ ಆತೊಂಜಿ ಅಡಿಗೆ ಬರ್ಪುಜಿ ಒಂತೆ ಬರ್ಪುಂಡು. ಡಿ ಬಾಸ್ ಅವ್ರು ನಗ್ತಾ ಇದ್ದಾರೆ. ಇದು ಎಂತ ಗೊತ್ತುಂಟಾ, ಮೆಸೇಜ್ ಯಾಕೋ ಶೋ ಆಗುತ್ತಿಲ್ಲ ಆಯ್ತಾ, ಮತ್ತೆ ಪಟ್ಟ ಬರ್ತದೆ, ಯಾಕಿದು ಅಂತ ಹೇಳಿ ಗೊತ್ತಾಗ್ತಿಲ್ಲ ಮರ್ರೆ. ಅವಸ್ಥೆ ನನ್ನದು ಮಾತ್ರ ಅಲ್ಲ, ಎಲ್ಲಾ ಯೂಟ್ಯೂಬರ್ಸ್ ಕೂಡ ಸೇಮ್ ಅವಸ್ಥೆ. ಉದಯಣ್ಣ ಹೇಳ್ತಿದ್ದಾರೆ ಶರೀಫ್ ಅಣ್ಣ ಅತ್ತ ಪನ್ಪಿನ್ ವಾಣಿ ಪನ್ಪಿನ್ ಅಂತ ಹೇಳ್ತಾರೆ. ವಾಣಿ ಸಿಸ್ಟರ್ ನೋಡಿ, ಉದಯಣ್ಣ ನಿಮ್ಗೆ 10,000 ಕೊಟ್ಟಿದಾರಂತೆ ಆಯ್ತಾ. ಪಾಪ ಹೇಳ್ಬಿಡಿ ಆತರ ಆಯ್ತಾ ವಾಣಿ ಸಿಸ್ಟರ್. ಸುಂದರಣ್ಣ ಪಣದಿಲ್ಲ ಬರ್ಸ ಉಂಡ ಮೆಗ್ದಿ ಅಂತ ಪಣದಿಲ್ಲ ಬರ್ಸ ಬರೊಂದು ಇಜ್ಜಾಂಡ್ ಫ್ಯಾನ್ ಪಾಡ್ದೆ ಅಂಚ ನಿಕ್ಲಿಗೆ ಅಂಚ ಸೌಂಡ್ ಬರೊಂದಿಪ್ಪು. ಉದಯಣ್ಣ ಪಣದುಲ್ಲೇರು ಶರೀಫ್ ಬ್ರೋ ಸೂಪರ್ ಬ್ರೋ ಅಂತ ಪಣದುಲ್ಲೇರು. 13 ಲೈಕ್ ಆಗಿದೆ. ತುಂಬಾ ಬೇಜಾರಾಗ್ತಾ ಉಂಟು, ಯಾಕಂದ್ರೆ ಕಷ್ಟಪಟ್ಟು ಲೈವ್ ನ ಮಾಡ್ತಾ ಇದ್ದೇನೆ. ಸೊ ಕಡಿಮೆ ಲೈಕ್ ಇದೆ, ಬೇಜಾರಾಗ್ತಾ ಉಂಟು. ಲೈಕ್ ಯಾರು ಕೊಡ್ಲಿಲ್ಲ ಪ್ಲೀಸ್ ಲೈಕ್ ನ ಕೊಡಿ, ಹೀಗೆ ನನ್ಗೆ ಸಪೋರ್ಟ್ ನ ಮಾಡ್ತಾ ಇರಿ. ಶರೀಫ್ ಅಣ್ಣ ಹೇಳ್ತಿದ್ರೆ ಉದಯಣ್ಣ ನಾನು ಇನ್ನು ಹೇಳುವುದಿಲ್ಲ ಕ್ಷಮೆ ಇರಲಿ ಅಂತ ಹೇಳ್ತಿದ್ದಾರೆ. ಸುಂದರಣ್ಣ ಹೇಳ್ತಿದ್ದಾರೆ ಮುಲ್ಪ ಜೋರು ಬರ್ಸಮಿದ್ದಿ ಎಂದು ಪಣದುಲ್ಲೇರು ಅಂದೆಮ್ಮ ಜಾಗ್ರತೆವೆ ದಾದ ಕಜ್ಪು ಸುಂದರಣ್ಣ ಇನ್ನಿ ಸಂಡೇ ಸ್ಪೆಷಲ್ ದಾದೆ ಎಂಕಲ ಮೇರೆ ಅಮ್ಮ ಪಣಿ ಬಕ್ಕೊಂಡತೆ ಗೀ ರೋಸ್ಟ್ ಪೂರ ತಿನ್ನೋಡು ಪಂದಾವನು. ಸುಂದರಣ್ಣ ಹೇಳ್ತಿದ್ರೆ ಲೈಕ್ ಡನ್ ಎನ್ನ ಮೆಗ್ದಿ ಅಂತ ಹೇಳ್ತಿದ್ರೆ ಅಂದೆಮ್ಮ ಥ್ಯಾಂಕ್ ಯು ಸೋ ಮಚ್. ಎನ್ನ ಅಣ್ಣನಕಲು ಎನ್ನ ಮೆಗ್ಗನಕಲು ಎನ್ನ ಅಕ್ಕನಕಲು ಮಾತೆಲ್ಲ ಎಂಕ್ ಸಪೋರ್ಟ್ ಮಲ್ಪೇರು. ಒನ್ಕೆ ಮಾಡಿ ಕೊಟ್ಟಿದ್ದೀರಲ್ಲ ನನ್ಗೆ, ತುಂಬಾ 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 ಥ್ಯಾಂಕ್ ಯು ಸೋ ಮಚ್. ತುಂಬಾ ಥ್ಯಾಂಕ್ಸ್ ನಿಮ್ಗೆ, ಓಕೆನಾ. ದೇವಕಿಯಮ್ಮ ಹೇಳ್ತಿದ್ರೆ ವಿಡಿಯೋ ಪಾಡ್ಪ ಅಂತ ಹೇಳ್ತಿದ್ರೆ ನೋಡಿ ದೇವಕಿ ಪ್ರಪಂಚ ಮೈಸೂರು ಅವರ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಪ್ಲೀಸ್ ಅವರ ಮನೆಗೆ ಹೋಗಿ ಬನ್ನಿ. ಸೊ ತುಂಬಾ ಒಳ್ಳೊಳ್ಳೆ ವಿಡಿಯೋಸ್ ನ ಮಾಡ್ತಾ ಇರ್ತಾರೆ ಅಡುಗೆಗೆ ಸಂಬಂಧಪಟ್ಟಂತದ್ದು. ಸೊ ಅಡುಗೆಗೆ ನೀವು ನೋಡಿ ಸಹ ನೀವು ಅದನ್ನ ಕಲಿಬಹುದು. ತುಂಬಾ ಒಳ್ಳೆ ಈಸಿಯಾಗಿ ಹೇಳಿಕೊಡ್ತಾರೆ ಅಮ್ಮ. ನನಗಂತೂ ಪರ್ಸನಲ್ ಇಷ್ಟ, ಯಾಕಂದ್ರೆ ನಾನು ಅಡುಗೆಯಲ್ಲಿ ಬಿಗಿನರ್, ಓಕೆನಾ. ಸುಂದರಣ್ಣ ಅವರು ಹೇಳ್ತಿದ್ದಾರೆ ಚಿಕನ್ ಚಿಲ್ಲಿ ಮೆಗ್ದಿ ಬಲೆ ಒಣಸಗಂದು. ಅಯ್ಯೋ ದ್ಯಾವರೇ, ಅಣ್ಣ ಪನ್ನಿದ ಈಗ ಯಾನ್ ಇತ್ತೇನೆ ಪಾರ್ದು ಬರ್ಪೈತೆ. ಚಿಕನ್ ಚಿಲ್ಲಿ ತಿಂಡ್ರೆ ಆಸೆ ಆಪುಂಡು, ಮಾತಲ ತಿಂಡ್ರೆ ಆಸೆ ಆಪುಂಡು. ದೇವಕಿ ಅಮ್ಮ ಥ್ಯಾಂಕ್ ಯು ಅನ್ವಿ ಪಣಂದುಲ್ಲೇರು ಥ್ಯಾಂಕ್ ಯು ದಾಯಗ್ಮಾ. ಈರ್ ಮಲ್ಪುನ ಕೆಲಸ ಆತುಂಡು ಅಂಚನೆ ಈರ್ನ ಒಟ್ಟುಗು ಕೆಲಸ ಮಲ್ಪುನಕಲ್ಲ ಪಂಡ ಇರೆಗೆ ಸಪೋರ್ಟ್ ಮಲ್ಪುನ ಟೀಮ್ ಲ ಮಸ್ತ್ ಎಡ್ಡೆವ್ಲಿರಾಕಲ್ಲ. ಪಾಪ ಮಸ್ತ್ ಬಂಗ ಬತ್ತದ ವಿಡಿಯೋ ಮನ್ಪೇರು. ಸೊ ಮಾತಿರ್ಲ ವಿಡಿಯೋನ್ ತೂಲೆ ಸಪೋರ್ಟ್ ಮಲ್ಪುಲೆ ದೇವಕಿ ಅಮ್ಮಗ್ಲ ಉದಯಣ್ಣಗ್ಲ ಸಪೋರ್ಟ್ ಮಲ್ಪುಲೆ. ಯಾರನ್ನ ಲೈವ್ ಇಪ್ಪುಡು ಶರೀಫ್ ಅಣ್ಣೆ ಉಳ್ಳೇರು ಡಿ ಬಾಸ್ ಬಂದ್. ಸೊ ಅರೆಗ್ಲ ಸಪೋರ್ಟ್ ಮಲ್ಪುಲೆ. ನನ್ಗೆ 3 ಗಿಫ್ಟ್ ಕೊಡ್ಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಉದಯಣ್ಣ. 10 ಗಿಫ್ಟ್ ಎಲ್ಲಿಂದ ಕೊಡಲಿ ಅಂತ ಹೇಳ್ತಿದ್ದಾರೆ. ಉದಯಣ್ಣ ಹೇಳ್ತಿದ್ರೆ ಅಯ್ಯೋ ನೀವು ಅಲ್ಲ ಮಾರ್ರೆ ಶರೀಫ್ ಬ್ರೋ, ವಾಣಿಗೆ ಹೇಳಿದ್ದು ಮಾರ್ರೆ. ಅನ್ವಿತಾ ಹೇಳಿ ಪ್ಲೀಸ್ ಶರೀಫ್ ಅಣ್ಣ ಇರೆಗ್ ಬಣ್ಣಿ ಅತ್ತು ವಾಣಿ ಸಿಸ್ಟರ್ ಉಳ್ಳರತ್ತೆ ಅರೆಗ್ ಬಣ್ಣಿ. ದೇವಕಿ ಅಮ್ಮ ಥ್ಯಾಂಕ್ ಯು ಅಂತ ಹೇಳ್ತಿದ್ರೆ. ಯತೀಶ್ ಬ್ರದರ್ ಹೇಳ್ತಿದ್ದಾರೆ ಮುಲ್ಪಲ ಜೋರು ಬರ್ಸ ತಡಿಲಿ. ಯಪ್ಪೋ ಬರ್ಸ ತಡಿಲಿತ್ತದ ಲೈವ್ ಆನ್ ಮಲ್ತಿನ ಜಾಗ್ರತೆ ಯತೀಶ್ ಬ್ರೋ, ಜಾಗ್ರತೆ. ಸುಂದರಣ್ಣ ಹೇಳ್ತಿದ್ದಾರೆ ಬಲೆ ಬಲೆ ಪಾರ್ ಬಲೆ ಮೆಗ್ದಿ ಎನ್ನ ಅಮ್ಮನ ನೆರಡೆ ಇರೆಗ್ಲ ಒಂತೆತ್ತ ತಿಕ್ಕಡ ಎಂದು ಪಣೊಂದುಲ್ಲೇರು. ಮಲ್ಲೇಜಿ ಅಮ್ಮನ ನೆರಡಕ್ಕೇನು ಗೊತ್ತುಂಡೆ, ಅಮ್ಮನ ನೆರಡಕ್ಕೇನು ನೈಟ್ಲ ಒಂಜಿ ಖುಷಿ ಉಂಡು ನಿಕ್ಲೆದ ಆದಿ ಗೊತ್ತುಂಡು. ಎನ್ನ ಅಮ್ಮಲ ನೆರ್ಪೆರವೆ ಅವೆನ್ ಕೇಂದು ಎಂಕ್ ಬೇಜಾರ್ ಬೊಡಿ ಗೊತ್ತುಂಡು. ಬಟ್ ದಾದ ಪಂಡ ಇನಿ ಅಮ್ಮ ಅಪ್ಪನ ಇಲ್ಲ ಪೋತೇರು ಮೊರಣಿಂಚಿ ಮುಲ್ಪನ ಇತ್ತೇರು. ಸೊ ಇತ್ತೆ ಅಡೆಗು ಪೋತೇರು. ಡಿ ಬಾಸ್ ಅವರು ಹೇಳ್ತಿದ್ರೆ ಉದಯಣ್ಣ ನೀವು ಕ್ರಿಸ್ಮಸ್ ಆಫರ್ ರೆಡಿ, ಎಲ್ರು ಗಿಫ್ಟ್ ಕೊಡುತ್ತಾರೆ ನಿಮಗೆ, ಬೇಗನೆ 1000 ಸಬ್ಸ್ಕ್ರೈಬರ್ ಆಗುತ್ತದೆ ಅಂತ ಹೇಳ್ತಿದ್ದಾರೆ. ಅಯ್ಯೋ ದೇವರೇ. ಉದಯಣ್ಣ ಹೇಳ್ತಿದ್ದಾರೆ ಶರೀಫ್ ಬ್ರೋ ನೀವು ನನ್ನ ಬ್ರದರ್ ಮಾರ್ರೆ ಅಂತ ಹೇಳ್ತಿದ್ದಾರೆ. ಹೌದೌದು.
ಸುಂದರಣ್ಣ ಹೇಳ್ತಿದ್ರೆ ಅಮ್ಮನ ನೆರಡೆ ಆಂಡಲ ಆವು ಬಟ್ ಅಕ್ಕನ ನೆರಡೆ ಯಬ್ಬಾ ಮೇರೆ ಪುರ ನೆರಡೆದ ವರ್ತ ಮರ ಇಲ್ಲಡು. ಸುಂದರಣ್ಣ ನೀರೊಂಚೂರು ಜಾಗ್ರತೆ. ಶರೀಫಣ್ಣ ಹೇಳ್ತಿದ್ರು ಉದಯಣ್ಣ ಅಂತ ಫುಲ್ ಲವಿಕೆಯಲ್ಲಿದ್ದಾರೆ. ಯತೀಶ್ ಬ್ರೋ ದೂರ ಪೋಯರು ದಾದ ಮಲ್ತೊಂದುಲ್ಲರು ಬರ್ಸ ಉಂಡತೆ ತೆಡಿಲುಂಡತೆ ಜಾಗ್ರತೆ. ಸಂಡೇ ಸ್ಪೆಷಲ್ ಎಂತ ಮಾಡಿದ್ದೀರಿ? ಎಲ್ಲರ ಮನೆಯಲ್ಲಿ ಏನ್ ಸ್ಪೆಷಲ್ ಮಾಡಿದ್ದೀರಿ? ರೀಸೆಂಟ್ ವಿಡಿಯೋ ಹಾಕಿದ್ದೇನೆ, ಸೊ ಯಾರೆಲ್ಲ ನೋಡ್ಲಿಲ್ಲ ಪ್ಲೀಸ್ ವಿಡಿಯೋನ ನೋಡಿ ಬನ್ನಿ. 4-5 ವಿಡಿಯೋ ಇದೆ ಅದರಲ್ಲಿ. ಸೊ ಯಾವ ವಿಡಿಯೋಗೆ ನಾನು ನಾಳೆ ಕ್ವಶನ್ ಕೇಳ್ತೇನೆ ಅಂತ ಹೇಳಿ ನನ್ಗೇನೆ ಗೊತ್ತಿಲ್ಲ. ಸೊ ಯಾರು ಫಸ್ಟ್ ಆನ್ಸರ್ನ ಮಾಡ್ತಾರೆ ಸೊ ಅವರಿಗೆ ಗಿಫ್ಟ್ನ ಕೊಡ್ತೇನೆ ನಾನು. ಸೊ 4 ವಿಡಿಯೋ ಕೂಡ ಫುಲ್ ನೋಡ್ಬೇಕು. ಸೊ ಅವಾಗ ಮಾತ್ರ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ. ಉದಯಣ್ಣ ಹೇಳ್ತಿದ್ದಾರೆ ಸತ್ಯ ಹೇಳುದು ಶರೀಫ್ ಬ್ರೋ, ನಂಗೆ ಆಸೆ ಇಲ್ಲ ಸಬ್ಬುದು, ನಂಗೆ ಮಾತಾಡೋಕೆ ಜನ ಬೇಕು ಅಷ್ಟೇ. ಹೌದು ಮಾರೆ, ಪಾಪ ಉದಯಣ್ಣ ನಮ್ಮ ಉದಯಣ್ಣ ಉಂಟಲ್ಲ, ಅವ್ರಿಗೆ ಪಾಪ ಅವರ ಲೈವ್ ಮಾತ್ರ ಮಾಡುದಾಯ್ತಾ ಉದಯಣ್ಣ. ಮತ್ತೆ ಯಾರಿಗೆ ಕೂಡ ಎಂತ ಪ್ರಾಬ್ಲಮ್ ಮಾಡುದಿಲ್ಲ. ಅವರ ಲೈವ್ಗೆ ಹೋಗಿ ನಿಮ್ಗೆ ನಗು ಕೂಡ ಆಗ್ತದೆ, ಹಾಗೆ ಒಳ್ಳೊಳ್ಳೆ ವಿಷಯ ಕೂಡ ನೀವು ಕಲಿತೀರಿ. ಸುಂದರಣ್ಣ ಅವರು ಹೇಳ್ತಾರೆ ದಾದ ಮಲ್ಪುನು ಮೆಗ್ಗಿ ಜಸ್ಟ್ 5 minutes ಲಾಸ್ಟ್ ಆಂಡ ಯಾವು ನೆರಡ ಸುರಿ ಮಳೆ ಯಪ್ಪೋ ಭಯಂಕರ ಮಾರ್ರೆ. ಈ ಪುಣ್ಯ ಮಲ್ದಾರ್ ಬ್ರದರ್ ಸಮ್ಮನೆರಡ ಇರಿಗೆ. ಡಿ ಬಾಸ್ ಅವರು ಹೇಳ್ತಿದ್ರೆ ಆದ್ರೂ ಕೂಡ ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತಿರಲ್ಲ, ಎಲ್ಲರೂ ನೀವು ಕೂಡ ಬೆಳಿಬೇಕು, ನೀವು ನನ್ನ ಅಣ್ಣ ಉದಯಣ್ಣ ಅಂತ ಹೇಳ್ತಿದ್ದಾರೆ. ತುಂಬಾ ಖುಷಿ ಆಯ್ತು. ಇದೊಂದು ಮಾತುಂಟಲ್ಲ ನಿಜವಾಗ್ಲೂ ಸಹ ಹೌದು, ಉದಯಣ್ಣ ತುಂಬಾ ಒಳ್ಳೆ ಜನ ಆಯ್ತಾ. ಬಿಂದು ಅವರು ಬಂದ್ರು, ಡಿ ಬಾಸ್ ಮನೆಗೆ ಹೋಗಿ ಬಂದೆ ಅಂತ ಹೇಳ್ತಿದ್ದಾರೆ. ನೋಡಿ ಡಿ ಬಾಸ್ ಅವರು ನಿಮ್ಮ ಮನೆಗೆ ಹೋಗಿ ಬಂದ್ರಂತೆ ಬಿಂದು ಅವರು. ಉದಯಣ್ಣ ಹೇಳ್ತಿದ್ದಾರೆ ನೀವೇ ನನ್ನ ಆಸ್ತಿ ಅಂತ ಹೇಳ್ತಿದ್ದಾರೆ. ಹೌದೌದು, ನಾವು ನಿಮ್ಮ ಆಸ್ತಿ, ನೀವು ನಮ್ಮ ಆಸ್ತಿ. ಅದರಲ್ಲಿ ಬೇರೆ ಆಸ್ತಿಯ ಪ್ರಕಾರವೇ ಇಲ್ಲ. ಬಿಂದು ಅವರು ಹೇಳ್ತಾರೆ ಸುಂದರಣ್ಣ ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಸುಂದರಣ್ಣ ಬಿಂದು ಕಿಚನ್ ಸಿಗ್ಲ ಸಪೋರ್ಟ್ ಮಲ್ಪೋಡ್ಗೆ ಇರ. ಡಿ ಬಾಸ್ ಅವರು ಹೇಳ್ತಾರೆ ತಾನು ಬೆಳೆದು ತನ್ನವರನ್ನು ಬೆಳೆಸು ಗುಣ ನಿಂತ ಯಜಮಾನ, ಅದು ಗುಣ ನಮ್ಮ ಉದಯ ಅಣ್ಣಂದು ಅಂತ ಹೇಳ್ತಿದ್ದಾರೆ. ಸಾರಿ, ನನ್ಗೆ ಬೆಬ್ಬೆ ಆಗ್ತುಂಟು ಮಾರಿ, ಯಾಕೆ ಗೊತ್ತಾಗ್ತಿಲ್ಲ. ಉದಯಣ್ಣ ಅವರು ಹೇಳ್ತಿದ್ದಾರೆ ಥ್ಯಾಂಕ್ ಯು ಶರೀಫ್ ಅವಸ್ಥೆ ಮಾರೆ, ನಮ್ಮ ಮನೆಯವ್ರದ್ದು ಎಂತ ಅವಸ್ಥೆ ಗೊತ್ತುಂಟಾ. ನಾನೆಂತ ಹೇಳ್ತೇನೆ ಇಲ್ಲಿ ಹಾಯ್ ಉದಯಣ್ಣ, ಹಾಯ್ ಶರೀಫಣ್ಣ ಅಂತ, ಅವರು ಮನೆಯಲ್ಲಿ ಉಂಟಲ್ಲ ಕುತ್ಕೊಂಡು ಹೊರಗೆ ಕುತ್ಕೊಂಡು ಹೇಳ್ತಿದ್ದಾರೆ ಹಾಯ್ ಎಲ್ಲರಿಗೂ ಅಂತ. ಉದಯಣ್ಣ ಹೇಳ್ತಿದ್ದಾರೆ ಥ್ಯಾಂಕ್ ಯು ಶರೀಫ್, ನನ್ನ ಕಣ್ಣಲ್ಲಿ ನೀರು ಬಂತು ದೇವರಾಣೆ ಅಂತ. ಯಬ್ಬಾ ಉದಯಣ್ಣದ ಆಯಿಗೆ ಬುಲ್ಪರ್ಚಿಯೇ. ಯತೀಶ್ ನಗ್ತಿದ್ರೆ ಯತೀಶ್ ಬ್ರೋ ದಾದೆ ಗೊತ್ತು ನಂಗೆ ನಿಜವಾದ ಲಂಕಿನಿ ಬೆಬ್ಬೆಬ್ಬೆ ಅವನು ಮಾರ್ರೆ ವಾಯ್ಸ್ ಪುರ. ಡಿ ಬಾಸ್ ಬಿಂದು ಅಕ್ಕನ ನಿಮ್ಮ ಮನೆಗೆ ಈಗ ಬರ್ತಾ ಇಲ್ಲ, ನಾಳೆ ಬರ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಶರೀಫಣ್ಣ. ಹಾಗೆ ಸುಂದರಣ್ಣ ಅವರು ಹೇಳ್ತಿದ್ದಾರೆ ಬಿಂದು ಅಕ್ಕ ಆಲ್ರೆಡಿ ಕನೆಕ್ಟ್. ಓಕೆ ಅಮ್ಮ, ಸರಿ. ಉದಯಣ್ಣ ಹೇಳ್ತಾರೆ ಸತ್ಯ ಅಂತ ಹೇಳ್ತಾರೆ. ಅಯ್ಯೋ ದೇವರೇ. ದೇವಕಿ ಅಮ್ಮ ಹೇಳ್ತಿದ್ದಾರೆ ಅನ್ವಿ ನೀರ್ ದೋಸೆ ಎಟ್ಟಿಗ್ ಗೀ ರೋಸ್ಟ್ ಬಂಗುಡೆ ಗಸಿ ಬೋಡ. ಅಯ್ಯೋ ದೇವರೇ ಅಮ್ಮ ಎಂಕ್ ಸತ್ಯ ಆಸೆ ಒಂದುಂಡು, ಪ್ಲೀಸ್ ಅಪ್ಲೋಡ್ ಅನ್ಪಲೆ ವಿಡಿಯೋ ಸಾಧ್ಯ ಅಂಡ ಏನ್ ಮಲ್ಪ ಇಜನೆ ಎಲ್ಲೇ ಆರ್ಡರ್ ಮಲ್ತು ತಿಂಪೆ ಆತೆ. ಡಿ ಬಾಸ್ ಅವರು ಹೇಳ್ತಿದ್ದಾರೆ ಧನ್ಯವಾದಗಳು ಉದಯಣ್ಣ ಅಂತ ಅಳ್ತಾ ಇದ್ದಾರೆ. ಸ್ವಲ್ಪ ಪಾಪ ಮರಿ ಇವರಿಬ್ರು ಸಹ ಈಗ ಫೀಲಿಂಗ್ ಅಲ್ಲಿ ಬಿದ್ರು. ಫೀಲಿಂಗ್ ಆಗ್ಬೇಡಿ ಪ್ಲೀಸ್ ನನ್ನ ಲೈವ್ ಅಲ್ಲಿ. ಯತೀಶ್ ಬ್ರೋ ಪಣಂದುಲ್ಲಿರು ಮಲ್ಲೆಜ್ಜಿ ಇರ್ ಪಾತೆರ್ಲೆ ಪಣಂದುಲ್ಲಿರು ತೂಲೆ ಎನ್ನ ಮೆಗ್ಗೆ ಪಂಡ ಮೇರು ನೀಗಿಲ್ ಮಾತ ಸಪೋರ್ಟ್ ಮಲ್ತುಂದಿಪ್ಪುಲೆ ಇಂಚೆನೆ. ಉದಯಣ್ಣ ಸತ್ಯರ ಅಂದು ಪಣಂದುಲ್ಲಿರು ಅಂದೆಮ್ಮ ಎಂಕ್ ವೆಜ್ಜಿಂದು ಬುಲ್ತೊಂದುಲ್ಲಿರು ನಮ್ಮ ಯತೀಶ್. ಸುಂದರಣ್ಣ ಅವ್ರು ಹೇಳ್ತಾರೆ ಓಕೆ ಬಾಯ್ ಮೆಗ್ದಿ ಎಂದು ಪಣಂದುಲ್ಲಿರು. ಥ್ಯಾಂಕ್ ಯು ಸೋ ಮಚ್ ಸುಂದರಣ್ಣ. ಬಿಂದು ಅವ್ರು ಹೇಳ್ತಾರೆ ದೇವಕಿ ಅಮ್ಮನ ಮನೆಗೆ ಹೋಗಿ ಬಂದೆ ಅಂತ ಹೇಳ್ತಾರೆ. ನೋಡಿ ಬಿಂದು ಸಿಸ್ಟರ್, ನಿಮ್ದು ಕೂಡ ಕಿಚನ್ ವಿಷಯ ಅಲ್ವಾ. ಸೊ ದೇವಕಿ ಅಮ್ಮಂದು ಸಹ
ಹಾಗೆ ಅಡುಗೆ ವಿಷಯ ತುಂಬ ಒಳ್ಳೊಳ್ಳೆ ರೆಸಿಪಿ ಹಾಕ್ತಾ ಇರ್ತಾರೆ. ಸೊ ಒಳ್ಳೆ ವಿಡಿಯೋ ಮಾಡ್ತಾ ಇರ್ತಾರೆ. ಹಾಗೆ ತುಂಬ ಒಳ್ಳೆ ಈಸಿ ಇರುತ್ತೆ. ಸೊ ಪ್ಲೀಸ್ ಅವರ ಮನೆಗೆ ಹೋಗಿ, ಸೊ ಅವ್ರಿಗೆ ಕೂಡ ಸಪೋರ್ಟ್ ಮಾಡಿ. ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ. ನಾನು ಅದೇ ಹೇಳುದು. ದೇವಕ್ಕೆಮ್ಮ ಹೇಳ್ತಾರೆ ತುಂಬಾ ಚೆನ್ನಾಗಿ ಆಗಿದೆ ಅಂತ ಹೇಳ್ತಿದ್ದಾರೆ. ಹೌದಾ? ಥ್ಯಾಂಕ್ ಯು ಸೋ ಮಚ್ ಮಾ. ವಿಡಿಯೋನ ಅಪ್ಲೋಡ್ ಮಾಡಿ ಬೇಗ. ಎಂತದೋ ಗೊತ್ತಿಲ್ಲ ನನಗೆ, ನಿಮ್ಮ ಮೇಲೆ ಯಾಕೋ ಪ್ರೀತಿ ಅಂತ ಹೇಳ್ತಿದ್ರು ಉದಯಣ್ಣ. ಪಾಪ ಮಾರೆ ಉದಯಣ್ಣ. ಬಿಂದು ಅಣ್ಣ ಸಾರಿ ಓದಿ ಓದಿ ಎಂತೆಂತ ಆಗ್ತಾ ಉಂಟು ಮಾರೆ ಅವಸ್ಥೆ. ಬಿಂದು ಬಿಂದು ಸಿಸ್ಟರ್ ಹೇಳ್ತಿದ್ದಾರೆ ಯತೀಶ್ ಅಣ್ಣ ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಉದಯಣ್ಣ ಉದಯಣ್ಣ ಹೇಳ್ತಿದ್ದಾರೆ ವೈಟಿ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅಂತ ಹೇಳ್ತಿದ್ದಾರೆ. ಹೌದೌದು ಉದಯಣ್ಣ ತುಂಬಾ ಒಳ್ಳೆಯವರು ನೋಡಿ. ಯತೀಶ್ ಅವರು ಹೇಳ್ತಿದ್ದಾರೆ ಸಬ್ಬು ಕುರಿಯ ಬಿಂದು ಕಿಚನ್ಸ್. ನೋಡಿ ಬಿಂದು ಕಿಚನ್ಸ್ ಅವರೇ, ಯತೀಶ್ ಅವರು ನಿಮ್ಮ ಮನೆಗೆ ಬಂದ್ರಂತೆ ಆಯ್ತಾ. ಉದಯಣ್ಣ ಹೇಳ್ತಿದ್ರೆ ಅಮ್ಮ ನಮಸ್ತೆ ಅಂತ ಹೇಳ್ತಿದ್ದಾರೆ. ಅಲ್ಲ ಮಾರ, ಈಗ 14 ಲೈಕ್ಸ್ ಆಗಿದೆ. ನನಗೆ ತುಂಬಾ ಬೇಜಾರಾಗ್ತಾ ಉಂಟು. ಕಡಿಮೆ ಲೈಕ್ಸ್ ಬಂದಿದೆ, ಯಾಕೆ ಗೊತ್ತಿಲ್ಲ. ಅಥವಾ ತುಂಬಾ ಜನದು ಮೆಸೇಜ್ ಹೈಡಲ್ ಇದೆಯೋ ಎಂತ ಕಥೆಯೋ ಗೊತ್ತಾಗುದಿಲ್ಲ ನನಗೆ. ನೋಡಿ ತುಂಬಾ ಮೆಸೇಜ್ ಹೈಡ್ ಆಗ್ತಾ ಉಂಟು. ಎಂತ ಇದು ಪ್ರಾಬ್ಲಮ್ ಗೊತ್ತಾಗುದಿಲ್ಲ. ನನ್ನ ಅಮ್ಮ ಅಂತ ಕರಿತಾ ಇದ್ದಾರೆ ಉದಯಣ್ಣ. ಬಿಂದೂರು ಓಕೆ ಅಣ್ಣ ಅಂತ ಹೇಳ್ತಿದ್ದಾರೆ. ಯತೀಶ್ ಅವರು ನಗ್ತಾ ಇದ್ದಾರೆ. ಯಾಕೆ ನಗ್ತಾ ಇದ್ದೀರಿ? ನಿಮ್ಮ ಮನೆಗೆ ಹೋದ್ರಿ ನನ್ನ ಮನೆಗೆ ಬಂದ್ರಿ ಅಂತವಾ? ಅದು ಹಾಗೇನೆ ಹೇಳ್ಬೇಕಂತೆ, ಯಾಕಂದ್ರೆ ಇಲ್ಲಾಂದ್ರೆ ವೈಟಿ ಅವರು ಏನೋ ಪ್ರಾಬ್ಲಮ್ ಮಾಡ್ತಾರಂತೆ. ಉದಯಣ್ಣ ಹೇಳ್ತಿದ್ರೆ ಯತೀಶ್ ಬ್ರೋ ಅಂತ ಕರಿತಾ ಇದ್ದಾರೆ. ನಾನು ಕೊಡೋದು ಲೈಕ್ ಅಂತ ಹೇಳ್ತಾರೆ. ನಮ್ಮ ಕ್ರಿಯೇಟಿವ್ ಅವರು, ಸಾರಿ ನಮ್ಮ ಕ್ರಿಯೇಟಿವ್ ಅವರು ಬಂದ್ರು. ಸೊ ಬಂದಿದ್ದೀರಾ ಲೈವ್ ಅಲ್ಲಿ? ಅವರ ಮೆಸೇಜ್ ಶೋ ಆಗ್ತಿಲ್ಲ ನನಗೆ. ನಾನು ಕೊಡೋದು ಲೈವ್ ಡನ್ ಅಂತ. ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ಯತೀಶ್ ಅವರು ಹೇಳ್ತಾರೆ ಪನ್ಲೆ ಉದಯಣ್ಣ ಅಂತ ಹೇಳ್ತಿದ್ದಾರೆ. ಲೈಕ್ ಡನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಗೋಡಂಬಿ ಉದಯಣ್ಣ ಅವರೇ. ಇಲ್ಲಿ ನಮ್ಮ ಕ್ರಿಯೇಟಿವ್ ಅವ್ರು ಬಂದಿದ್ದಾರಂತೆ. ಸಾರಿ ನನಗೆ ಅವರ ಮೆಸೇಜ್ ಶೋ ಆಗ್ತಾ ಇಲ್ಲ. ನಾನು ಆವಾಗಲೇ ಹೇಳಿದ್ದೇನೆ ಅವರಿಗೆ. ಸೊ ನನ್ನ ಲೈವ್ಗೆ ಬಂದ ಮೇಲೆ ನಿಮ್ಮ ಮೆಸೇಜ್ ನನಗೆ ಶೋ ಆಗ್ತಾ ಇಲ್ಲ ಅಂತ ಹೇಳಿ. ಆ್ಯಂಡ್ ನನಗೆ ಕಮೆಂಟ್ ಕೂಡ ಮಾಡಿ ಅಂತಲೂ ಹೇಳಿದ್ದೆ. ಸೊ ಪ್ಲೀಸ್ ನನಗೆ ಒಂದು ಕಮೆಂಟ್ನ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಯಾಕೆ ಮರೆ ಎಲ್ಲರೂ ಸಹ ಹೋದ್ರು? ನಾನು ಲೈವ್ನ ಎಂಡ್ ಮಾಡಬೇಕಾ? ಯಾಕಂದ್ರೆ ಏನೋ ಮೆಸೇಜ್ ಎಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು. ಟೈಗರ್ ಅಂತ ಲೈಕ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಾನು ಲೈವ್ ಅನ್ನು ಎಂಡ್ ಮಾಡ್ತಾ ಇದ್ದೇನೆ, ಯಾಕಂದ್ರೆ ನನಗೆ ಮೆಸೇಜ್ ಯಾರ್ದು ಕೂಡ ಶೋ ಆಗ್ತಾ ಇಲ್ಲ. ಸಾರಿ, ಐ ಆಮ್ ರಿಯಲಿ ಸಾರಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತೀರಾ, ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ. ಯಾರೆಲ್ಲ ಲೈವಲ್ಲಿ ಹೈಡಲ್ಲಿ ಇದ್ದೀರಿ, ನಿಮಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ರಿಯಲಿ ಸಾರಿ. ರೀಸೆಂಟ್ ವಿಡಿಯೋಗೆ ಹೋಗಿ ಒಂದು ಕಮೆಂಟ್ನ ಮಾಡಿ. ಆ್ಯಂಡ್ ನಿಮಗೆ ನಾನು ಬ್ಲೂನ ಕೊಡ್ತೇನೆ. ನೆಕ್ಸ್ಟ್ ನೀವು ನನ್ನ ಲೈವಿಗೆ ಬರ್ಬೋದು, ಓಕೆನಾ? ಸಬ್ಬು ಕೊಟ್ಟೆ ಅಂತ ಹೇಳ್ತಿದ್ರೆ ಟೈಗರ್ ಅವರು. ಯತೀಶ್ ಅವರು ಮಂಗ ಅಂತ ಹೇಳಿ ಕಳಿಸ್ತಿದ್ದಾರೆ. ಯಾರಿಗೆ? ನನ್ಗ? ಹೌದಾ ತೆಗುತ್ತನೆ ಪೂಜಾ ಒಂದುಂಡತ ಅವು ಪಿರವಿಲ್ಲಡ ಪೂಜೆ ಅಂಚಾದ್ ಡೈನ್ 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 ಬೊಟ್ಟೊಂದುಲ್ಲೇರಲ್ಪ. ಜೋಗಪ್ಪ ಅವರು ಬಂದ್ರು. ಥ್ಯಾಂಕ್ ಯು ಸೋ ಮಚ್ ಜೋಗಪ್ಪ ಅವರೇ. ಹಾಯ್ ಅಂತ ಹೇಳ್ತಿದ್ರೆ. ಹಾಯ್ ಜೋಗಪ್ಪ ಅವರೇ. ಥ್ಯಾಂಕ್ ಯು ಸೋ ಮಚ್. 18 ಲೈಕ್ ಡನ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಏನು ಗೊತ್ತುಂಟ, ನಮ್ಮ ಕ್ರಿಯೇಟಿವ್ ಅವರು ಸಹ ಬರ್ತಾ ಇದ್ದಾರೆ ನನ್ನ ಲೈವಿಗೆ. ಸಾರಿ, ಅವರ ಮೆಸೇಜ್ ಹೈಡ್ ಆಗಿದೆ. ಹಾಯ್ 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 ಎನ್ಸೊಲ್ಲರ್ಬುಕ ನಮ್ಮ ಕ್ರಿಯೇಟಿವ್, ನಮ್ಮ ಪ್ರಣೀತ ಸಿಸ್ಟರ್ ಎನ್ನ ತಂಗಿ, ಮೋಕೆದ ತಂಗಿಯನ್ನ. ಸೊ ಥ್ಯಾಂಕ್ ಯು ಸೋ ಮಚ್. ಅರೆಗ್ಲ ಸಪೋರ್ಟ್ ಮಾಡ್ತೊಂದಿಪ್ಪಲೆ ಇಂಚನೆ ಪಾಪ ಮಸ್ತ್ ವಿಡಿಯೋನು ಬಂಗ ಬಿಡ್ದು ಮಲ್ಪಿರಾಕಿಲ್ಲ. ಬಾಯ್ ಅಕ್ಕ ಪಣಂದುಲ್ಲೆರಿ ಯತೀಶ್. ಬಿಂದು ಅವರು ಟೈಗರ್ ಅವರೇ ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಎಲ್ಲರ ಮನೆಗೆ ಎಲ್ಲರೂ ಕೂಡ ಹೋಗ್ತಾ ಇರಿ. ಸೊ ನಾನು ಲೈವನ್ನು ಎಂಡ್ ಮಾಡ್ತೇನೆ. ಎಲ್ಲೋ ಜೋಗಪ್ಪ
ಸಾಂಗ್ ಬೇಕು ಅಂತ ಹೇಳಿದ್ರೆ ಎಲ್ಲೋ ಜೋಗಪ್ಪಗೆ ನನ್ನ ವಾಯ್ಸೇ ಜೋಗಪ್ಪ ಆಗಿ ಹೋಗಿದೆ ಮಾರ್ರೆ. ನಮ್ಮ ಕ್ರಿಯೇಟಿವ್ ಅವರು ತುಂಬಾ ಬೇಜಾರಲ್ಲಿದ್ದಾರೆ ಮಾರ್ರೆ. ಯಾಕೆ 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 ಬೇಜಾರೆಲ್ಲ ಮಾಡ್ಕೊಳ್ಬೇಡಿ. 3 ಜನ ಇದ್ದೀರಾ ಲೈವ್ ಅಲ್ಲಿ. ಎಂಡ್ ಮಾಡ್ಬೇಕು ನಾನು ಲೈವ್ ಅನ್ನು. ಸೊ ಬಿಂದು ಅವರು ಹೇಳ್ತಾ ಇದ್ದಾರೆ ಜೋಗಪ್ಪ ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಜೋಗಪ್ಪ ಅವರು ನಗ್ತಾ ತಮ್ ಸಿಂಬಲ್ ನ ಕೊಡ್ತಾ ಇದ್ದಾರೆ. ಉದಯಣ್ಣ ಹೇಳ್ತಾರೆ ಪ್ರಣೀತಾ ಅಂತ ಹೇಳ್ತಿದ್ದಾರೆ. ಪ್ರಣೀತಾ ಸಿಸ್ಟರ್ ಬೈದರ್ಗಿ ಎಂಕರ್ನ ಮೆಸೇಜ್ ಶೋ ಅಪ್ ಜಾರಡ ಎಕ್ಕಡ ಪಂಡೆಯಾನು ಒಂಜಿ ಕಮೆಂಟ್ ಪಾಡ್ಲೆ ಮಾಪ ಅಂದ ದಾಯಿಗ ಗೊತ್ತು ಮಾತ್ರ ಬ್ಲೂ ಪೋತುಂಡಿಯೇ. ಜೋಗಪ್ಪ ಅವರು ನಿನ್ನ ಅಣ್ಣ ಎಲ್ಲಿ, ನನ್ನ ಅಣ್ಣ ಎಲ್ಲಿ ಅಂತ ಹೇಳ್ತಿದ್ದಾರೆ. ಯಾರು ಉದಯಣ್ಣವ? ಉದಯಣ್ಣ ಇದ್ದಾರೆ ನೋಡಿ ಇಲ್ಲಿ. ಹಾಯ್ ಅಂತ ಹೇಳ್ತಿದ್ದಾರೆ ಉದಯಣ್ಣ. ಉದಯಣ್ಣ ಅಂತ ಕರೀತಿದ್ದಾರೆ ಜೋಗಪ್ಪ ಅವರು. ಪ್ರಣೀತಾ ಅಂತ ಕರೀತಿದ್ದಾರೆ. ಪ್ರಣೀತನ ಮೆಸೇಜ್ ನಿಕಲೆ ಶೋ ಆವೊಂದುಂಡೆ ಎಂಕ ಸತ್ಯ ಶೋ ಆವೊಂದಿಜ್ಜಿ ಪ್ಲೀಸ್ ಹೆಂಗ್ ಪಣ್ಲೆದುಕ ನನಗೆ ಯಾರು ಗಿಫ್ಟ್ ಕೊಡಬೇಡಿ ಅಂತ ಹೇಳ್ತಿದ್ದಾರೆ ಜೋಗಪ್ಪ ಅವರು. ಓ ಪ್ರಣೀತಾ ಅಂತ ಹೇಳ್ತಿದ್ದಾರೆ. ಪ್ರಣೀತಾ ಬತ್ತೇರಾ ಉದಯಣ್ಣ ಎಂಕ್ ಸತ್ಯ ಅರ್ನ ಮೆಸೇಜ್ ಶೋ ಆವೊಂದಿಜ್ಜಿ ದಾದ ವಿಷಯ ಗೊತ್ತು ಜಂಕ್. ಮಂಜುಳಾ ಸಿಸ್ಟರ್ ಅಂತ ಕೈ ಮುಗಿತಿದ್ದಾರೆ. ಮಂಜುಳಾ ಸಿಸ್ಟರ್ಲ ಬತ್ತೇರಾ? ಮಂಜುಳಾ ಸಿಸ್ಟರ್ ಐ ಆಮ್ ರಿಯಲಿ ಸಾರಿ. ಪ್ಲೀಸ್ ಯಾರೆಲ್ಲ ಹೈಡಲ್ಲಿ ಇದ್ದೀರಿ ಪ್ಲೀಸ್ ನನಗೆ ನಿಮ್ಮ ಮೆಸೇಜ್ ನನಗೆ ಶೋ ಆಗ್ತಾ ಇಲ್ಲ. ರೀಸೆಂಟ್ ನನ್ನ ಶಾರ್ಟ್ಸ್ಗೆ ಹೋಗಿ ಆದರೂ ಕಮೆಂಟ್ ಮಾಡಿ ಪ್ಲೀಸ್. ನಾನು ನಿಮಗೆ ಬ್ಲೂನ ಕೊಡ್ತೇನೆ. ಬ್ಲೂ ಅಂತ ಹೇಳಿ ಹಾಕಿ ಸಾಕು, ಅಥವಾ ಬ್ಲೂ ಅಂತ ಹೇಳಿ ಹಾಕಬೇಡಿ, ಇಲ್ಲ ಏನಾದರೂ ಒಂದು ಹಾಕಿ ಮೆಸೇಜ್ನ ಹಾಕಿ. ಸೊ ನಾನು ಬ್ಲೂನ ಕೊಡ್ತೇನೆ, ಓಕೆನಾ? ಐ ಆಮ್ ರಿಯಲಿ ಸಾರಿ ಸಾರಿ ಸಾರಿ. ಜೋಗಪ್ಪ ಹೌದು ಬೇಕು ಉದಯಣ್ಣ ಅಂತ ಹೇಳ್ತಿದ್ದಾರೆ. ಜೋಗಪ್ಪ ಹಾಡು ಬೇಕಾ? ಎಲ್ಲೋ ಜೋಗಪ್ಪ ನಿನ್ನ ವಾಯ್ಸು ಹೋಗಿದೆ, ನನ್ನ ವಾಯ್ಸು ಹೋಗಿದೆ. ಉದಯಣ್ಣ ಅವರು ಹೇಳ್ತಾರೆ ಎಂಕ್ಲ ತೋಜುಜಿ ಅಂತ ಹೇಳ್ತಾರೆ. ಹೌದಾ ಎಂತ ಮರೆ ಮೆಸೇಜ್ ಕಾಣಿಸ್ತಿಲ್ಲ. ಡಾಟಾ ಲಿಂಕ್ ಇನ್ಫೋ ಸೊಲ್ಯೂಷನ್ ಅವರು ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಡಾಟಾ ಲಿಂಕ್ ಅವರೇ, ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ಹಾಯ್ ಹಾಯ್ ಹೇಗಿದ್ದೀರಾ? ಎಂಚ ಉಲ್ಲರ್ ನಮ ಸೂಪರ್ ಉಲ್ಲ ಡೂಪರ್ ಉಲ್ಲ ನಿಖಿಲ್ ಎಂಚ ಉಲ್ಲರ್. ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬತ್ತಿನೈಕ್ ಬುಕ್ ಅದಾದ ವಿಶೇಷ ಮತ್ತ ಯಾನ್ ಲೈವ್ ಎಂಡ್ ಮಲ್ಪನ ಬಂತುಪುನು. ಬಟ್ ಹಾರ್ಟ್ ಯಾರು ಕೊಡ್ತಿದ್ದೀರಿ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಜೋಗಪ್ಪ ಅವರು ಬೇಜಾರಲ್ಲಿದ್ದಾರೆ. ವಾಯ್ಸ್ ಹೋಗಿದೆ ಜೋಗಪ್ಪ ಅವರೇ ನನ್ನದು. ಯಾನ್ ಸೂಪರ್ ಅಂತ ಹೇಳ್ತಿದ್ದಾರೆ. ಜೋಗಪ್ಪ ಅವ್ರು ನಗ್ತಾ ಇದ್ದಾರೆ. ನೈಸ್ ವಾಯ್ಸ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಡಾಟಾ ಲಿಂಕ್ ಇನ್ಫೋ ಸೊಲ್ಯೂಷನ್ ಅವರೇ ನಿಮ್ಮ ಹೆಸರು ಹೇಳಿ. ದಾದೆ ಇರೇ ನಾವು ಪೊರ್ಲುದ ಪುದರ್ ದಾದೆ. ಓಕೆ ಅಂತ ಜೋಗಪ್ಪ ಅವರು ಹೇಳ್ತಿದ್ದಾರೆ. ಸೈಡಲ್ಲಿ ಹಾರ್ಟ್ ಕಳಿಸ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಅಂತ ಹೇಳಿ ಸಪೋರ್ಟಲ್ಲಿದ್ದಾರೆ. ನೋಡಿ ರೀಸೆಂಟ್ ವಿಡಿಯೋ ನನ್ನದು 4 ವಿಡಿಯೋಸ್ನ ಹಾಕಿದ್ದೇನೆ ಅನಿಸುತ್ತೆ. 4-5 ವಿಡಿಯೋಸ್ನ ಹಾಕಿರ್ಬೋದು. ಪ್ಲೀಸ್ ನನ್ನ ವಿಡಿಯೋನ ವಾಚ್ ಮಾಡಿ. ಸೊ ನಿಮಗೆ ಒಂದು ಕ್ವಶನ್ನ ಕೇಳ್ತೇನೆ. ನಾಳೆ ಲೈವಲ್ಲಿ ಒಂದು ಕ್ವಶನ್ನ ಕೇಳ್ತೇನೆ. ಸೊ ಅದಕ್ಕೆ ನನಗೆ ನೀವು ಆನ್ಸರ್ನ ಮಾಡಿದರೆ ಒಂದು ಗಿಫ್ಟ್ ಇದೆ. ವಾಮನ್ ವಾವ್ ಪುದರ್ ನೈಸ್ ಮಾರೆ ಹೊಸತ್ ಪುದರ್ಲಕ ಏನು ನೋಡಿ ಇಂಕ್ ನನಗೆ ಸೂಪರ್ ವಾಯ್ಸ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಉದಯಣ್ಣ. ಜೋಗಪ್ಪ ಅವರು ಸಪೋರ್ಟ್ ಮೆಸೇಜ್ನ ಹಾಕ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಲೈವ್ಗೆ ಬರ್ತಾ ಇರಿ. 1K ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ನ ಮಾಡ್ತಾ ಇರಿ. ನಿಮಗೆ ಸಹ ನಾನು ಸಪೋರ್ಟ್ನ ಮಾಡ್ತಾ ಇರ್ತೇನೆ. ರಕ್ಷಾ ಅವರು ಬಂದರು, ಲೈಕ್ ಕೊಟ್ಟೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ರಕ್ಷಾ ಸಿಸ್ಟರ್. ಫುಲ್ ಸಪೋರ್ಟ್ ಮೈ ಸಿಸ್ ಅನ್ವಿತಾ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಮಚ್ ಜೋಗಪ್ಪ ಅವರೇ. ಥ್ಯಾಂಕ್ ಯು ಸೋ ಮಚ್. ವಾಮನ್ ಅವರು ಹೇಳ್ತಿದ್ರೆ ಅನ್ವಿತಾ ಇರು ಉಡುಪಿಡು ಒಲ್ಪ ಅಂತ ಹೇಳ್ತಿದ್ರಿ. ಉಡುಪಿಡು ಅಲ್ಪನೆ ಉಡುಪಿಡು ಪುದರ್ ಪಂಡೆ ಗಿಜ್ಜಿ ಲೈವ್ ಬಿಡು ಮತ್ತ. ಜೋಗಪ್ಪ ಅವರು ಓಕೆ ಅಂತ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 19 ಲೈಕ್ ಡನ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ರೀಸೆಂಟ್ ವಿಡಿಯೋ ಯಾರೆಲ್ಲ ನೋಡಲಿಲ್ಲ 4-5 ವಿಡಿಯೋ ಹಾಕಿದ್ದೇನೆ. ಸೊ ಪ್ಲೀಸ್ ವಿಡಿಯೋನ ನೋಡಿ. ಹಾಗೆ ಒಂದು ಗಿಫ್ಟ್ನ ಕೊಡ್ತೇನೆ ನಾನು. ಹಾಯ್ ಅನ್ವಿತಾ ಅಂತ ಜಲಜ್ ಅವರು ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ. ಜಲಜ್ ಅವರೇ ಹೇಗಿದ್ದೀರಾ? ಎಂಚ ಉಲ್ಲರ್ ಈರ್ ಉಡುಪಿದಾರಾಂಡ ಎಂಚ ಉಲ್ಲರ್. ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬರ್ತೀನಿ. ಹಾರ್ಟ್ನ ಕೊಡ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್. ಡಾಟಾ ಅವರು ಹೇಳ್ತಿದ್ದಾರೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಉದಯಣ್ಣ ಹೇಳ್ತಿದ್ದಾರೆ ಅನ್ವಿತಾ ಒಂದು ಪ್ರಶ್ನೆ ಕೇಳುತ್ತೆ ನನ್ನ ಕಡೆಯಿಂದ 2000 ಗಿಫ್ಟ್. ಅಯ್ಯೋ ದೇವಾ ಉದಯಣ್ಣ ಬೊರ್ಚಿ ಉದಯಣ್ಣ. ಥ್ಯಾಂಕ್ ಯು ಸೋ ಮಚ್. ಇರ್ ಪಾಪ ಇರಂಗೆ ಹೆಲ್ಪ್ ಮಾಡ್ತಾರೆ. ಮಸ್ತ್ ಥ್ಯಾಂಕ್ಸ್. ಜೋಗಪ್ಪ ಓಕೆ ಅಂತ ಹೇಳ್ತಿದ್ದಾರೆ. ಉದಯಣ್ಣ ರಕ್ಷಾ ಅಂತ ಕರೀತಾ ಇದ್ದಾರೆ.
ಥ್ಯಾಂಕ್ ಯು ಸೋ ಮಚ್. 7 ಜನ ಲೈವಲ್ಲಿ ಇದ್ದೀರಿ. ನಾನು ಲೈವ್‌ನ ಎಂಡ್ ಮಾಡ್ಬೇಕಂತ ಇದ್ದೆ. ಸೊ ನೀವಿಷ್ಟು ಜನ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿ ನಾನು ಕನಸಲ್ಲೂ, ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಯಾನು ನಿನ್ನ ಓಯ್ ಜನ ಗೊತ್ತಾಂಡ್ ಎಂಕ್ ಡೌಟ್ ಬತ್ತುಂಡು. ಯಾನು ನಿನ್ನ ದೊಡಮ್ಮ ಎನ್ನ ದೊಡಮಲ್ಲ ಬೈದಿರ್ತಿಲೆ ಎನ್ನ ಲೈವ್‌ಗೆ. ಥ್ಯಾಂಕ್ ಯು ಸೋ ಮಚ್ ದೊಡಮ್ಮ. ಇಂಚಿನ ಎಂಕ್ಲೆಗ್ ಸಪೋರ್ಟ್ ಮಲ್ತೊಂದಿಪ್ಪುಲೆ. ಮತ್ತೆ ವಿಶೇಷಗಳು? ಬೊರ್ಚಿ ಉದಯಣ್ಣ ಅಂತ ಹೇಳ್ತಿದ್ದಾರೆ ಜೋಗಪ್ಪ ಅವರು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಲೈವ್ಗೆ ಬಂದು ಸಪೋರ್ಟ್ನ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಒಂದು ಕ್ವಶನ್ನ ಕೇಳ್ತೇನೆ ಲೈವಲ್ಲಿ. ಸೊ ಆ ಕ್ವಶನ್ಗೆ ಯಾರು ಆನ್ಸರ್ ಮಾಡ್ತಾರೆ ಅವರಿಗೆ ಒಂದು ಗಿಫ್ಟ್ ಇದೆ, ಓಕೆನಾ? ಜೋಗಪ್ಪ ಅವರು, ಸಾರಿ, ವಾಮನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನನ್ನ ವಾಯ್ಸ್ ಖರಾಬ್ ಆಗಿದೆ, ಯಾಕಂದರೆ ನನ್ನ ವಾಯ್ಸ್ ಇವತ್ತು ಕೂಡ ಹೋಗಿದೆ. ಮಧ್ಯಾಹ್ನ ಲೈವ್ ಕೂಡ ಮಾಡಿದ್ದೆ ನಾನು. ಎಷ್ಟು ಜನ ಬಂದಿದ್ದೀರಿ ಗೊತ್ತಿಲ್ಲ. ಸಂಡೇ ಸ್ಪೆಷಲ್ ದಾದೆ. ಸಂಡೇ ದಾದೆ ಸ್ಪೆಷಲ್. ಓಕೆ ಸಾರಿ. ಸಂಡೇ ಸ್ಪೆಷಲ್ ಇನಿ ಮೀನ್ ಬೊಕ್ಕ ಕೋರಿ ಮಲ್ತದಿರು. ಉದಯಣ್ಣ ಹೇಳ್ತಿದ್ದಾರೆ ರಕ್ಷಗ್ ಪುನ್ಕೆ ದಡ್ಡರ್ ಕೊರ್ಪ. ಜೋಗಪ್ಪ ಅವರು ಹೇಳ್ತಾರೆ ಇಂಚ ಆಫರ್ ಕೊಂಡ ಯಾನು ವೈಟ್ ಬಿಡ್ಪೆ. ಅಯ್ಯೋ ದೇವರೇ, ಅಂಚ ಮತ್ತೆ ಪಂಡ್ರೆ ಗಿಚ್ಚಿ ಜೋಗಪ್ಪ. ನೋಡಿ, ರೀಸೆಂಟ್ 4-5 ವಿಡಿಯೋಸ್ನ ಹಾಕಿದ್ದೇನೆ. ಸೊ 4-5 ವಿಡಿಯೋನ ನೋಡಿ ಫುಲ್ ವಿಡಿಯೋನ ನೋಡಬೇಕು. ಸೊ ಫುಲ್ ವಿಡಿಯೋನ ನೋಡಿದವರಿಗೆ ಮಾತ್ರ ಒಂದು ಕ್ವಶನ್ನ ಕೇಳ್ತೇನೆ ನಾನು. ಸೊ ಕ್ವಶನ್ಗೆ ಆನ್ಸರ್ ಮಾಡಿದರೆ ನಿಮಗೆ ನಾನು ಬ್ಯೂಟಿಫುಲ್ ಗಿಫ್ಟನ್ನು ಕೊಡ್ತೇನೆ, ಓಕೆನಾ? ತುಂಬ ಜನ ಹೈಡಲ್ಲಿದ್ದೀರಿ. ಐ ನೋ, ನನಗೆ ಗೊತ್ತು ನೀವು ಹೈಡಲ್ಲಿದ್ದೀರಿ ಅಂತ ಹೇಳಿ. ಸೊ ಹೈಡಲ್ಲಿದ್ದರೆ ಪ್ಲೀಸ್ ನಿಮ್ಮ ಮೆಸೇಜ್ ನನಗೆ ಶೋ ಆಗ್ತಾ ಇಲ್ಲ. ಸೊ ಪ್ಲೀಸ್ ನನ್ನ ರೀಸೆಂಟ್ ವಿಡಿಯೋಗೆ ಕಮೆಂಟ್ನ ಮಾಡಿ. ನಾನು ನಿಮಗೆ ಸ್ಟ್ಯಾಂಡರ್ಡ್ ಬ್ಲೂನ ಕೊಡ್ತೇನೆ, ಓಕೆನಾ? ಎಡ್ಡೆ ಪಾತಿರುವರೀರು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಿಕಲ್ ನಮ್ಮ ಓಕೆ ಇಂಚನೆ ಎಪ್ಪಡೆ ಇನ್ನ ನನ್ನೆಲ್ಲ ಎಂಕ ಎನರ್ಜಿ ಜಾಸ್ತಿ ಬರ್ಪುಂಡು. ಸೂಪರ್ ಸಪೋರ್ಟಲ್ಲಿದ್ದಾರೆ ವಾಮನ್ ಅವರು. ಥ್ಯಾಂಕ್ ಯು ಸೋ ಮಚ್. ಇನ್ನು ತುಂಬ ಜನರದ್ದು ಮೆಸೇಜ್ ಹೈಡ್ ಆಗಿದೆ. ಐ ಆಮ್ ರಿಯಲಿ ಸಾರಿ. ಬ್ಯೂಟಿಫುಲ್ ಗಿಫ್ಟ್ 2000 ಅಂತ ಉದಯಣ್ಣ ಅವರು ಹೇಳ್ತಿದ್ದಾರೆ. ಅಯ್ಯೋ ದೇವಾ. ಸ್ಕಿಪ್ ಅಂತ ಹೇಳ್ತಿದ್ದಾರೆ. ಅಯ್ಯೋ ದೇವ, ದಾದಿ ಸ್ಕಿಪ್ ಮಾಡ್ತಾರೆ. ಇಜ್ಜಿ ಸ್ಕಿಪ್ ಮಾಡ್ತಜಿ. ಹೌದಾದೆ ಗೊತ್ತು. ಮೆಸೇಜ್ ಎಂಕ್ ಶೋ ಆಪುಜಿ ಕೆಲವರ್ನ. ಮಸ್ತ್ ಜನ, 8 ಜನ ಲೈವ್ ಹುಡುಗರು ಗೊತ್ತುಜಿ. ಉದಯಣ್ಣ ಎಷ್ಟು ಜನ ಇದ್ದಾರೆ ಲೈವಲ್ಲಿ, ನನ್ನ ಲೈವಲ್ಲಿ ಹೇಳಿ ಪ್ಲೀಸ್. ಈಗ ನೋಡುವ ಮೆಸೇಜ್ ಬರ್ತದ ಅಂತ ಹೇಳಿ. ನೋಡಿ, ತುಂಬ ಮೆಸೇಜ್ ಒಂದೊಂದು ಬರ್ತಾ ಇದೆ. ಮಿತ್ತು ತೂಳೆ ಅಂತ ಹೇಳ್ತಿದ್ರೆ. ಮಿತ್ತು ತೂವಡೆ ಪಂಡತೆ. ಅನ್ವಿತಾ ಒಂದು ಪ್ರಶ್ನೆ ಕೇಳುತ್ತಾರೆ. ನನ್ನ ಕಡೆಯಿಂದ 2,000 ಗಿಫ್ಟ್ ಇದೆ ಅಂತೆ ಮಾರ್ರೆ. ಯತೀಶ್ ಅಣ್ಣ ಹೇಳ್ತಿದ್ದಾರೆ. ಅಯ್ಯೋ ಈರು ಬುಲ್ತಾರ 999 ಸಬ್ಬ ಅನ್ನಗ. ಅಯ್ಯೋ ದೇವರ, ಅಂದು ಏನು ಗೊತ್ತುಂಟಾ, ನಾನೊಂದು ಹೇಳುವುದಾಯ್ತಾ, ನೀವು ಯೂಟ್ಯೂಬರ್ಸ್ಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂದರೆ ಫುಲ್ ಸಪೋರ್ಟ್ ಮಾಡ್ತಾ ಹೋಗಿ. ಅದು ಬಿಟ್ಟು ಅನ್ಸಬ್ ಮಾಡಬೇಡಿ ಪ್ಲೀಸ್. ಅನ್ಸಬ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಕಷ್ಟಪಟ್ಟು ಮೇಲೆ ಬರ್ತಾ ಇರ್ತಾರೆ. ಸೊ ಕಷ್ಟಪಟ್ಟು ಮೇಲೆ ಬರುವಾಗ ನಿಮ್ಮ ಒಂದು ಸಬ್ ಕೂಡ ಅವರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಓಕೆನಾ? ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅನ್ಸಬ್ ಮಾಡಬೇಡಿ, ಯಾಕಂದರೆ ನನಗೆ ನನ್ನ ಅನುಭವ ಏನಾಯಿತು ಅಂತ ಹೇಳಿದರೆ, ಸೊ 1,000 ಆಯಿತು ನನಗೆ ಸಬ್. ಸೊ ಇರ್ನ ಲೈವ್ಡ್ ಎರೇಗ್ಲ ತೋಜೊಂದು ಇಜ್ಜಿ. ಸಾರಿ ಮಸ್ತ್ ಜನ ಮೆಸೇಜ್ ಮಲ್ತೊಂದುಲ್ಲೇರಿಗೆ ಎಂಕ್ ಶೋ ಆಮಂದಿಜಿಗೆ. ಐ ಆಮ್ ರಿಯಲಿ ಸಾರಿ, ಓಕೆನಾ? ಹೌದು, ನಾನು ಕೂಗಿದೆ ಆಯ್ತಾ. ಯಾಕೆ ಗೊತ್ತುಂಟಾ, 1K ಆಯ್ತಾಯ್ತಾ ನನ್ನದು. ಏನಂತ ಹೇಳಿದರೆ, ಫಸ್ಟಿಗೆ ಏನಾಯಿತು ಅಂತ ಹೇಳಿದರೆ, ಬೆಳಿಗ್ಗೆ ಏನೋ ಎಷ್ಟು 19 ಸಬ್ ಬೇಕಿತ್ತಾಯ್ತಾ ನನಗೆ. 19 ಸಬ್ ಬೇಕಿತ್ತು ನನಗೆ. ಸೊ 19 ಸಬ್ ನೀವು ಏನಂತ ಹೇಳಿದರೆ 19 ಸಬ್ ಬೇಕಿತ್ತು ನನಗೆ. 19 ಸಬ್ ಬೇಕಿರುವಾಗ ಉಂಟಲ್ಲ, ಒಮ್ಮೆಲೆ ನನಗೆ ಕಡಿಮೆ ಆಯಿತು ಸಬ್. ಎಷ್ಟು ಬೇಜಾರಾಯಿತು ಅಂತ ಹೇಳಿದರೆ, ತುಂಬ ಬೇಜಾರಾಯಿತು. ಹತ್ತು ಬಿಟ್ಟೆ ನಾನು ಆಯಿತಾ. ಅಳು ಬಂತು ನನಗೆ ನಿಜವಾಗ್ಲೂ. ತುಂಬ ಕಷ್ಟಪಟ್ಟು ನಾವು ಮೇಲೆ ಬರ್ತಾ ಇರ್ತೇವೆ. ಸೊ ನೀವು ಸಪೋರ್ಟ್ ಮಾಡೋದಾದರೆ ಮಾಡ್ತಾ ಹೋಗಿ, ಅದು ಬಿಟ್ಟು ಅನ್ಸಬ್ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಪ್ಲೀಸ್. ನನಗೆ ನಿಜವಾಗ್ಲೂ ಹೇಳ್ತಿದ್ದೇನೆ ನಾನು. ನನಗೆ ಎಷ್ಟು ಬೇಜಾರಾಯಿತು ಅಂತ ಹೇಳಿದರೆ ಅಷ್ಟು ಬೇಜಾರಾಯಿತು. 997 ಮಧ್ಯಾಹ್ನ ಆಯಿತು, ಮತ್ತೆ ಕಡಿಮೆ ಆಯಿತು 995
5 ಆಯಿತು. ಎಷ್ಟು ಬೇಜಾರಾಯಿತು ಅಂತ ಹೇಳಿದ್ರೆ ತುಂಬ ಬೇಜಾರಾಯಿತು. ಆ್ಯಂಡ್ ನನ್ನ ಫ್ರೆಂಡ್ಸ್ ನನಗೆ ತುಂಬ ಹೆಲ್ಪ್ ಮಾಡಿದರು. ನನ್ನ ಫ್ರೆಂಡ್ಸ್ಗೆ ನಾನು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಿದ್ದೇನೆ. ಸೊ ಅವ್ರು ನನಗೆ 1K ಆಗಲಿಕ್ಕೆ ತುಂಬ ಸಪೋರ್ಟ್ ಮಾಡಿದರು. ಉದಯಣ್ಣ ಹೇಳ್ತಿದ್ರೆ ಅದಕ್ಕಿಂತ ಮೇಲೆ ಅಂತ ಹೇಳ್ತಿದ್ರೆ, ಹೌದಾ ಉದಯಣ್ಣ? ಐ ಆಮ್ ರಿಯಲಿ ಸಾರಿ ಉದಯಣ್ಣ, ಪ್ಲೀಸ್ ಎಂಕ್ ಮೆಸೇಜ್ ಪಡ್లేదు ಆಯಪಂಡ ಕೆಲವರ ಮೆಸೇಜ್ ಎಂಕ್ ಶೋ ಆಪುಜಿ ಇರ್ನ ಮೆಸೇಜ್ಲ ಮಿತ್ತು ಸ್ಕಿಪ್ ಆದಿಪ್ಪು ಮಸ್ತ್ ಮೆಸೇಜ್ ಸ್ಕಿಪ್ ಆದಿಪ್ಪು. ಐ ಆಮ್ ರಿಯಲಿ ಸಾರಿ. ಡ್ಯಾಟ್ ಅವರು ಹೇಳ್ತಿದ್ದಾರೆ, ಅಂದರೆ ವಾಮನ್ ಅವರು ಹೇಳ್ತಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಹೌದೌದು. ರಕ್ಷೆಗೆ ಪುನ್ಕಿದ ಅಡ್ಡರ್ನಲ್ಲಿ ಹೊಡಿಬೇಕು ಅಂತ ಹೇಳ್ತಿದ್ರಿ. ಯಾಕೆ ಉದಯಣ್ಣ? ಪಾಪ ರಕ್ಷಾ ಸಿಸ್ಟರ್ ಪಾಪ ಅಲ್ವಾ? ನೋಡಿ ತುಂಬಾ ಮೆಸೇಜ್ ಬಂದಿದೆ ಅನ್ಸುತ್ತೆ, ನನಗೆ ಶೋ ಆಗ್ತಿಲ್ಲ. ಐ ಆಮ್ ರಿಯಲಿ ಸಾರಿ, ಐ ಆಮ್ ರಿಯಲಿ ಸಾರಿ. ಓದಿ ಏನಂದು ಪುನ್ಕೆದ ಅಡರ್ದ ಲೈವ್ ಅನ್ನು ಎಂಡ್ ಮಾಡ್ಲಾ? ಎಂಡ್ ಮಾಡುದಾ? ಕಂಗ್ರ್ಯಾಚುಲೇಷನ್ಸ್ ಇಸ್ ಅಂತ. ಓಕೆ ಸರಿ, ಥ್ಯಾಂಕ್ ಯು ಸೋ ಮಚ್ ಎನ್ನ ಮೋಕೆದ ತಮ್ಮ ಯತೀಶ್ ತಮ್ಮ. ಉದಯಣ್ಣ ಹೇಳ್ತಿದ್ರೆ ಓಕೆ ಮೇಲೆ ಹೋಗೋದು ಬೇಡ ಅಂತ ಹೇಳ್ತಿದ್ದಾರೆ. ಜೋರು ಅವಳು ಅಂತ ಹೇಳ್ತಿದ್ರೆ. ಯಾಕೆ ಪಾಪ? ರಕ್ಷಾ ನಿಮ್ಮ ತಂಗಿ ಅಲ್ವಾ? ಮೋಕೆದ ತಂಗಿ ಅಲ್ವಾ? ತುಂಬ ಜನರದು ಮೆಸೇಜ್ ಬಂದಿದೆ, ನನಗೆ ಗೊತ್ತುಂಟು. ಮೆಸೇಜ್ ನೀವು ನನಗೆ ಹಾಕ್ತಿದ್ದೀರಿ, ನನಗೆ ಗೊತ್ತುಂಟು. ಆ್ಯಂಡ್ ತುಂಬ ಟಯರ್ಡ್ ಆಗ್ತಾ ಉಂಟು ನನಗೆ. ಲೈವನ್ನು ಎಂಡ್ ಮಾಡ್ತಾ ಇದ್ದೇನೆ ನಾನು. ಸೊ ಯಾರೆಲ್ಲ ನನ್ನ ಲೈವಲ್ಲಿ ಹೈಡಲ್ಲಿ ಇದ್ದು ನೋಡ್ತಾ ಇದ್ದೀರಿ, ಥ್ಯಾಂಕ್ ಯು ಸೋ ಮಚ್. ನನ್ನ ಲೈವ್ಗೆ ಬರಲ್ಲ ಅವಳು ಕುದುರೆ ಅಂತ ಹೇಳಿದ್ರೆ, ಅಯ್ಯೋ ದೇವ. ಓ ರಕ್ಷಾ ದೇವರೇ ಪ್ಲೀಸ್ ಉದಯನ ಲೈವ್ ಪೋಲೆ ಕುದುರೆ ದೇವರೇ. ಜೀವನದಲ್ಲಿ ಏನು ಮಾಡಲಿಕ್ಕೆ ಆಗಿಲ್ಲ ಅಂದರೆ ಒಳ್ಳೆ ಕೆಲಸನಾದರೂ ಮಾಡಿ. ಸೊ 4 ಜನ ಹೊಗಳುವಂಥ ಕೆಲಸ ಮಾಡಿ. ನನಗೆ ತುಂಬ ಬೇಜಾರಾಯ್ತು ಆಯಿತಾ. 1K ಆಗಿದೆ, ಹೌದು. 1K ಆದಾಗ ಎಷ್ಟು ಸೆಲೆಬ್ರೇಷನ್, ಎಷ್ಟು ಖುಷಿ ಆಯಿತು ಅಂತ ಹೇಳಿದರೆ, ಮನೆಯಲ್ಲಿ ನಾನು ಬೊಬ್ಬೆ ಹಾಕಿದ್ದೇನೆ. ನಮ್ಮ ಮನೆಯವರಿಗೂ ಕೂಡ ತುಂಬ ಖುಷಿ ಆಯಿತು 1K ಆಯ್ತಲ್ಲ ಅಂತ. ಅದು ನನ್ನ ಚಿಕ್ಕಮ್ಮ ಹೇಳ್ತಾ ಇದ್ರು, 999 ಆದಾಗ ಉಂಟಲ್ಲ, 999 ಆದಾಗ ನನ್ನ ಚಿಕ್ಕಮ್ಮ ಹೇಳ್ತಿದ್ರು, ಒಂದು ಸಬು ನಾನು ಕೊಡುದಾ ಅಂತ ಹೇಳ್ತಾ ಇದ್ರು. ಸೊ ನಾ ಹೇಳಿದೆ ಬೇಡ ಯಾರಾದರೂ ಕೊಡ್ತಾರೆ, ದೇವ್ರು ಇರ್ತಾರೆ ಎಲ್ಲಿಯಾದರೂ ಅಂತ ಹೇಳ್ತಾ ಇದ್ರು. ಸೊ ಫೈನಲಿ ನಂದು 1K ಕಂಪ್ಲೀಟ್ ಆಯಿತು. ಬೃಂದಾವನ ಬ್ಲಾಗ್ಸ್ ಇಜ್ಜ ಇನ್ನಿ ಲೈವಾ? ಅಯ್ಯೋ ಯತೀಶಣ್ಣ ನಗ್ತಾ ಇದ್ದಾರೆ. ಬೃಂದಾವನ ಸಿಸ್ಟರ್ ಲೈವ್ ಮನ್ಪೇರಾರು ಅಪರೂಪ ಮನ್ಪೇರು. ಅಪರೂಪ ಗತ್ತಿ ಎಪ್ಪಗಲ್ ಇಪ್ಪುಡು ಇತ್ತೆ ಅಪರೂಪ ಅದ್ಕೋತು ನನ್ನ ತೆಗಳುವುದು ನೀನು. ಅಯ್ಯೋ ದೇವರೇ, ಇರೇನು ತೆಗೊಳ್ಳೋದು ಇಜ್ಜಿ ಉದಯಣ್ಣ. ಪಾಪ ಉದಯಣ್ಣ ಆಯ್ತಾ, ತುಂಬ ಒಳ್ಳೆ ಜನ. ತುಂಬ ಜನದ್ದು ಮೆಸೇಜ್ ಬರ್ತಾ ಉಂಟೆ ಏನಲ್ಲ. ಎಂತ ಅವಸ್ಥೆ ಮಾರ್ರೆ. ಈ ಮೆಸೇಜ್ ಎಲ್ಲ ಯಾಕೆ ಹೀಗೆ ಆಗ್ತದೆ ಗೊತ್ತಿಲ್ಲ ನನಗೆ, ನಿಜ. ಹೌದು, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ವಾಮನ್ ಅವರು. ಥ್ಯಾಂಕ್ ಯು ಸೋ ಮಚ್. ನಾಳೆ ಕೂಡ ನನ್ನ ಲೈವ್ ಇರ್ತದೆ. ಫುಲ್ ವಿಡಿಯೋನ ನೋಡಿ ಒಂದು ಕ್ವಶನ್ನ ಕೇಳ್ತೇನೆ. ಸೊ ಕ್ವಶನ್ಗೆ ಆನ್ಸರ್ ಮಾಡಿದವರಿಗೆ ಒಂದು ಬ್ಯೂಟಿಫುಲ್ ಗಿಫ್ಟ್ ಇದೆ. ಉದಯಣ್ಣ ಹೇಳ್ತಿದ್ರೆ 24x7 ಬೃಂದ ಅವರದ್ದು ಲೈವ್ ಅಂತೆ. ಅಯ್ಯೋ ದೇವ. ಅಂದಿ ಪಾಪ. ಎಂತ ಗೊತ್ತುಂಟಾ ವಿಷಯ? ಅಂತ ಗೊತ್ತುಂಟಾ ವಿಷಯ ಅಂತ ಹೇಳಿದ್ರೆ, WH ಕಂಪ್ಲೇಂಟ್ ಮಾಡುವಲ್ಲಿ ಉಂಟಲ್ಲ, ನಾವು ತುಂಬ ಹರಸಾಹಸವನ್ನು ಮಾಡ್ತಾ ಇರ್ತೇವೆ. ಸೊ ಹಾಗಾಗಿ ಲೈವ್ನ ಮಾಡ್ತಾ ಇರಬೇಕಾಗತ್ತೆ. ಸೊ ಅವರ ಫೀಲಿಂಗ್ಸ್ ಆಗಿದೆ ಅನ್ಕೊಳ್ತೇನೆ. ವಾಮನ್ ಅವರು ಹೇಳ್ತಿದ್ದಾರೆ 8 ಗಂಟೆಗೆ ಲೈವ್ ಅಂತ ಹೇಳ್ತಿದ್ರೆ. ಎನ್ನ ಲೈವ್ ಪನ್ನೆರೆಗೆ ಆಪುಜಿ ಇತ್ತೆ ಸದ್ಯಗೂ ಮಲ್ತೊಂದುಲ್ಲ ಆತೆ ಒಂಜಿ ಇನಿ ಮಧ್ಯಾಹ್ನ ಒಂಜಿ ಮಲ್ತೆ ಇತ್ತೊಂಜಿ ಮಲ್ತೆ. ಬ್ಯೂಟಿಫುಲ್ ಗಿಫ್ಟ್ 2000 ಅಂತ ಹೇಳ್ತಿದ್ದಾರೆ. ಯಾನ್ ಬರ್ಪೆ ಬಾಯ್ ಟಾಟ್ ಅಂತ ಹೇಳ್ತಿದ್ದಾರೆ. ಯತೀಶ್ ಬ್ರೋ ಥ್ಯಾಂಕ್ ಯು ಸೊ ಮಚ್. ಈತ್ ಪೂರ್ತಿ ಎಂಕ್ ಸಪೋರ್ಟ್ ಮಾಡ್ತಾರತ್ತೆ. ಬಾಯ್ ಮಾ, ಟೇಕ್ ಕೇರ್. ಬ್ಯೂಟಿಫುಲ್ ಗಿಫ್ಟ್ 2000 ಅಂತ ಹೇಳ್ತಿದ್ದಾರೆ. ಅಯ್ಯೋ ದೇವ ಉದಯಣ್ಣ. 21 ಲೈಕ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ನ ಮಾಡ್ತಾ ಇರಿ. ಎಲ್ಲರ ಲೈವ್ಗೆ ನಾನು ಕೂಡ ಬರ್ತಾ ಇರ್ತೇನೆ, ಸಪೋರ್ಟ್ನ ಮಾಡ್ತಾ ಇರ್ತೇನೆ. ಪ್ಲೀಸ್ ನನಗೆ ಒಂದು ಬ್ಲೂ ಕೊಡಿ ಆಯಿತಾ. ಪಾಪ ತುಂಬ ಜನರದ್ದು ಮೆಸೇಜ್ ಹೈಡ್ ಆಗಿದೆ ಅನ್ಸುತ್ತಲ್ಲ. ಓಕೆಮ್ಮ, ನಾನು ಲೈವನ್ನು ಎಂಡ್ ಮಾಡ್ತಾ ಇದ್ದೇನೆ. ಯಾರೆಲ್ಲ ಲೈಕ್ನ ಕೊಡಲಿಲ್ಲ ಪ್ಲೀಸ್ ಒಂದು ಡಬಲ್ ಟ್ಯಾಪ್ ಮಾಡಿ, ಲೈಕ್ ಬರುತ್ತೆ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಹೊತ್ತು ನನಗೆ ಸಪೋರ್ಟ್ನ ಮಾಡಿದ್ದಕ್ಕೆ.
ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನನಗೋಸ್ಕರ ಕೊಟ್ಟಿದ್ದಕ್ಕೆ ಯಾನು ಕೊರ್ಪಿನ ಕೊರ್ಪಿನದಾದ 2000 ರಘು ಗೌಡ ಅವ್ರು ಬಂದ್ರು, ಲೈಕ್ ಡನ್ ಅಂತ ಹೇಳ್ತೀರಿ. ಥ್ಯಾಂಕ್ ಯು ಸೋ ಮಚ್. ಲೈವ್ ಅನ್ನು ಎಂಡ್ ಮಾಡುವಾಗ ಉಂಟಲ್ಲ, ಎಲ್ಲರೂ ಸಹ ಬರ್ತಾ ಇರ್ತೀರಿ. ರಘು ಬ್ರದರ್, ಏನು ಸ್ಪೆಷಲ್ ಮಾಡಿದ್ದೀರಿ ಇವತ್ತು ಸಂಡೇ? ಯಾನ್ ಕೊರ್ಪಿನಿ 2000 ಅಂತ ಉದಯಣ್ಣ ಹೇಳ್ತಿದ್ದಾರೆ. ಅಯ್ಯೋ ದೇವರೇ, ಉದಯಣ್ಣ 22 ಲೈಕ್ ಡನ್ ಅಂತ. ಓಕೆ ಥ್ಯಾಂಕ್ ಯು ಸೋ ಮಚ್ ರಘು ಬ್ರದರ್. ಮತ್ತೆ ಏನು, ಪಕ್ಕದ ಮನೆಯವರು ಕೋಳಿ ಮಾಡ್ತಾ ಇದ್ರಲ್ವಾ, ಹೇಗೆ ಹೋಗಿ ಬಂದ್ರ, ತಿಂದು ಬಂದ್ರ? ನಾನ್ ವೆಜ್ ಸ್ಪೆಷಲ್ ಇವತ್ತು ಅಂತ ಹೇಳ್ತಿದ್ದಾರೆ ರಘು ಬ್ರದರ್ ಅವರು. ಹೌದಾ, ನಾನೀಗ ಲೈವನ್ನು ಎಂಡ್ ಮಾಡ್ತೇನೆ. ನಾಳೆ ನನ್ನ ಲೈವ್ಗೆ ಎಲ್ಲರೂ ಕೂಡ ಬನ್ನಿ ಆಯ್ತಾ. ಸಂಜೆ ಸಾಧ್ಯ ಆದರೆ ಲೈವ್ನ ಮಾಡ್ತೇನೆ ನಾಳೆ. ಈಗ ನನಗೆ ತುಂಬ ಹಸಿವು ಕೂಡ ಆಗ್ತಾ ಉಂಟು. ಆ್ಯಂಡ್ ಹೋಗಿದ್ದೆ, ಗೇಟ್ ಕ್ಲೋಸ್ ಆಗಿದೆ. ಅಯ್ಯೋ ದೇವ. ರಘು ಬ್ರದರ್, ಹೌದಾ? ಓಕೆ, ನಾನು ಲೈವನ್ನು ಎಂಡ್ ಮಾಡ್ತೇನೆ. ಇನ್ನು ನಾಳೆ ಲೈವಲ್ಲಿ ನಿಮಗೆ ಸಿಗ್ತೇನೆ ಅಂತ ಹೇಳ್ತಾ, ಅಂಡ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ಖುಷಿಯಿಂದ ಇರಿ, ಖುಷಿಯಿಂದ ಎಲ್ಲರನ್ನು ಇರಿಸಿ ಅಂತ ಹೇಳ್ತಿದ್ದೇನೆ. ಆ್ಯಂಡ್ ಯಾರಿಗೂ ಮೋಸ ಮಾಡಲಿಕ್ಕೆ ಮಾತ್ರ ಹೋಗಬೇಡಿ. ಯಾಕಂದರೆ ಕರ್ಮ, ನಾವೇನು ಮಾಡ್ತೀವೋ ಆ ಕರ್ಮ ನಮಗೇನೆ ಸಿಗ್ತದೆ, ರಿಟರ್ನ್ ಆಗುತ್ತೆ ಕರ್ಮ. ಓಕೆನಾ? ರಘು ಅವ್ರು ಹೇಳ್ತಿದ್ದಾರೆ, ನಿಮ್ಮ ಗೇಟ್ ಓಪನ್ ಇತ್ತು ಅದಕ್ಕೆ ಬಂದೆ ಅಂತ ಹೇಳ್ತಿದ್ದಾರೆ. ಹೌದಾ, ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಹೀಗೆ ನನಗೆ ಸಪೋರ್ಟ್ನ ಮಾಡ್ತಾ ಇರಿ. ಓಕೆ, ನಾನು ಲೈವನ್ನು ಎಂಡ್ ಮಾಡ್ತಾ ಇದ್ದೇನೆ. ಯಾರಿಗಾದರೂ ಅಷ್ಟೇ ಒಳ್ಳೇದನ್ನ ಮಾಡಿ, ಒಳ್ಳೇದನ್ನ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಲೈವನ್ನು ಎಂಡ್ ಮಾಡ್ತಾ ಇದ್ದೇನೆ. ನನ್ನ ವಿಡಿಯೋ ಯಾರೆಲ್ಲ ನೋಡಿಲ್ಲ, ಪ್ಲೀಸ್ ವಿಡಿಯೋನ ಫುಲ್ ನೋಡಿ ಬನ್ನಿ. ಹಾಗೆ ಒಂದು ಖುಷಿಯಿಂದ ಕಮೆಂಟ್ನ ಮಾಡಿ, ಹಾಗೆ ಲೈಕ್ ಅಂತೂ ಮಾಡಲೇಬೇಕು. ಆ್ಯಂಡ್ ಸ್ಪೆಷಲ್ ಗಿಫ್ಟ್ ಕೂಡ ನಿಮಗೆ ಇದೆ. ಲೈವಿಗೆ ಬರ್ತಾ ಇರಿ, ಹೀಗೆ ನನಗೆ ಸಪೋರ್ಟ್ನ ಮಾಡ್ತೆ ಅಂತ ಹೇಳ್ತಾ ನನ್ನ ಲೈವನ್ನು ಮುಗಿಸ್ತಾ ಇದ್ದೇನೆ. ಆ್ಯಂಡ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್ ಎಲ್ರಿಗೂ ಕೂಡ.